ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಏಳೆನ್ನುತ್ತ ರಂಗನಾಯಕ ರಾಜೀವಲೋಚನ ರಾಜೀವಲೋಚನ ರಮಣನೆ ಬೆಳಗಾಯಿ ಏಳೆನ್ನುತ್ತ ಅಂಗನೆ ಲಘುಮೀತ ಪತಿಯನ್ನೇ ಬಿದ್ದಿದಳು ಅಂಗನೆ ಲಘುಮೀತ ಪತಿಯನ್ನೇ ಬಿದ್ದಿದಳು ತನ್ನ ಪತಿಯನ್ನೇ ಬಿದ್ದಿದಳು ಶೃಂಗಾರನಿಂದೆ ಸಾಕೆನ್ನುತ್ತ ಈ ಶೃಂಗಾರದ ನಿಂದೆ ಸಾಕೆನ್ನುತ್ತ ಅಂಗನೆಲ್ಲ ಕುಮಿತ ಪತಿಯನ್ನೇ ಬಿಸಿದಳು ಈ ಶೃಂಗಾರದ ನಿಂದೆ ಸಾಕೆನ್ನುತ್ತ ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಏಳೆನ್ನುತ್ತ ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮಕಾರದಿ ನಿನ್ನ ನುತಿಸುವರು ಸೂಕ್ಷ್ಮಕಾರದಿ ನಿನ್ನ ನುತಿಸುವರು ಮನು ಸನಕ ಸನಂದನ ಸನಸೂಯತನು ಬಂದು ಸನಕ ಸನಂದನ ಸನಸೂಯತನು ಬಂದು ಬಾಗಿಲೊಳಗೆ ನಿಂದು ಈ ಕ್ಷೇಪರು ರಂಗನಾಯಕ ರಾಜೀವಲೋಚನ 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 ರಮಣ ನೀ ಬೆಳಗಾಯಿತೇ ನೆನ್ನುತ್ತ ಅಂಗನೆ ಲಕ್ಷ್ಮಿ ತನ್ನ ಪತಿಯನ್ನೇ ಬಿಸಿದಳು ಅಂಗನೆ ಲಕ್ಷ್ಮಿ ತನ್ನ ಪತಿಯನ್ನೇ ಬಿಸಿದಳು ಈ ಶೃಂಗಾರದ ನಿಂದೆ ಸಾಕೆನ್ನುತ್ತ ಈ ಶೃಂಗಾರದ ನಿಂದೆ ಸಾಕೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯಿತಿ ಏಳು ರಮಣನಿ ಬೆಳಗಾಯಿತಿ ಏಳು ರಮಣನಿ ಬೆಳಗಾಯಿ
ಗೋಪಾಲ ಏಳು ಸಜ್ಜನಪಾಲ ಏಳಯ್ಯ ಬೆಳಗಾಯಿ ಏಳು ಶ್ರೀಹರಿಯೇ ಏಳಯ್ಯ ಬೆಳಗಾಯಿ ಏಳು ಶ್ರೀಹರಿಯೇ ಏಳಯ್ಯ ಗೋಪಾಲ ಏಳು ಸಜ್ಜನ ಬಾಲ ಏಳಯ್ಯ ಬೆಳಗಾಯಿ ಏಳು ಶ್ರೀಹರಿಯ ಅಂಗನ ಮಣಿಯರು ಅಂಗಳದಲ್ಲಿ ಸೇರಿ ಅಂಗನ ಮಣಿಯರು ಅಂಗಳದಲ್ಲಿ ಸೇರಿ ರಂಗವಲ್ಲಿಯ ನಿಕ್ಕಿ ಮಂಗಳಾತ್ಮಕದಿಂದ ಹಾಡುತ್ತ ಪಾಡುವನು ಮಂಗಳಾತ್ಮಕದಿಂದ ಹಾಡುತ್ತ ಪಾಡುವನು ಏಳಯ್ಯ ಗೋಪಾಲ ಏಳು ಜನಬಾಲ ಏಳಯ್ಯ ಬೆಳಗಾಯಿ ಏಳು ಶ್ರೀಹರಿಯ ಮನುಮುನಿಯರು ಬಂದು ನದಿಯ ತೀರದಿ ನಿಂತು ಮುನಿಯರು ಬಂದು ನದಿಯ ತೀರದಿ ನಿಂತು ಮುಕ್ತಿಯ ನೀಡುವ ಭಕ್ತ ಫಲಕನಿನ ಭಕ್ತಿಯೋ ಧ್ಯಾನಿಪನು ಮುಕ್ತಿಯ ನೀಡುವ ಭಕ್ತ ಫಲಕನಿನ ಭಕ್ತಿಯೋ ಧ್ಯಾನಿಪನು ಏಳಯ್ಯ ಗೋಪಾಲ ಏಳು ಸಜ್ಜನ ಬಾಲ ಏಳಯ್ಯ ಬೆಳಗಾಯಿ ಏಳು ಶ್ರೀಹರಿಯ ಮುತ್ತಿನಾಗ ಸೆಯೋಳು ಶ್ರೀ ಕೃಷ್ಣನನು ಮತ್ತ ಕಾಶಿನಿಯನು ನದಿಗುಳ್ಳಿರಿಸಿ ಒತ್ತಿನೋಳು ಸತ್ಯ ಭಾಮೆಯನು ಕುಳ್ಳಿರಿಸುತ್ತ ಮುತ್ತೈದೆಯರಲ್ಲ ಹಾಡುತ್ತ ಮಾಡುತ್ತ ಮುಕ್ತಿನ ರತಿಯ ಬೆಳಗಿದೆ ಕರದೊಳು ಪರಜು ಪಾಜ ಕುಶಧರನಿಗೆ ಹರುಷರಿ ಭಕ್ತರ ಮೊರೆವ ಬಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯ ತೀರೆ ಆರತಿ ಬೆಳಗಿದೆ ಮಹಿಷಾಸುರ ಮದ್ದಿನಿಗೆ ಗಿಂಕಿಣಿಗೆ ಯೂರಗಾರ ಮಾಡಿರಿ ಸುರರನ್ನೆಡೆಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ಜಯ ಮಂಗಲಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ವಿಠ್ಠಲ 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 ನಮಸ್ತೆ ಸರ್. ನಮಸ್ತೆ. ತಾವು ಕಳೆದ ಒಂದು 55-60 ವರ್ಷಗಳಿಂದ ಈ ನಡುತಿಟ್ಟು ಅಥವಾ ಬಡಗುತಿಟ್ಟು ಅಂತ ನಾವೇನು ಹೇಳ್ತೇವೆ ಯಕ್ಷಗಾನದ ಒಂದು ಪ್ರಕಾರ, ಅದರಲ್ಲಿ ಬಹಳಷ್ಟು ಒಂದು ತಮ್ಮ ಕಲಾ ಸೇವೆಯನ್ನು ಮಾಡಿ ಆ ಅದ್ಭುತ ಭಾಗವತರ ಅಂದ್ರೆ ಈಗ ಪ್ರಸಕ್ತ ಕಾಲದಲ್ಲಿ ಒಬ್ಬ ಅತ್ಯುತ್ತಮ ಭಾಗವತ ಅನ್ನುವಂತ ಒಂದು ಹೆಸರಿಗೆ ನೀವು ಪಾತ್ರರಾದವರು. ತಮ್ಮ ಈ ಎಲ್ಲ ಅನುಭವವನ್ನು ಅಂದ್ರೆ ಈ 50-55 ವರ್ಷದ ಅನುಭವದಲ್ಲಿ ನೀವು ಕಂಡುಕೊಂಡದ್ದು ಯಕ್ಷಗಾನದ ಒಂದು ಔಚಿತ್ಯ, ಯಕ್ಷಗಾನದ ಶಾಸ್ತ್ರೀಯತೆ, ಪರಂಪರೆ ಅಥವಾ ಯಾವುದೆಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಒಂದು ದಾಖಲೆಯಾಗಿ ಇಟ್ಟುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲಿಗೆ ಸರ್, ತಮ್ಮ ಒಂದು ಕಿರು
ಅಂದ್ರೆ ವ್ಯಕ್ತಿ ಪರಿಚಯ, ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಕೌಟುಂಬಿಕ ಹಿನ್ನೆಲೆ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನಾವು ಮೊದಲು ಕೃಷಿ ಕುಟುಂಬ. ಹಾ. ಶಾಲೆಗೆ ಹೋಗುವ ಕಾಲದಲ್ಲಿ ನಮ್ಮೂರು ನೆಬ್ಬೂರು ಅಂತ ನಮ್ಮ ಮೂಲೂರು. ಹ್ಮ್. ಇಲ್ಲಿ ಶಾಲೆ ಆಡಳ್ಳಿ ಶಾಲೆ ಅಂತ ಶಾಲೆ ಹೋಗ್ತಾ ಇದ್ದೆ. ಹಾ. ಅಲ್ಲಿ ಶಾಲೆಯಲ್ಲಿ ಆಗ ಕನ್ನಡ ಶಾಲೆಯಲ್ಲೂ ಕನ್ನಡ ಶಾಲೆ ಮಾಸ್ತರುಗಳು ಅಂದ್ರೆ ಶಿಕ್ಷಕರು ಕರೆಕ್ಟ್. ಈ ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ತುಂಬ ಇಟ್ಕೊಳ್ತಿದ್ರು. ಹ್ಮ್. ನಾಟಕ, ಯಕ್ಷಗಾನ, ಈ ತಾಳಮದ್ದಲೆ ಇದನ್ನೆಲ್ಲ ವಿಶೇಷ ದಿವಸದಲ್ಲಿ ಅಥವಾ ಒಂದು ಈ ರಾಷ್ಟ್ರ ದಿನಾಚರಣೆ ಇಂಥ ದಿವಸ ವಿಶೇಷ ಇಂಥ ಪ್ರೋಗ್ರಾಮ್ ಇಟ್ಟರು. ಕರೆಕ್ಟ್. ಅದ್ರೊಳಗೆ ಯಾವೆಲ್ಲ ಸಂಘಟನೆ ಮಾಡಿ ಆಗ ಹುಡುಗರಿಂದ ಮಾಡಿಸ್ತಿದ್ರು. ಹಾ. ಆಗ ಮಾಸ್ತರ್ ಪ್ರೇರಣೆಯಿಂದ ನಮಗದ ಆಸಕ್ತಿ ಬೆಳೆದು ಯಕ್ಷಗಾನದ ಬಗ್ಗೆ ಅವರು ಬಸ್ತೀಕರರು ಅಂತ ಗೋಕರ್ಣದವ್ರು ಇದ್ದಿದ್ರು ನಮ್ಮ ಶಾಲೆಗೆ. ಅವರು ತುಂಬಾ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಮೊದಲೇ ಬಾರಿಸೋದು, ಸಂಗೀತ ಎಲ್ಲ ಇತ್ತು ಅವ್ರದ್ದು. ಒಳ್ಳೆ ಶಿಕ್ಷಕ. ಹಾಗೆ ಹುಡುಗರಿಗೆ ಆ ಸಂಸ್ಕಾರವನ್ನು ಕೊಡ್ತಿದ್ರು. ಕರೆಕ್ಟ್. ಅದರೊಳಗೆ ನಾವು ಆವಾಗ ಅದರ ಮೊದಲನೇ ಆಸಕ್ತಿ ಬೆಳೆದು ಹಾಗೆ ಶಾಲೆಗೆ ಹೋಗಿ ಬಂದ್ಕೊಂಡು ಇದು ಮಾಡ್ಕೊಂಡು ಆಗ ತಾಳಮದ್ಲೆಗೆ ಹೋಗಿ ಇದೆಲ್ಲ ಒಂದು ಕುತೂಹಲ ಬೆಳೆದು ನಾವು ಅದೊಂದು ಗ್ರೂಪ್ ಅನ್ನು ತಯಾರು ಮಾಡಿ ಅದು ತಾಳಮದ್ಲೆ ಗ್ರೂಪ್. ಅದ್ರೊಳಗೆ ಆ ತಾಳಮದ್ಲೆ ಗ್ರೂಪ್ ಒಂದು ಅರ್ಥ ಹೇಳೋದು ಎಲ್ಲ ಮೊದಲು ಪ್ರಾಥಮಿಕ ಅಭ್ಯಾಸ ಮಾಡೋದು. ಆಗ ನಾವು ಅದರೊಳಗೆ ಅರ್ಥ ಹೇಳಿದ್ದು ನಾನು ಮೊದಲನೇದಾಗಿ ಅಧಿಕಾರಿಕ ಆಗಲಿ ಅದು ಜಾಂಬೂನ ಅರ್ಥ ಹೇಳಿದ್ದೆ ಒಂದು, ಮತ್ತೆ ಸಂಧಾನದಲ್ಲಿ ವಿದುರನ ಅರ್ಥ ಹೇಳಿದ್ದೆ. ಆಗ ನಿಮ್ಮ ಶಾಲಾ ಜೀವನದಲ್ಲಿ ಇದು ಸಾಮಾನ್ಯ 73-74ನೇ ವರ್ಷದಲ್ಲಿ ಇದಿಷ್ಟು ಅದೇ ಕುತೂಹಲ ಬೆಳೆತು. ಆಗ ನಮ್ಮ ಕಡೆಗೆ ಬೇಕಾ ಮನರಂಜನೆಗೆ ಮಾಕಿ ಯಾವ ಈ ಆಧುನಿಕ ಇದು ಏನೂ ಇಲ್ಲ. ಹೌದು. ಹಾಗಾಗಿ ಯಕ್ಷಗಾನವೇ ಪ್ರಾಮುಖ್ಯ ಆಗಿತ್ತು. ಹಾಗೆ ನಮ್ಮಲ್ಲಿ ತಾಳಮದ್ಲೆ ಮತ್ತೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಆಟ, ಬೇಸಿಗೆಯಲ್ಲಿ ಯಕ್ಷಗಾನದ ಆಟಗಳಾದ್ರೆ ಆಗ ನಮ್ಮ ಹೊನ್ನಾವರ ಈ ಕೆರೆಮನೆ ಮಂಡಳಿ ಹೆಚ್ಚು ಬರ್ತಿತ್ತು. ಕರೆಕ್ಟ್. ಕೆರೆಮನೆ ಮಂಡಳಿ ಬಹಳ ದೊಡ್ಡ ಮಂಡಳಿ ಇತ್ತು ಕಾಲದಲ್ಲಿ. ಬೇಸಿಗೆಯಲ್ಲಿ ಒಂದು 4-5 ತಿಂಗಳು ಈ ಕಡೆಗೆಲ್ಲ ಬಂದಾಗ ಆಟ ನೋಡ್ಲಿಕ್ಕೆ ಹೋಗೋದು, ಆ ಕುತೂಹಲ ಬೆಳೆತ್ತು. ಅದ್ರ ಮೊದಲನೇದಾಗಿ ನನಗೊಂದು ಆಸಕ್ತಿ ಬೆಳಿಲಿಕ್ಕೆ ನಮ್ಮ ತಂದೆಯವರು ಸ್ವಲ್ಪ ಭಾಗವತಿಕೆ ಮಾಡ್ತಿದ್ರು ತಾಳಮದ್ಲೆಯಲ್ಲಿ. ಅವರು ಬಹಳ ದೊಡ್ಡ ಹಳ್ಳಿ, ಮತ್ತೆ ಅವಾಗ ದೂರ ಹೋಗ್ಲಿಕ್ಕೆ ಸಾರಿಗೆ ಸಂಪರ್ಕ ಹಾಗೆ ಬಹಳ ದೂರ ಹೋಗುವಂತ ಸಂದರ್ಭ ಇತ್ತಿಲ್ಲ. ಊರಲ್ಲೇ ಒಂದು 10-20 ಕಿಲೋಮೀಟರ್ ಇದರೊಳಗೆ ತಾಳಮದ್ಲೆ ಈ ಆಟ ಆದ್ರೂ ಹೋಗುದು. ಹೀಗೆ ಸೋವೆ ಮಾಡಿ ನನಗೆ 4ನೇ ಕ್ಲಾಸ್ ಮುಗಿದುಕೊಳ್ಳೆ 4ನೇ ಕ್ಲಾಸ್ ನಂತರ ಇಲ್ಲಿ ಶಾಲೆನೇ ಅವಾಗ ಇಲ್ಲ, ನಿಂತೋಯ್ತು. ಆದ್ರೆ 4ನೇ ಕ್ಲಾಸಿನ ನಂತರ 5-6ಕ್ಕೆ ಶಾಲೆ ಇಲ್ಲ. ಶಾಲೆ ಉಂಟು, ಆದ್ರೆ ಅದಕ್ಕೂ ನಂತರ ಇಲ್ಲಿ ಇದೇ ಇಲ್ಲ. ಕರೆಕ್ಟ್. ಆಗ ಅವಾಗ ನಾವು ಬಿಟ್ಟು ಕೃಷಿಗೆ ಹೋದೆ. ಕೃಷಿಗೆ ಹೋದಿ ತೋಟಲ್ ಕೊನೆ ಕೊಯ್ದು, ತೋಟದ ಕೆಲಸ, ಮದ್ದು ಹೊಡೆಯುದು, ಮತ್ತೆ ಕೊಟ್ಟೆ ಕಟ್ಟುದು, ಹೌದು ಆ ಕೆಲಸದಲ್ಲಿ ಇದ್ದೆ. ಇರುವಾಗ ಹೀಗೆ ತಾಳಮದ್ಲೆ ಹೋಗುದು ಈ ಕಡೆ ಮಳೆಗಾಲದಲ್ಲಿ. ಹಾಗೆ ಈ ಕಡೆ ಒಬ್ಬರು ನಮ್ಮ ಪರಿಚಯಸ್ಥರೇ ಒಬ್ರು ಬಂದ್ರು, ಅವಾಜ್ ಮಾಡ್ತಾರೆ. ಅದು ನನಗೆ ಅವರು ನನ್ನ ಸ್ವರ ಬಹಳ ಚೆನ್ನಾಗಿತ್ತು. ಹೌದು, ಅದು ಈಗಲೂ ಗೊತ್ತಾಗ್ತದೆ. ಅದರ ಆಕರ್ಷಣೆ ಮೇಲೆ ನೀವು ಭಾಗವತಿಕೆನೇ ಕಲೀರಿ ಅಂತ ನಮ್ಮ ಶಿಕ್ಷಕರು ಮಾಸ್ತರು. ನಮ್ಗೆ ಆವಾಗ ಇದೆಲ್ಲ ಪ್ರಜ್ಞೆ ಅಷ್ಟಿದಿಲ್ಲ. ಯಾವುದೇ ಯಾವ ಚಲೋ ಆಗ್ತದೆ ಯಾವ್ದು ಹಾಳಾಗ್ತದೆ ನಮಗೇನು ಪರಿಜ್ಞಾನ ಇತ್ತು. ಕರೆಕ್ಟ್. ಹಾಗೆ ನೋಡುವ ಯಾವ್ದಾಯ್ತು ಒಂದು ಕೂತಲ್ಲ ನಮ್ಗೊಂದು ಇದಕ್ಕೆ ರಂಜನೆಗೆ ಒಂದು ಟೈಮ್ ಪಾಸ್ ಹೇಳ ಇಷ್ಟ ಆ ದೃಷ್ಟಿಯಿಂದನೇ ನೀವು ಕಲ್ತದ್ದು. ಆ ದೃಷ್ಟಿಯಲ್ಲೇ ಕಲ್ತಿದ್ದು. ಮೊದಲು ಯಾರು ನಿಮ್ಗೆ ಭಾಗವತಿಗೆ ಗುರುಗಳು? ಭಾಗವತಿಗೆ ಗುರುಗಳು ನಾವು ಶಿವರಾಮ ಹೆಗಡೆಯವರೇ. ಅದು ಅಷ್ಟಮಾಗಿ ನಾ ಶಿವರಾಮ ಹೆಗಡೆ ಮನೆಗೆ ಹೋಗ್ಲಿಕ್ಕೆ ನಮಗೆ ನನ್ನ ಮಾರ್ಗದರ್ಶಕರು ಒಬ್ಬರು ನಮ್ಮ ಇಲ್ಲಿ, ಅವ್ರು ಶಿವರಾಮ ಹೆಗಡೆಯಲ್ಲಿ ಆಟಕ್ಕೆ ಬಂದಾಗ ಅವ್ರ ಮನೆಗೆ ಹೋಗ್ತಿದ್ರು, ಗಣಪತಿ ಹೆಗಡರು ಅಂತ. ಸರಿ, ಗೊತ್ತಾಯ್ತು. ಅವ್ರ ಮನೆಗೆ ಹೋಗಿ ಅವರು ಬಂದಾಗ ಹೇಳ್ತಾರೆ, ನಮ್ಮಲ್ಲಿ ಭಾಗವತರು ಬಂದು ತೊಂದರೆ ಆಗಿದೆ ಮರ, ನಮ್ಮ ಇದ್ದ ಭಾಗವತರು ಯಾಜಿ ಭಾಗವತರು ಅವರು ವಯಸ್ಸಾಯ್ತು, ಈಗ ಭಾಗವತರು ಅಲ್ಲಿ ಕಲಿಯೋರು ಇದ್ರೆ ನಾನು ಅಲ್ಲಿ ಇಟ್ಕೊಳ್ತಿದ್ದೆ, ನಿಮ್ಮ ಕಡೆ ಯಾರಲ್ಲಿ ಹುಡುಗರಿದ್ರೆ ಕಳ್ಸ್ಕೊಡಿ ಅಂತ ಅವ್ರ ಹತ್ರ ಹೇಳಿದಂತೆ. ಅವ್ರು ನನ್ನ ಸಂಬಂಧಿಕರು.
ಅವರು ಒಂದು ದಿವಸ ನಮ್ಮಂತಕರ ಮನೆಗೆ ಬಂದಾಗಲೇ ನನ್ನ ಹತ್ರ ಹೇಳಿದ್ರು, ಹಾ ನೀವು ಹಿಂಗೆ ಸ್ವರ ನೀವು ಚಲೋ ಅದೇ, ಹಿಂಗೆ ಒಬ್ಬರು ಒಂದು ಒಳ್ಳೆ ಜಾಗಕ್ಕೆ ಕಳಿಸ್ಕೊಡ್ತೀನಿ ಭಾಗವತಿಕೆದಲ್ಲಿ, ಮತ್ತು ನಮಗೆ ಜಮೀನಿಲ್ಲ. ನಾನು ಹಿಂಗೆ ಏನು ದೊಡ್ಡೊಬ್ಬರು 5 ಗಂಟೆ ಶಾಲೆಗೆ ಹೋಗಿದ್ದು, ನಂತರ ಕೃಷಿ ದಂಧೆ ಮಾಡಿದ್ದು. ನಿಮಗೂ ಒಂದು ಉದ್ಯೋಗ ಆಯಿತು, ಮತ್ತು ನೀವು ಶಿವರಾಮ ಭಟ್ರ ಹತ್ರ ಕಲ್ತಿದ್ರಿಂದ ನೀವು ಪ್ರತಿ ತಿಂಗಳು ಸಿಗ್ತದೆ. ಕರೆಕ್ಟ್. ಹಾಗೆ ನೀವು ಅಲ್ಲಿ ಹೋಗ್ಬಿಡು, ತಾನೆಲ್ಲ ಮಾಡುವ ಪರಿಚಯ ಮಾಡಿಕೊಡ್ತೆ ಹೇಳಿ. ನನಗೆ ಆವಾಗ ಭಾಳ ಪರಿಜ್ಞಾನ ಇಲ್ಲ, ಅಡ್ಡಿಲ್ಲ ಅಂದ್ಬಿಟ್ಟೆ. ಯಾಕಂದ್ರೆ ಸಾಧಕ ಬಾಧಕಗಳ ಅರಿವು ಇಲ್ಲ, ಹೌದು, ಅದರ ಯೋಜನೆ ಇಲ್ಲ, ಅಡ್ಡಿಲ್ಲ ಅಂತ ಹಾಗೆ ಮಾಡಿ ಒಂದ್ಸಲ ಕರ್ಕೊಂಡು ಕಡೆ ಶಿವರಾಮ ಭಟ್ರ ಮನೆಗೆ ಕರ್ಕೊಂಡು ಬಿಟ್ಟವ್ರು. ಶಿವರಾಮ ಭಟ್ರ ಮನೆಗೆ ಎಂದು ಹೋದ್ನೋ ಅದರಿಂದ ನನ್ನ ಇದೇ ಬದಲಾಯಿತು. ಕರೆಕ್ಟ್. ಅವರು ಶಿವರಾಮ ಹೆಗಡೆಯವರು ಅವರ ಆತ್ಮಕಥೆಯಲ್ಲಿ ಒಂದು ಬರೆದಿದ್ದಾರೆ, ನಮ್ಮ ಮನೆಗೆ ಎಂದು ಕಾಲ ಹಾಕದ ಅಂದ್ರಿಂದ ನಮ್ಮನೆ ಸದಸ್ಯ. ಕರೆಕ್ಟ್, ಹಾಗೆ ಬರೆದಿದ್ದಾರೆ. ಯಾರೋ ಬರೆದಿದ್ದಾರೆ, ನಮ್ಮ ಯಾರೋ ಬಂದು ಕಲೀಲಿಕ್ಕೆ ಬಂದಿದ್ದಾನೆ ಅಂತಲ್ಲ, ನಮ್ಮನೆದೇ ಮಗ, ನಮ್ಮ ಮನೆ ಸದಸ್ಯ ಆದವ. ಹಾಗೆ ನಾನು ಅಲ್ಲಿ ಕಲ್ತ್ಕೊಂಡು ಅವ್ರ ಜೊತೆಗೆ ಒಂದು ವರ್ಷ 12 ವರ್ಷ ಸುಮ್ಮನೆ ಹೀಗೆ ಅವ್ರ ಜೊತೆ ತಿರುಗೋದು, ಅಭ್ಯಾಸ ಮಾಡೋದು ಮಳೆಗಾಲದಲ್ಲಿ. ಅವರು ವೇಷಗೀಷಕ್ಕೆ ಕಟ್ಟಿಕೊಡ್ಲಿಕ್ಕೆ ಅಥವಾ ಅವರ ಹೆಲ್ಪಿಗೆ ಹೋಗೋದು. ಹೀಗೆ ಸ್ವಲ್ಪ ಇದು ಮಾಡ್ಕೊಂಡು 1 ವರ್ಷ ಕಾಣಿದೆ. ಮಾರನೇ ಅವ್ರದ್ದೇ ಮೇಳ ಇತ್ತಲ್ಲ, ಕರೆಕ್ಟ್, ಮೇಳದಲ್ಲೇ ತಿರುಗಾಟ ಮಾಡಿದೆ. ನಮ್ಮ ತಂದೆ ತಾಯಿ ಇದ್ರು, ವಯಸ್ಸೋದ್ರು, ಜಮೀನಿಲ್ಲ, ಭಾಳ ಬಡತನದಲ್ಲೇ ಇದ್ದವರು. ತೀರಾ ಬಡತನ. ಕರೆಕ್ಟ್. ಒಂದು ಪ್ರಮಾಣದಲ್ಲಿ ಅದು ಹೇಳಿದ್ರೆ ಬಡತನ ಆದ್ರೂ ತೊಂದರೆ ಇಲ್ಲ, ದಾರಿದ್ರ್ಯ ಆದ್ರೆ ಬಹಳ ಕಷ್ಟ. ಕರೆಕ್ಟ್. ಆ ದಾರಿದ್ರ್ಯ ಇದ್ರೊಳಗೆ ಇದ್ದವರು ಆ ಸ್ಟೇಜ್ನಲ್ಲಿ ನಾವು. ಅದು ನನಗೆ ಒಂದು ತಿರುವು ಕೆರೆಮನೆಗೆ ಹೋದ್ಮೇಲೆ ಸಿಕ್ತು. ಶಿವರಾಮ ಹೆಗಡೆ ಅವರ ಆಶ್ರಯ, ಅವರ ಆಶೀರ್ವಾದ ನನಗೊಂದು ದೊಡ್ಡ ಕವಚ, ಶ್ರೀರಕ್ಷೆ. ಹಾಗೆ ಕಡೆಗೆ ಅಭ್ಯಾಸ ಮಾಡ್ಕೊಂಡು ಅಲ್ಲಿ ಸಂಗೀತ ಹೋದೆ. ಅವರೇ ಆ ತಾಳಗಳು, ಮಾಮಲೆಗಡರು ತುಂಬ ಅವರು ಒಟ್ಟೆ ಮಾಮಲೆಗಡರು ಭಾಗವತಿಗೆ ಏನು ಮಾಡ್ತಾಯಿದ್ರು, ಅವ್ರಿಗೆ ತುಂಬ ರಾಗಜ್ಞಾನ, ಈ ಪದ್ಯ ಹೇಳೋದು ಎಲ್ಲ ತುಂಬ ಇದಿತ್ತು. ಕರೆಕ್ಟ್. ಅವ್ರ ಹತ್ರ ಹೆಚ್ಚು ತರಬೇತಿ, ಶಿವರಾಮ ಹೆಗಡೆ ಹೆಚ್ಚು. ನಂತರ ಅವರು ಮೇಳದಲ್ಲಿ ಎರಡನೇ ವರ್ಷಕ್ಕೆ, ಇದು ಸಾಮಾನ್ಯ 58ನೇ ಇಸ್ವಿ, ಅವ್ರ ಮೇಳಕ್ಕೆ ಉಪ್ಪೂರು ಬಂದರು. ಉಪ್ಪೂರು ದಕ್ಷಿಣ ಕನ್ನಡದವರು ಹೆಚ್ಚು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದೆ ಆಗ ಫಸ್ಟ್. ಆ ವರ್ಷ ನಾನು ಇದಿಲ್ಲ, ನನ್ನ ಪದ್ಯದ ಸಂಗೀತ ಮಾಡ್ತಿದ್ದೆ. ಉಪ್ಪೂರು ಬಂದ ವರ್ಷ 2 ವರ್ಷ ಅವರು ಇಲ್ಲಿದ್ರು. ನಾನು ಸಂಗೀತ ಮಾಡಿಕೊಂಡು ಹಾರ್ಮೋನಿ ಬಾರಿಸೋದು. ಬೆಳಗ್ಗೆ ಆಗ ಹಾರ್ಮೋನಿ ಬಾರಿಸೋದಿತ್ತು. ಕರೆಕ್ಟ್, ಹೌದು, ಬೆಳಗಿನವರೆಗೆ ಹಾರ್ಮೋನಿಯಂ ಬಾರಿಸಬಹುದಿತ್ತು. ಹೌದು. ಹಾಗಾಗಿ ನನಗೆ ಹೆಚ್ಚಿನ ತರಬೇತಿ ಏನಾಯ್ತು ಅಂದ್ರೆ, ಈ ರಂಗ ಧರ್ಮಗಳು, ರಂಗ ಗುಣಗಳು ಅಥವಾ ಕಥೆಯ ನಡೆಸುವ ಕ್ರಮಗಳು, ಅದೆಲ್ಲ ನಿಮಗೆ ಕರಗತ ಆಯ್ತು. ಅದೆಲ್ಲ ನಮ್ಗೆ ಬೆಳಗುರಿ ಹಾರ್ಮೋನಿ ಬಾರಿಸೋದು ನೋಡ್ತಾ ಇರ್ಬೇಕಲ್ಲ. ಕರೆಕ್ಟ್. ಅದು ಪೂರ್ವ ಭಾಗವತಿಯ ಆ ಪ್ರಭಾವ ಅಥವಾ ಅವರ ಒಡನಾಟದಿಂದ ನನಗೆ ಅದಷ್ಟು ನನ್ನ ಇದಕ್ಕೆ ಹೆಚ್ಚಾಯಿತು, ಅನುಕೂಲ ಆಯ್ತು. ಆದರೂ ಒಂದೇನಿತ್ತು ಅಂದರೆ, ನಡೆ ಸ್ವಲ್ಪ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಈ ಬಡಗಟ್ಟ ನಡೆಗೂ ಮತ್ತು ಉಪ್ಪೂರು ವೇಗ ಹೆಚ್ಚಿರ್ತದೆ. ಕರೆಕ್ಟ್. ಇಲ್ಲಿ ನಮ್ಮಲ್ಲಿ ಏನಿತ್ತು ಅಂದರೆ, ಭಾಳ ಆದೆಲ್ಲೇ ಯಾಕೆ ಹೇಳ್ತಿದ್ರು ಕೇಳಿದ್ರೆ, ನಿಧಾನ ಗತಿಯಲ್ಲಿ ಅಭಿನಯ ಮಾಡಲಿಕ್ಕೆ ಅಷ್ಟಿದ್ರೆ ಮಾತ್ರ. ಕರೆಕ್ಟ್. ಆದಿದ್ರೆ ಈ ಸ್ಪಷ್ಟತೆ ಇಲ್ಲ ಇದ್ರೆ ಅಭಿನಯ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅಭಿನಯ ಮಾಡ್ಬೇಕಿದ್ರೆ ನಿಧಾನ ಇರಬೇಕು. ಕರೆಕ್ಟ್. ಈ ಕಾರಣದಿಂದ ಇದನ್ನು ನಾನು ಹೆಚ್ಚಿದು ಮಾಡಿಕೊಂಡೆ. ಮತ್ತೆ ಒಂದು ಕಥೆಯ ಭಾವಗಳು, ಯಾವ ಸನ್ನಿವೇಶ, ಯಾವ ಪಾತ್ರದ್ದು, ಇದು ಯಾವ ಪರಿಣಾಮ ಕೊಡೋದು, ಅವರ ಸನ್ನಿವೇಶ ಸಂಭಾಷಣೆ ಹೇಗೆ, ಅದರ ರಸಭಾವಗಳೇನು. ಕರೆಕ್ಟ್. ಇದ್ರ ತಿಳ್ಕೊಂಡು ಅದನ್ನು ನಾನು ಹೆಚ್ಚು ಇದು ಮಾಡಿದೆ. ನಾನು ಹೆಚ್ಚು ಲಯಗಾರಿಕೆಯಲ್ಲಿ ಹೆಚ್ಚು ಕೊಡಲಿಲ್ಲ, ಭಾವನಾತ್ಮಕವಾಗಿ ನನ್ನ ಕಥೆಗಳನ್ನು ಕೊಟ್ಟಿದ್ದೆ ಹೆಚ್ಚು. ಕರೆಕ್ಟ್. ಹಾಗಾಗಿ ಲಯದಲ್ಲಿ ಕೊಟ್ಟರೆ ಏನಾಗ್ತದೆ ಅಂದ್ರೆ, ಬರೀ ನೃತ್ಯಕ್ಕಾಗಿ ಕೊಡೋದು ಹೆಚ್ಚಾಗ್ತದೆ ಹೊರತು, ಹೌದು, ಭಾವ ಪ್ರಧಾನ ಆಗುದಿಲ್ಲ. ಮತ್ತೆ ಭಾವ ಪ್ರಧಾನ ಆಗಬೇಕಿದ್ರೆ ಏನಾಗ್ತದೆ ಕೇಳಿದ್ರೆ, ಈ ಭಾಗವತಿಗೆ ಈಗೀಗ ಒಂದು ಇದು ಬಂದಿದೆ. ನಮ್ಮ ಭಾಗವತಿಗೆ
ಜನಪ್ರಿಯ ಆಗಬೇಕು, ಜನಕ್ಕೆ ಮುಟ್ಟಬೇಕು ಅಂತ ಭಾಗವತಿಕೆ ಮಾಡೋದು. ಕರೆಕ್ಟ್. ಅದು ಕಲಾವಿದರಿಗೆ ಹೊಂದುವುದಿಲ್ಲ. ರಂಗಭೂಮಿಯಲ್ಲಿ ಏನಾಗ್ತದೆ ಕೇಳಿದರೆ, ಒಂದು ಕಥೆಯನ್ನು ಇಟ್ಕೊಂಡು ಆ ಕಥೆಯ ರಸಭಾವಗಳನ್ನು ತಿಳಿದು ಹಾಡುವತ್ತಿಗೆ ಪಾತ್ರದ ನಾವು ಎಲ್ಲ ಒಂದು ಒಗ್ಗಟ್ಟಿನಲ್ಲಿ ಇದ್ರೆ ಮಾತ್ರ ಭಾವ ಇರ್ತದೆ. ಇಲ್ಲವ್ರು ನಮ್ಮದು ಒಂದೇ ನೋಡ್ಕೊಂಡ್ರೆ ಅವರು ಹಾಳಾಗ್ತಾರೆ. ಹೌದು, ಯಾವ ಭಾವಗಳನ್ನು ಪಾತ್ರಧಾರಿ ಬಳಸ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ದೀರ್ಘ ಆಲಾಪನೆ ಇದು ಪಾತ್ರಧಾರಿಕೆ ಯಾವ ಭಾವನೆ ಉಳಿಸ್ಕೊಳ್ಳಿ ಕೊಡುದಿಲ್ಲ. ಹೌದು, ಅದು ತಾಳಮದ್ದಲೆಲ್ಲಾದ್ರೂ ಅಷ್ಟೇ, ಆಟಗಳಲ್ಲಾದ್ರೂ ಅಷ್ಟೇ ಪಾತ್ರದ ಭಾವನೆ ಹೋಗ್ಬಿಡ್ತದೆ. ಹೌದು, ಅಂದ್ರೆ ನಾವು ವೈಯಕ್ತಿಕವಾಗಿ ರಂಗದಲ್ಲಿ ಇಲ್ಲದೆ ಸುಮ್ಮನೆ ಇರುವಾಗ್ಲೂ ಯಾವುದೇ ಭಾವಗಳು ಸ್ಥಾಯಿಯಾಗಿ ಇರುವುದಿಲ್ಲ, ಭಾವನೆಗಳು ವ್ಯತ್ಯಾಸ ಆಗ್ತಾ ಇರ್ತದೆ. ಹಾಗಿರುವಾಗ ನಾವು ನಟನೆಯಲ್ಲಿ ಇರುವಾಗ ಆ ಭಾವನೆಗಳನ್ನು ಉಳಿಸಿಕೊಳ್ಳುವುದು ಭಾರಿ ಒಂದು ದೊಡ್ಡ ಕಷ್ಟ. ಅಷ್ಟ ನಮಗೂ ಕಷ್ಟ, ಅವರಿಗೂ ಕಷ್ಟ. ಮತ್ತೆ ಯಾವಾಗಲೂ ಪಾತ್ರಧಾರಿಗಳಿಗೆ ಏನು ಅಂದ್ರೆ ಅವರ ಆ ಭಾವಗಳನ್ನ ಬರೇ ಮಾಚೋದ್ ಮೊದಲು ಪದ್ಯ ಸಿಕ್ಕೊಡ್ಬೇಕು. ಕರೆಕ್ಟ್. ಅಂದ್ರೆ ಆ ಭಾವಗಳ ಉದ್ದೀಪನ ಹೆಚ್ಚಾಗ್ತದೆ. ಕರೆಕ್ಟ್. ಇಲ್ಲಿ ನಾವು ನಮ್ಮ ಪದ್ಯವನ್ನು ಜನಕ್ಕೆ ಪರಿಣಾಮ ಮಾಡಬೇಕು ಅನ್ನೋ ಕಾರಣದಿಂದ ಭಾವಿನೇನೋ ಪದ್ಯನೋ ಉದ್ದ ಮಾಡಿ ನೃತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಕೊತೋದ್ರೆ ಅವ ಯಾವ ಭಾವ ಉಳಿಸ್ಕೊಳ್ಳಿಕ್ಕೆ ಕೊಟ್ಟೊತ್ತು ಆಗುದಿಲ್ಲ. ಕರೆಕ್ಟ್. ಅದು ಆವಾಗ ಕೆಟ್ಟೋಗ್ತದೆ. ಬರೀ ನೃತ್ಯ ಒಂದು ಉಳಿತದೆ ಹೊರತು ಕಥೆ ಸಮಗ್ರ ತಿರುಳು ಸಿಕ್ಕುವುದಿಲ್ಲ. ಕರೆಕ್ಟ್. ಹಾಗಾಗಿ ಇದು ನಮ್ಮ ಬಡಗಮಟ್ಟಿನಲ್ಲಿ ಹೆಚ್ಚಿದ್ದರಿಂದ ನಮಗೆ ಅದೇ ಹೆಚ್ಚು ಒಲವು ಸಿಕ್ತು. ನಾವು ಆಡುವ ಪ್ರಸಂಗಗಳು ಸ್ವಲ್ಪ ಈ ರಾಕ್ಷಸ ವೇಷ ಬರುವಂತದ್ದು ಕಡಿಮೆ ಭಾವನಾತ್ಮಕವಾಗಿ ಕೊಡುವ ಕಥೆಗಳೇ ನಮ್ಮ ಬಡಗಮಟ್ಟಲ್ಲಿ ಹೆಚ್ಚು. ಹಾಗಾಗಿ ಅದರೊಳಗೆ ಕರ್ಣಪರ್ವ, ಹರಿಶ್ಚಂದ್ರ, ಈ ರಾಮಲೀಲೆ ಇದೆಲ್ಲ ಇಂಥದ್ದು ಅನೇಕ ಕಥೆಗಳು. ಇನ್ನು ಕೆಲವು ಕಥೆಗಳು ಉಂಟು, ಅದು ಎಷ್ಟು ಬೇಕೋ ಅಷ್ಟು. ಅದು ಕೊಡಬಾರದು ಅಂತೇಳಲ್ಲ, ಆಡಲಿಲ್ಲ ಅಂತ ಎಲ್ಲ ಕಥೆನೂ ಆಡ್ಯಾಗೆ. ಆದ್ರೆ ಅದಕ್ಕೆ ಆ ಕಥೆಯ ಸ್ವಾರಸ್ಯವನ್ನು ತಿಳಿಸ್ಬೇಕಲ್ಲ, ಕರೆಕ್ಟ್. ಆ ಪಾತ್ರದ ಔಚಿತ್ಯ ಹೊಂದಬೇಕು. ಮಾತು ಹಾಗೆ, ಈ ಪಾತ್ರಧಾರಿಗಳು ಮಾತುಗಳು ಎಷ್ಟು ಬೇಕೋ ಅಷ್ಟು ಆಡಿ ಅದರ ಉಚಿತ ಅನುಚಿತ ತಿಳ್ಕೊಂಡ್ರೆ ನಮ್ಮ ಹಿಮ್ಮೇಳದವರಿಗೂ ಅನುಕೂಲ. ಕರೆಕ್ಟ್. ಇಲ್ದೋರೆ ನಾವು ಆ ಭಾವನೆಯಲ್ಲಿ ಕೊಟ್ಟು ಇವರು ಅರ್ಧ ಗಂಟೆ ಮಾತ್ರ ಆಡ್ಬಿಟ್ರೆ ನಾವು ಆ ಭಾವನೆ ನಮ್ದು ಸಡಿಲಾಗ್ತದೆ. ಆಗ ಏನಾಗ್ತದೆ ಅಂದ್ರೆ ಒಟ್ಟು ಕರ್ಕರಿ ಒಂದು ಪದ್ಯ ಹೇಳಿ ಮುಗಿಸುವುದು ಒಂದು ಬಿಡ್ತು, ಆ ಭಾವನಾತ್ಮಕವಾಗಿ ಬರೋದಿಲ್ಲ. ಮತ್ತು ಸಾಮಾನ್ಯ ದುಃಖ, ಶೃಂಗಾರ, ಹೀಗೆ ಅನೇಕ ಇದಕ್ಕೆ ಯಾವ ರಾಗಗಳು ಆ ಕಾಲಕ್ಕೆ ಹೊಂದಿಕೆ ಆಗ್ತದೆ ಅದನ್ನ ನಾವು ಪರಿಜ್ಞಾನ ಇಟ್ಕೊಳ್ಬೇಕೇ ಹೊರತು ರಾಗದ ವೈವಿಧ್ಯತೆನೇ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಕಥೆಯ ಸಂದರ್ಭಗಳು ಅಥವಾ ಮೌಲ್ಯ ಉಳಿಯುವುದಿಲ್ಲ. ಹೌದು. ಈಗ ಹೀಗೆಲ್ಲ ನೀವು ಉಪ್ಪೂರ ಒಂದು ಸಹಕಾರ, ಆಮೇಲೆ ಕೆರಮನೆ ಶಿವರಾಮ ಹೆಗಡೆ ಅವರ ಇದರಿಂದ ನೀವು ಕಲ್ತ್ಕೊಂಡ್ರಿ. ಆ ನಂತರ ಮೇಳಕ್ಕೆ ಇಡಗುಂಜಿ ಮೇಳ ಎಂಬುದು. ನೀವು ಒಟ್ಟು ಯಾವ ಎಲ್ಲ ಮೇಳದಲ್ಲಿ ತಿರುಗಾಟ ಮಾಡಿದ್ದೀರಿ? ಶಿವರಾಮ ಹೆಗಡೆ ಅವರ ಮೇಳ ವಯಸ್ಸಾದ್ಮೇಲೆ ಸ್ವಲ್ಪ ಸಹಿತ ಮಾಡಿದ್ರು. ಆಗ ನಾವು ಸ್ವಲ್ಪ ಮೂರು ದೇವರ ಹೆಗಡರದ್ದು ಒಂದು ಮೇಳ. ಹೌದು. ದೇವರ ಹೆಗಡರ ಮೇಳದಲ್ಲಿ 2 ವರ್ಷ ಇದ್ದೆ. ನಂತರ ದೇವರ ಹೆಗಡರನ್ನು ಒಳಗೊಂಡು ಶಿವರಾಮ ಹೆಗಡರನ್ನು ತಗೊಂಡು ಇಡಗುಂಜಿ ಮೇಳ ಅಂತ ಒಂದು ಒಬ್ಬರು ಹೊಸ ಕುಳಿ ನಾಣ್ಭಟ್ರು ಅಂತ ಮೇಳ ಮಾಡಿದ್ರು. ಹಾಗೆ ಚಿಟ್ಟಾಣಿಯವರು ಎಲ್ಲ ಇದ್ರು. ಕರೆಕ್ಟ್. ಘಟಾನುಘಟಿಗಳೆಲ್ಲ ಇದ್ರು. ಆಗ ಅಲ್ಲಿ 2 ವರ್ಷ ಇದ್ದೆ. ಹೀಗೆ ಅದು 4 ವರ್ಷ ಕಳೆದ ಮೇಲೆ ಗುಂಡುಬಳೆ, ಇದಕ್ಕೂ ಮೊದಲು ಗುಂಡುಬಳೆಯಲ್ಲಿ ಒಂದು 3 ವರ್ಷ ಇದ್ದೆ. ಗುಂಡುಬಳೆಯಲ್ಲಿ ಆಗ ನನ್ನ ಕಲಿವಿಕೆಯ ಪ್ರಾಥಮಿಕ ಹೌದು. ಮತ್ತೆ ಇದಿಲ್ಲ ಗುಂಡುಬಳೆಗೆ ಹೋಗ್ತಿದ್ದೆ. ಆಗ ನಮ್ಮಲ್ಲಿ ಏನು ಅಂದ್ರೆ 180 ದಿವಸ 6 ತಿಂಗಳ ಆಟ ಆಳಿಲ್ಲ. ಹೌದೌದು. ನಮ್ಮಲ್ಲಿ 6 ತಿಂಗಳು ಹೇಳಿಲ್ಲ. ಆಟಕ್ಕೆ ಹಿಂಗೆ ಕೆಲವು ಆಟಕ್ಕೆ ಹೋಗುದು, ಕೆಲವು ಆಟ ಇಲ್ಲ. ಹೀಗೆ ಆಗ ನಾವು ಗುಂಡುಬಳೆಗೆ ಹೋಗುದು. ಹೀಗೆ ಮಾಡ್ಕೊಂಡು ನಾನು ಬೆಳೆದ. ಮತ್ತು ನನಗೆ ಯಕ್ಷಗಾನವೇ ಅನಿವಾರ್ಯ ಆಯಿತು, ಯಾಕಂದ್ರೆ ನಾನು ಜೀವನಕ್ಕೆ ಬೇರೆ ಹಾದಿನೂ ಇಲ್ಲದೆ ಇದ್ದಿದ್ದೆ. ಕರೆಕ್ಟ್. ಹಾಗಾಗಿ ನಾನು ಇದನ್ನು ಸ್ವಲ್ಪ ಇದ್ರೊಳಗೆ ಹೆಚ್ಚು ತೊಡಗಬೇಕಾಯಿತು. ಇದೇ ನನಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತು. ಅಂದ್ರೆ ಇಡಗುಂಜಿ ಮೇಳದಲ್ಲಿ ನೀವು ಹೆಚ್ಚು 40 ವರ್ಷ ಇಡಗುಂಜಿ ಮೇಳದಲ್ಲಿ ಹೌದೌದು ಮೇಳ ಇರುವಾಗ ಅದು ಶಿವರಾಮ ಹೆಗಡೆ ನಿರ್ದೇಶ ಆದ್ಮೇಲೆ ಅಮೃತೇಶ್ವರಿ ಮೇಳಕ್ಕೆ, ಆಗ ಅಮೃತೇಶ್ವರಿ ಮೇಳ ಈ ಶ್ರೀಧರಂದೇವ್ರ ಮೇಳ ಮಾಡಿದ್ರು. ಹೌದು. ಅದಕ್ಕೆ ಪ್ರಪ್ರಥಮವಾಗಿ ನಾವು ದಕ್ಷಿಣ ಕನ್ನಡಕ್ಕೆ ಬಂದಿದ್ದು. ಚಿಟ್ಟಾಣಿಯವರು, ನಾನು, ಶಿವರಾಮ ಹೆಗಡೆ ಇದ್ರು, ಅವರು ತಿಮ್ಮಣ್ಣಿ ಆಜಿಗಳು ಇದ್ರು, ಮತ್ತೊಂದು ಒಬ್ಬಿಬ್ರು ಯಾರೋ ಇದ್ರು. ಇವರಿಷ್ಟು ತಗೊಂಡು ಅವರು ಅಮೃತೇಶ್ವರಿ ಮೇಳ ಮಾಡಿದ್ರು. ಹೌದು, ಟೆಂಟ್ ಮೇಳ. ಆ ಟೆಂಟ್ ಮೇಳಕ್ಕೆ ಅವರೊಂದು ಸೆಟ್ ಮಾಡಿದ್ರು ಅಂದೇವರು.
ಅದನ್ನು ಸಾಲಿಗ್ರಾಮಕ್ಕೆ ಹೋಗಿದ್ರು ಅವರು. ಓ ಆಗ ಮಾಮಲೆ ಹೆಡ್ರು ಗಜಾನನ ಹೆಡ್ರು ಎಲ್ಲ ಇದ್ದಿದ್ರು, ಶಂಭು ಹೆಡ್ರು ಇಲ್ಲ. ಇಲ್ಲ ಹೌದು ಕೊರಿಯೋಗ್ರಾಫಿ ಹೌದು ಡೆಲ್ಲಿ ಡೆಲ್ಲಿ ಹೋಯ್ತು. ಆಗ ಶಂಭು ಹೆಡ್ರು ಮಾಮಲೆ ಹೆಡ್ರು ಗಜಾನನ ಹೆಡ್ರು ಸಾಲಿಗ್ರಾಮಕ್ಕೆ ಆ ಸೆಟ್ಟಿಗೆ ಹೋದ್ರು. ನಾವಿಲ್ಲಿ ಅಮೃತೇಶ್ವರಿ ಮೇಳಕ್ಕೆ ಶಿವರಾಮ ಹೆಗಡರು ನಾ ಮತ್ತು ಕೆರೆಮನೆಯವ್ರ ಗುಂಪು ಬಿಟ್ಟು ಯಾವ ಮೇಳಕ್ಕೆ ಹೋಗಲೇ ಇಲ್ಲ. ಕರೆಕ್ಟ್. ಒಮ್ಮೆ ಬೇರೆ ಮೇಳಕ್ಕೆ ಹೋದ್ರು ಕೆರೆಮನೆಯವರು ಇರಬೇಕು, ಅದು ಇದ್ರೆ ಮಾತ್ರ, ಅಥವಾ ಅವ್ರ ಸೂಚನೆಯಂತೆ ಹೋಗಿದ್ದಾರೆ. ಕರೆಕ್ಟ್. ಹೀಗೆ ಮತ್ತೆ ಆಗಲಿಂದು ಈ ನನ್ನ ಪರಿಸ್ಥಿತಿ ಆಗಿದ್ರು ನಾನು ಇನ್ನೂವರೆಗೆ ನನಗೆ ಇಂತಿಷ್ಟು ವೇತನ ಕೊಡಿ ಅಂತ ನಾನು ಹೇಳಲಿಲ್ಲ. ಕರೆಕ್ಟ್. ಅದೇ ಆಧಾರ ಇದ್ರೂ ನಾನು ವೇತನಕ್ಕೆ ಕಟ್ಟಿ ಬಿದ್ದು ಇದನ್ನು ಮಾಡಿದವನೇ ಅಲ್ಲ. ಕರೆಕ್ಟ್. ಹಾಗಾಗಿ ನಾವು ಅದು ಸಿಕ್ಕಿದ್ದು ನಮ್ಮ ಪ್ರಸಾದ ಅಂತ ತಗೊಂಡು ಹೀಗೆ ನಾವು ಮುಂದುವರೆದವನೇ ಹೊರತು ಈಗ ಈ ಆಧುನಿಕ ಇದ್ದಂತೆ ಹೀಗೆ ಕೊಟ್ಟೆ ಮತ್ತು ಎಂತೆಂಥದ್ದು ಮಾಡ್ಕೊಂಡು ನಾನು ಇದು ಮಾಡಲೇ ಇಲ್ಲ. ಕರೆಕ್ಟ್. ಇದಿಷ್ಟು ಕೊಟ್ಟರೆ ಮೇಳಕ್ಕೆ ಬರುತ್ತೆ, ಅಡ್ವಾನ್ಸ್ ಕೊಡಬೇಕು, ಇದು ಯಾವ ಜಾತಿಯೂ ಇಲ್ಲದಾಗಿದ್ದೆ, ಯಾವ ಗೋಜು ಇಲ್ಲ ಇದ್ದೆ ನಾವು ಅವರಿಗೂ ಯಜಮಾನರಿಗೂ ಸಹಕಾರ ಕೊಟ್ಟಾಗೆ. ಯಾಕಂದ್ರೆ ಅವ್ರಿಗೆ ಸಹಕಾರ ಕೊಡದೇ ಮೇಳ ಉಳಿಯುವುದಿಲ್ಲ. ಕರೆಕ್ಟ್. ನಾವು ನಮಗೂ ಆಸ್ಪದ ಇಲ್ಲ, ಆಶ್ರಯ ಇಲ್ಲ, ಹಾಗಾಗಿ ಎಲ್ಲ ಹೊಂದಾಣಿಕೆಯಲ್ಲಿ ಅದು ಕಡೆಗೆ ಗಲಾಟೆನೂ ಆಗಿತ್ತಲ್ಲ. ಕೆಲವು ಕಲಾವಿದರು ಅಡ್ವಾನ್ಸ್ ತಗೊಂಡು ಜಾಸ್ತಿ ಸಿಕ್ಕಿ ಬೇರೆ ಮೇಳಕ್ಕೆ ಹೋಗಿ ಇದೆಲ್ಲ ಆವಾಗ ಪೈಪೋಟಿ ಸಿಕ್ಕಾಪಟ್ಟೆ ನಡೀತು. ಕರೆಕ್ಟ್. ಹೌದು ಹೌದು. ಆದರೆ ಇಂಥ ಒಂದು ಅಪವಾದ 60 ವರ್ಷದಲ್ಲಿ ನನಗೆ ಒಂದು ಸಿಕ್ಕಿಲ್ಲ ಅಪವಾದಕ್ಕೆ. ನಾನು ಮಾಡಿಕೊಳ್ಳೂ ಇಲ್ಲ. ಒಂದು ನಿಯತ್ತು. ಕರೆಕ್ಟ್. ಆ ನಿಯತ್ನಲ್ಲಿ ನಾನು ಕಾಲ ಕಳೆದವನೇ ಹೊರತು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೇ ಇಲ್ಲ. ಈಗ ಅದಕ್ಕೊಂದು ಉದಾಹರಣೆಗೆ ನನ್ನ ಆತ್ಮಚರಿತ್ರಲ್ಲೂ ಬರೆದಿದ್ದೆ ನಾನು. ಈ ಒಂದು ಸಂಸ್ಥೆ ಮುಖ್ಯ ಭಾಗವತರವಾದಾಗ ಈಗ ಮತ್ತೊಂದು ಸಂಸ್ಥೆಯವರು ನೀವು ನಮ್ಮ ಮೇಳಕ್ಕೊಂದು ಬನ್ನಿ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಒಂದು ಸಂಸ್ಥೆ ಬದ್ದಾಗಿದ್ದಾಗ ನಾನು ಬರುವುದಿಲ್ಲ. ಅಲ್ಲ, ಇಲ್ದಾಗಿದ್ದಾಗಲೂ ಇಲ್ಲ, ನಾನು ಇಂಥ ಸಂಸ್ಥೆಗೂ ಬದ್ದಾದವ. ಹಾಗಾಗಿ ನಾವು ಆ ಸಂಸ್ಥೆ ಬಿಟ್ಟು ಬರುವುದಿಲ್ಲ. ಅದೇ ಒಮ್ಮೆ ಹಿಂಗೆ ಅನಿವಾರ್ಯತೆಯಲ್ಲಿ ಏನಾಗಿತ್ತು ಅಂದರೆ ಅಮೇರಿಕಕ್ಕೆ ನಾವು ಇಡಗುಂಜಿ ಮೇಳ ಹೋಗಿ ಆಯಿತು. ನೀವು ಹೋಗಿದ್ರಿ? ನಾನು ಹೋಗಿದ್ದೆ. ಆಗಲ್ಲೇ ಇಡಗುಂಜಿ ಮೇಳದಲ್ಲಿ ನಾವು 5 ಜನ ಹೋಗಿ ಆಗಿದ್ದೆ ಮೇಳದಲ್ಲಿ. ಅಲ್ಲಿ ಮತ್ತೊಂದು ಮೇಳದಲ್ಲಿ ನಮ್ಮ ಉದಾಹರಣೆ ಚಿಟ್ಟಾಣಿಯವರು ಹೋಗಿದ್ರು. ಆ ಚಿಟ್ಟಾಣಿಯವರು ಗ್ರೂಪಿಗೆ ಅವರು ಒಬ್ಬರೇ ಹೋಗ್ಬಿಟ್ರು, ಮತ್ತೆ ಯಾರೂ ಇಲ್ಲ. ಅವ್ರು ಕರ್ಕೊಂಡು ಹೋದ ಒಬ್ಬರು ಅವರು 2 ಜನ. ಹಾಗೆ ಅಲ್ಲಿ ನನಗೆ ಏನು ಇದು ಮಾಡೋದು ಅಂದರೆ ಚಿಟ್ಟಾಣಿಯವರು ಹೆಂಗೆ ಬರ್ತಾರೆ ಮತ್ತು ನೀವು ಇಡಗುಂಜಿ ಮೇಳದಿಂದ ನೀವು ಬರ್ತೀರಿ, ಅವ್ರ ಆಟ ಇಲ್ದಾಗಿದ್ದಾಗ ಚಿಟ್ಟಾಣಿಯವ್ರಿಗೂ ಭಾಗವತಿಗೆ ಮಾಡಿ ನಿಮಗೆ ನಾವು ಸಂಭಾವನೆಯನ್ನು ಎಕ್ಸ್ಟ್ರಾ 1 ಲಕ್ಷ ರೂಪಾಯಿ ಕೊಡ್ತೇವೆ. ಕರೆಕ್ಟ್ ಅಂತ ನಾವು ನಾವೇ ಇದನ್ನು ಮಾಡಿದ್ರು. ಆಗ ನಾನು ಹೇಳಿದೆ, ಒಂದು ಸಂಸ್ಥೆಯಲ್ಲಿ ಬದ್ದಾಗಿ ನಾನೇನು ಹೋಗಿದ್ದೇನೆ ಆ ಸಂಸ್ಥೆಗೆ ಅನ್ಯಾಯ ಮಾಡೋದಿಲ್ಲ ಮತ್ತು ಅದನ್ನು ನಾನು ಬದಲು ಮಾಡೋದಿಲ್ಲ. ಕರೆಕ್ಟ್. ದುಡ್ಡು ಸಿಗ್ತದೆ ಅಂತ, ದುಡ್ಡು ಬೇಕು ನನಗೆ, ಬೇಡ ಆದರೆ ದುಡ್ಡಿಗಾಗಿಯೇ ನಾನು ಬದುಕಲಿಲ್ಲ. ಕರೆಕ್ಟ್. ಹಾಗಾಗಿ ನನಗೆ ದುಡ್ಡಿಗಾಗಿಯೇ ಬದುಕದೇ ಇದ್ದಿದ್ದರಿಂದ ದುಡ್ಡು ಖರ್ಚು ಬೇಕು. ಇಷ್ಟು ನಮ್ಮ ಜೀವನಕ್ಕೆ ದುಡ್ಡು ಬೇಕೇ ಹೊರತು ಜೀವನವೇ ದುಡ್ಡಲ್ಲ. ನಾನು ಒಂದು ಸಂಸ್ಥೆ ನಿಯಮಾವಳಿ ಅಡಿಗೆ ಬಂದವ, ನಾನು ಅದಕ್ಕಾಗಿ ಬರುವುದಿಲ್ಲ ಅಂತ ಅವ್ರನ್ನ ಬಿಟ್ಟಾಕಿದ್ದೆ. ಆ ನಿಯಮಾವಳಿ ಇದನ್ನು ಪಾಲಿಸವ, ಅದು ಇನ್ನೂವರೆಗೂ ಪಾಲಿಸ್ಕೊಂಡೇ ಬಂದವನು. ಹಾಗೆ ಮತ್ತೆ ಈಗ ಒಂದು ದಿವಸ ಇಲ್ಲೊಂದು 4 ಪದ್ಯ ಹೇಳೋದು, ಮತ್ತೆ ಯಾವುದೋ ಮೇಳಕ್ಕೆ ಹೋಗಿ ಹೇಳೋದು, ಇನ್ನು ಇದು ನನ್ನ ಕಾಲಕ್ಕೆ ಇದ್ರಲ್ಲಿ ತರಲೇ ಇಲ್ಲ. ಕರೆಕ್ಟ್. ಆ ನಿಷ್ಠೆಯಿಂದ ನಮಗೆ ಸಾಕು, ನಮಗೆ ಹೆಸರು ಸಾಕು. ಆದರೆ ಹೆಸರು ಕೆಟ್ಟೋದ್ರೆ ಮಾತ್ರ ಕಡೆ ಒಟ್ಟು ಮಾಡ್ಲಿಕ್ಕೆ ಆಗುತ್ತೆ. ಹೌದು, ಕರೆಕ್ಟ್, ಅದು ಕರೆಕ್ಟ್. ಹಾಗೆ ಇಷ್ಟು ನಿಮ್ಮ ಒಂದು ಯಕ್ಷಗಾನದ ಹಿನ್ನೆಲೆ ಇಷ್ಟು ಇದ್ರೊಳಗೆ ನಾನು ಬೆಳೆದು ಬಂದ ನಂತರ ನಿವೃತ್ತಿ. ಈಗ ಏನು ಯಕ್ಷಗಾನ ಕ್ಷೇತ್ರವನ್ನು ನೀವು ಅನಿವಾರ್ಯ ಕಾರಣಗಳಿಂದ ನೀವು ಈಗ ಹೇಳಿದಿರಿ ವೃತ್ತಿಯನ್ನಾಗಿ ನೀವು ಆಯ್ಕೆ ಮಾಡಿಕೊಂಡವರು. ಇವತ್ತಿಗೆ ನಿಮ್ಗೆ ಯಕ್ಷಗಾನವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರ ಬಗ್ಗೆ ನಿಮ್ಗೆ ಏನು ತೃಪ್ತಿ ಉಂಟಾ, ಅಥವಾ ಬೇರೆ ಏನಾದರೂ ಮಾಡ್ತಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತೆ ಏನೋ ಅನ್ನುವಂಥ ಕಲ್ಪನೆಗಳೇನಾದರೂ ಉಂಟಾ, ಅಥವಾ ಈ ಯಕ್ಷಗಾನ ಕ್ಷೇತ್ರ ನಿಮ್ಗೆ ಈ ಕ್ಷೇತ್ರ ಬೇಡ ಇತ್ತು ಅನ್ನುವಂಥ ಏನಾದರೂ ಮನಸ್ಥಿತಿ ಉಂಟಾ? ಯಾವ ರೀತಿ ನಿಮ್ಮ ಮನಸ್ಸು ಈಗ ನಿಮ್ಗೆ ಕಾಣುತ್ತದೆ? ಅರೆ ಈಗ ಈ ಯಕ್ಷಗಾನಕ್ಕೆ ಹೋಗಿದ್ರಿಂದ ನನಗೆ ತುಂಬಾ ಲಾಭ. ಯಾಕೆ ಕೇಳಿ, ಮನುಷ್ಯಂಗೆ ಒಂದು ಸಂಸ್ಕೃತಿ
ಸಿಕ್ಕಬೇಕಿದ್ರೆ ಕಲೆ ಪ್ರಕಾರ ಬೇಕು. ಪ್ರಕಾರವೇ ಬೇಕು. ಮತ್ತು ಇದರಿಂದ ಅನೇಕ ಹೊರಗಿನ ದೇಶಗಳು ಅಥವಾ ನಮ್ಮ ದೇಶಗಳು ಜನರ ಸಂಪರ್ಕಗಳು, ದೊಡ್ಡ ದೊಡ್ಡ ಕಲಾವಿದರ ಒಡನಾಟವು, ಇದೆಲ್ಲ ಬಹುತೇಕ ಇಷ್ಟು ವಿಸ್ತಾರವಾಗಿ ಮತ್ತು ಯಾವುದು ದಂಧೆಲ್ಲೂ ಸಿಕ್ಕುವುದಿಲ್ಲ. ಕರೆಕ್ಟ್. ಇದು ಈ ಕಲಾವಿದ ಆಗಿದ್ದರಿಂದ ಕಲಾವಿದಂಗೆ ಎಷ್ಟು ವಿಸ್ತಾರ ಮತ್ತು ಯಾರ ಒಡನಾಟ, ಎಷ್ಟು ಉನ್ನತ ವ್ಯಕ್ತಿಗಳ ಸಂಪರ್ಕ, ಇದು ಮತ್ತೆ ಯಾವುದಕ್ಕೂ ಸಿಕ್ಕದು. ಕರೆಕ್ಟ್. ಮತ್ತೆ ಅವ ಉದ್ಯೋಗದಲ್ಲಿ ಅವರು ಇದಕ್ಕೂ ದೊಡ್ಡ ಆಗಿರ್ಲಿಕ್ಕೆ ಸಾಕು. ಹೌದು, ಆ ಒಂದು ಕಂಪನಿಗೆ ಮಾತ್ರ ಸೀಮಿತ. ಹೌದು, ಸೀಮಿತ. ಅವ್ರ ಜೀವನ ದೊಡ್ಡ ಮಾಡ್ಕೊಂಡು ಮತ್ತೆ ಅವ್ರ ವ್ಯವಸ್ಥೆನೂ ದೊಡ್ಡ ಮಾಡ್ಕೊಳ್ಳಿಕ್ಕೆ ಸಾಕು. ಆದರೆ ಇದ್ರೊಳಗೆ ಸಿರುವ ತೃಪ್ತಿ ಬಾಕಿ ಇದ್ರೊಳಗೆ ಸಿಕ್ಕುವುದಿಲ್ಲ ಅಂತ ನನ್ನ ಇಲ್ಲಿವರೆಗಿನ ಅನುಭವ. ಹಾಗಾಗಿ ನನಗೆ ಇದು ಯಕ್ಷಗಾನ ನಮ್ಮ ಒಂದು ವ್ಯಕ್ತಿತ್ವ ವಿಕಾಸವನ್ನು ಮಾಡುತ್ತದೆ. ಒಳ್ಳೆ ಬಾಕಿ ಸಂಸ್ಕಾರಯುತ ಜನರ ಒಡನಾಟನೂ ಮಾಡ್ತದೆ ಹೇಳುವ ನನ್ನ ಅಭಿಪ್ರಾಯ. ಇದು ಅಭಿಪ್ರಾಯ ಇಷ್ಟೇ ಅಲ್ಲ, ನನ್ನ ಸ್ವಂತ ಅನುಭವ. ಹೌದು. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರಿಗೆ ಈಗಲೂ ಇದ್ದಾರೆ. ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವವರು. ಅವರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಮನೋಧರ್ಮದಿಂದ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು. ಈ ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಿ ಅವರಿಗೂ ಒಳ್ಳೇದಾಗುವುದಿದ್ರೆ ಅದು ಒಂದು ನಿಯಮ ಆಯಿತು. ಕರೆಕ್ಟ್. ಈಗ ಅದು ಎರಡು ತಪ್ಪೋಗಿದ್ರಿಂದ ಇವರು ತಮ್ಮ ಲಾಭ ಏನು, ತಮಗೊಂದು ಲಾಭ ಬಂದ್ರೆ ಆಯ್ತು ಹೇಳೋದೇ. ಇವರು ಸಿಕ್ಕಿದ್ದಕ್ಕೆ ಹೋಗೋದು, ಏನ್ ಬೇಕಾದ್ರೂ ಮಾಡೋದು. ಸಿಕ್ಕುದೊಂದೇ ಅವರಿಗೆ ಲಾಭವೇ ಹೊತ್ತು ಬೇರೆ ಏನು ಲಾಭ ಇಲ್ಲ. ಹೌದು. ಈ ಒಂದು ಸಂಸ್ಥೆಗೆ ನಾವು ಮಾತ್ರ ಸಂಸ್ಥೆನೂ ಉಳಿಸ್ಬೇಕು, ನಾವು ಉಳಿಬೇಕು ಉಳಿಯ ಯೋಚನೆ ಇಲ್ಲ. ಕರೆಕ್ಟ್. ನಮಗೊಂದು ಬಂದ್ರೆ ಆಯ್ತು. ಅಂದ್ರೆ ಈ ದೃಷ್ಟಿಕೋನ ಸರಿಯಲ್ಲ. ಒಂದು ಬದ್ಧತೆ ಬೇಕು, ಒಂದು ಶ್ರದ್ಧೆ ಬೇಕು, ಒಂದು ಭಕ್ತಿ ಬೇಕು ಅಂತ ನೀವು ಹೇಳುದು. ಮತ್ತೆ ನಾವು ಮಾತು ಕೊಟ್ಟ ಮೇಲೆ ಒಂದು ಸಂಸ್ಥೆಗೆ ಬದ್ಧ ಅಷ್ಟು ಈ ಒಂದೇ ವರ್ಷದಲ್ಲಿ 6 ತಿಂಗಳಾಗಲಿ. ಕರೆಕ್ಟ್. ಅದಷ್ಟಕ್ಕೆ ಬದ್ಧ ಆಗಿರ್ಬೇಕು, ಮತ್ತೊಂದು ಆಚೆ ಈಚೆಗೆ ಮಾಡಬಾರ್ದು. ಈಗ ಏನಾಗಿದೆ ಅಂದ್ರೆ, ಈ ಒಂದು ಮೇಳಕ್ಕೆ ಹೋದವರು ನಮ್ಮದು 3 ಗಂಟೆ ರಾತ್ರಿ ಮೇಲೆ ವೇಷ ಹೇಳಾದ್ರೆ ಅದಕ್ಕೂ ಮೊದಲು ಬೇರೆ ಪ್ರೋಗ್ರಾಮ್ ನಡೀತದೆ. ಹೌದು, ಬೇರೆ ಇನ್ನೊಂದು ಮೇಳದಲ್ಲಿ ವೇಷ ಮಾಡಿ ಬರ್ತಾರೆ. ಇಲ್ಲಿ ಯಜಮಾನತೆ ಅಡ್ವಾನ್ಸ್ ತಗೊಂಡು 6 ತಿಂಗಳು ಸೀಸನ್ ನೀವು ಒಪ್ಪಿಕೊಳ್ತಾರೆ. ಅಲ್ಲಿ ಮತ್ತೆ ತನ್ನ ಪಾತ್ರೆ 3 ಗಂಟೆ ಮೇಲೆ ಬರ್ತದೆ. ಅಥವಾ ಭಾಗವತರು ನಮ್ದು 12 ಗಂಟೆ ಮೇಲೆ ತಂದು ಅಲ್ಲಿವರೆಗೆ ನಾವು ಬೇರೆ ದುಡ್ಡು ಮಾಡಿದ್ದೇವೆ. ಹೀಗೆ ಬೇರೆ ಪ್ರೋಗ್ರಾಮಿಗೆ ಅಷ್ಟೇ ಮಾತು ಕೊಟ್ಕೊಂಡು ಆ ಪ್ರೋಗ್ರಾಮ್ನಲ್ಲಿ ಮಾಡಿಕೊಂಡು ನಂತರ ಇಲ್ಲಿ ಬಂದು ಆಗ ಏನಾಗ್ತದೆ ಅಂದರೆ ಇವರ ಒಂದು ನಿಯತ್ತು ಉಳಿಯುವುದಿಲ್ಲ, ಸಂಸ್ಥೆಗೆ ಬದ್ಧವಾಗಿ ಅಥವಾ ಒಂದು ಸಂಸ್ಥೆಗೆ ನಿಷ್ಠೆನೂ ಉಳಿಯುವುದಿಲ್ಲ. ಕರೆಕ್ಟ್. ಇವರು ಯಾವ ಸಂಸ್ಥೆಯಲ್ಲಿ ಇದ್ದಾರ, ಈಗ ಉದಾಹರಣೆಗೆ ನಾನೇ ನನ್ನ ಪದ್ಯ ಕೇಳಬೇಕು ಅಂದ್ರೆ ಇಡಗುಂಜಿ ಮೇಳಕ್ಕೆ ಬರಬೇಕು. ಬೇರೆ ಕಡೆ ನಿಮ್ದು ಪದ್ಯ ಕೇಳುವ ಆ ಒಂದು ಚಾನ್ಸೇ ಇಲ್ಲ. ಎಲ್ಲಿ ಹೋಯ್ತು ಅಲ್ಲಿ ಮಾರ್ಕೆಟ್ನಲ್ಲೂ ನಾವು ಸಂತೆಪೇಟಲ್ಲೂ ಸಿಗ್ತದೆ, ಬಸ್ ಸ್ಟ್ಯಾಂಡಲ್ಲೂ ನಾವು ಪದ್ಯ ಸಿಗ್ತದೆ ಹೇಳಾದ್ರೆ ಒಂದೇ ಸಂಸ್ಥೆಗೆ ಅಂತ. ಹೌದು, ಮತ್ತೆ ಅದಕ್ಕೆ ಬೆಲೆನೂ ಕಡಿಮೆ ಆಗ್ತದೆ. ಬೆಲೆ ಕಡಿಮೆ ಆಗ್ತದೆ, ಬೆಲೆ ಇರುವುದೇ ಇಲ್ಲ. ಮತ್ತು ಅದು ನಿಯಮ ಅಲ್ಲ, ಒಂದು ನಿಯಮಾವಳಿಯೂ ಅಲ್ಲ, ಒಂದು ಶಿಸ್ತು ಅಲ್ಲ. ಅಷ್ಟೊತ್ತಿಗೆ ಬದ್ಧ, ಅದಷ್ಟಕ್ಕೆ ಬದ್ಧರ. ಅಲ್ಲಿ ಬಿಟ್ಟರೆ ನಂತರ ಬೇರೆ ಕಡೆ ಹೋಗಲಿ. ಈಗ ನೋಡಿ, ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಏನು ಸಾಂಪ್ರದಾಯಿಕ ಯಕ್ಷಗಾನ ಅಂತ ಅಂದ್ರೆ ಏನು? ಸಾಂಪ್ರದಾಯಿಕ ಅಂದ್ರೆ ಅದು ಹೇಳಿದ್ರೆ ನಿಮಗೆ ಮೊದಲು ಹೇಗೆ ಬೆಳವಣಿಗೆ ಬರೀ ಜಾನಪದವಾಗಿ ಇತ್ತು. ಕರೆಕ್ಟ್. ಅದೇ ಜಾನಪದವಾಗಿ ಅದರ ಮೂಲ ಅದ್ರ ಸತ್ವದಿಂದ ಅದ್ರ ಹಳೆವರು ಉಳಿಸಿದ್ರು. ಆದ್ರೆ ಅದಕ್ಕೆ ಶೈನಿಂಗ್ ಇತ್ತಿಲ್ಲ. ಈ ನಂತರ ಸುಧಾರಣೆ ಆಗ್ಲಿಕ್ಕೆ ಕಾರಣ ಅಂದ್ರೆ ಇದು ಸ್ವಲ್ಪ ತಿಳುವಳಿಕೆ ಬಂದು ಕಲಾವಿದ ಅಥವಾ ಭಾಗವತರು ಇವರು ಇದೊಂದು ಸುಸಂಬದ್ಧ ಜನಕ್ಕೆ ಒಳ್ಳೆ ಕೊಡಬೇಕು ಆದಾಗ ಅದ್ರ ಸುಧಾರಣೆ ಬಗ್ಗೆ ಯೋಚನೆ ಮಾಡಿ ಅದನ್ನು ತಂದ್ರು. ಬದಲಾವಣೆ ಮಾಡಿಲ್ಲ. ಬದಲಾವಣೆ ತಂದ್ರೆ ಕಥೆಯೇ ಬದಲಾಗ್ತದೆ. ಕರೆಕ್ಟ್. ಬದಲಾವಣೆ ಖಂಡಿತ ಮಾಡಬಾರ್ದು. ಅದ್ರೊಳಗೆ ನ್ಯೂನತೆಯನ್ನು ಗುರುತಿಸಿ ಅದನ್ನ ಸುಧಾರಣೆ ಮಾಡಬೇಕು. ಮೊದಲ ಆ ಲೆಕ್ಕಲು ಹಳೆ ಕವಿಗಳು ಇವ್ರಿಗಿಂತ ಅವ್ರು ಬಹಳ ಬುದ್ಧಿವಂತರು. ಹೌದು, ಕರೆಕ್ಟ್. ಯಾಕಂದ್ರೆ ಹಳೆ ಕವಿಗಳ ಪ್ರಸಂಗದಲ್ಲಿ ಅಥವಾ ಕಾವ್ಯದಲ್ಲಿ ಏನ್ ಬರೀತಾಳೆ ಅಂದ್ರೆ ಇದಕ್ಕೂ ಹೆಚ್ಚು ಬಲ್ಲಾದವರು ತಿದ್ದಿ ಓದ್ತಕ್ಕದ್ದು ಒಳ್ಳೆ ಬರೀತಾರೆ. ಕರೆಕ್ಟ್. ಹಾಗ ಆ ಹಕ್ಕನ್ನು ನಮಗೂ ಮುಂದೆ ಸುಧಾರಣೆ ಮಾಡೋರಿಗೂ ಇಷ್ಟಕ್ಕೆ ಹೋಗಿದೆ. ಹೌದು, ಕರೆಕ್ಟ್. ಆ ಸುಧಾರಣೆ ಮಾಡುವ ಇಟ್ಟಿದ್ರಿಂದ ಅವ್ರ ಗೌರವವನ್ನು ನಾವು ಉಳಿಸ್ಬೇಕಿದ್ರೆ ಅವ್ರನ್ನ ಅಳಿಸಬಾರದು. ನಮ್ಮದು ಸುಧಾರಣೆ ಕೊಡಬೇಕಿದ್ರೆ ನಾವು ಔಚಿತ್ಯ ಕೊಡಬೇಕು. ಕರೆಕ್ಟ್.
ಇದು ನನ್ನ ಇದು. ಅವ್ರದ್ದು ಉಳಿಸ್ಕೊಂಡು ಅದೇ ಮಾರ್ಗದರ್ಶನದಲ್ಲಿ ನಾವು ಒಂದು ಒಳ್ಳೇದು ಕೊಟ್ರೆ ಅದು ಎರಡು ಒಳ್ಳೆಯದು. ಕಾವ್ಯ, ಕವಿ, ನಾವು ಸುಧಾರಣೆ ಮೂರು ಸುಸಂಬದ್ಧವಾಗಿ ಒಳ್ಳೆಯದು. ಕರೆಕ್ಟ್. ಅಂದ್ರೆ ಈಗ ನೀವು ಹೇಳುದು ಶಾಸ್ತ್ರೀಯತೆ ಸಂಪ್ರದಾಯ ಎಂತದೇ ಇದ್ರೂ ಕೂಡ ಎಂತ ಇದೆ ಅದನ್ನ ನಾವು ಸುಧಾರಣೆ ಯಾವತ್ತಿಗೂ ಮಾಡ್ತಾ ಬರ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಜನಕ್ಕೆ ಒಳ್ಳೆದನ್ನೇ ಕೊಡುವುದು ಪ್ರಾಮುಖ್ಯ. ಕರೆಕ್ಟ್. ಈಗಲ್ಲೇ ಒಮ್ಮೆ ಏನೋ ಆಯ್ತು, ಯಾವುದೋ ಅದರಿಂದ ಒಂದು ಅಶ್ಲೀಲ ಶಬ್ದ, ಅದು ತಪ್ಪು ಕಲ್ಪನೆಯಿಂದ ಆಗಿರ್ಲಿಕ್ಕೆ ಸಾಕು. ಆದ್ರೆ ಅದನ್ನ ಹಾಗೆ ಕೊಟ್ರೆ ಅದ್ರೊಳಗೆ ನಮ್ಮದು ಉಳಿಯುವುದಿಲ್ಲ, ಹೌದು, ಕವಿದು ಉಳಿಯುವುದಿಲ್ಲ. ಕವಿ ಏನ್ ಮಾಡೋದಾದ್ರೆ ಅದು ಎಲ್ಲೋ ಅಜಾಗ್ರತೆಯಿಂದ ಒಂದು ತಪ್ಪು ಇದ್ದನ್ನ ಅವು ತಿದ್ದಿ ಹೇಳುವ ಶಬ್ದಕ್ಕೂ ಅವಾಗ ಅರ್ಥ ಬರುವುದಿಲ್ಲ. ಕರೆಕ್ಟ್. ಹಾಗಾದ್ರೂ ಒಂದು ಪ್ರಮಾಣದಲ್ಲಿ, ಯಾಕಂದ್ರೆ ಇನ್ನೊಂದು ಏನು ಅಂದ್ರೆ ನಮ್ಮಷ್ಟು ನಮ್ಗಿಂತ ಬುದ್ಧಿವಂತರು ಮತ್ತೆ ಯಾರೂ ಇಲ್ಲ ಹೇಳುವ ಆ ಇದು ಕಲ್ಪನೆ ಅವರಿಗೆ ಹಳಬರಿಗೂ ಇತ್ತಿಲ್ಲ. ನಾವು ಇದು ತಂದ್ಕೊಳ್ಬಾರ್ದು. ಕರೆಕ್ಟ್. ಮನುಷ್ಯ ಆದ್ಮೇಲೆ ನಮ್ಗೆ ಒಬ್ಬರಿಗಿಂತ ಒಬ್ಬರು ಯಾವ್ದ್ರೊಳಗೆ ಎಲ್ಲದ್ರೊಳಗೆ ಅಲ್ದಾಗಿದ್ದು ಕೆಲವು ಅಂಶದಲ್ಲಿ ಬೇಡದಾಗಿದ್ದ ಮನುಷ್ಯನತ್ತು ಒಂದು ಬೇಕಾಗಿದ್ದಿರ್ತದೆ. ಕರೆಕ್ಟ್. ಅದನ್ನ ಆ ಸುಧಾರಣೆ ಹಂಗೆ ತಂದ್ಕೊಳ್ಬೇಕೇ ಹೊರತು ಬದಲಾವಣೆ ತರ. ಈಗ ಏನಾಗಿದೆ ಅಂದ್ರೆ ಈ ಪ್ರಸಂಗಗಳ ಮತ್ತೆ ಇನ್ನೊಂದು ಅಂದ್ರೆ ಪೌರಾಣಿಕ ಕಥೆಗಳೇ ಯಾಕಾಗಬೇಕು ಅಂದ್ರೆ ಎಷ್ಟೋ ಕಾಲದ ಹಿಂದಿನ ಪೌರಾಣಿಕ ಕಥೆಗಳು ನಾವು ತಂದ್ರೆ ಈ ವೇಷಭೂಷಣ, ನೃತ್ಯ ಇದಿಷ್ಟು ಆ ಕಾಲ್ಪನಿಕ ಇದು ಕವಿಗಳಿಂದ ಏನು ಹಾಕಿದ್ದಾರೆ ಅದಕ್ಕೆ ಹೊಂದಿಕೆ ಆಗ್ತದೆ. ಅದು ಪೌರಾಣಿಕಕ್ಕೆ ಹೆಂಗೆ ಹೊಂದಿಕೆ ಆಗ್ತಿದೆಯೋ ಈ ಆಧುನಿಕ ಆಗುವುದಿಲ್ಲ. ಈ ಉದಾಹರಣೆಗೆ ಐತಿಹಾಸಿಕ ನಾವು ತಗೊಂಡ್ರೆ ಐತಿಹಾಸಿಕ ವೇಷ ಹೀಗೆ, ಬಸವೇಶ್ವರ ಹೀಗೆ ಇದ್ದಿದ್ದಾಳೆ ಎಲ್ಲರಿಗೂ ಗೊತ್ತು. ನಾವು ಕಿರೀಟ ವೇಷವು ಕೆದ್ದಿಗೆ ಮುಂಡ್ಲೆ ಮಾಡಿದ್ರೆ ಅಪಹಾಸ್ಯ ಆಗ್ತದೆ ಅಷ್ಟೇ. ಈ ಟಿಪ್ಪು ಸುಲ್ತಾನ್ ಅಂತಂದ್ರೆ ಟಿಪ್ಪು ಸುಲ್ತಾನ್ ಹಿಂಗೆ ಇದ್ದಾಳದು ದಾರ್ಶನಿಕ ಇತ್ತು. ಕರೆಕ್ಟ್. ಅದೀಗ ಟಿಪ್ಪು ಸುಲ್ತಾನ್ ಡ್ರೆಸ್ ಅನ್ನು ಕೌರವಗಿರಿ ಆಯ್ಕೆ ಬಂದ್ರೆ ಅದು ಯಾರು ಒಪ್ಪಲಿಕ್ಕೆ ಸಾಧ್ಯ. ಕರೆಕ್ಟ್. ಹಾಗಾಗಿ ಪೌರಾಣಿಕದ್ದೇ ವೇಷಭೂಷಣ ಪೌರಾಣಿಕಕ್ಕೆ ಒಗ್ಗದಾಗೆ ಯಕ್ಷಗಾನ ವೇಷಭೂಷಣ ಮತ್ತೆ ಯಾವುದಕ್ಕೂ ಹೋಲುವುದಿಲ್ಲ. ಹಾಗಾಗಿ ಮತ್ತೆ ಆ ಕಥೆ ಸ್ವಾರಸ್ಯವು ಪೌರಾಣಿಕದ್ದು ಹಿನ್ನೆಲೆ ಸಿಕ್ಕದಷ್ಟು ಇದು ಸಿಕ್ಕುವುದಿಲ್ಲ. ಇದೆಲ್ಲ ಆಧುನಿಕ ಕತೆ ಅಷ್ಟಷ್ಟು ಹೊತ್ತಿಗೆ ಆಗಿ ಹೋಗುದು. ಆದರೆ ಈಗ ಅದು ಯಕ್ಷಗಾನ ಎಷ್ಟು ವರ್ಷದಿಂದ ಒಳುತ್ತು. ಈಗ ಉದಾಹರಣೆಗೆ ಈ ನಿಮ್ಮಲ್ಲಿ ನಮ್ಮ ದಕ್ಷಿಣೋತ್ತರ ಕನ್ನಡದಲ್ಲಿ ಒಂದು ಪ್ರಸಂಗ 100,000 ಗಟ್ಟಲೆ ಆಡದವರು ಇದ್ದಾರೆ. ಹೌದು. ಈಗ ನಮ್ಮ ಕಟೀಲು ಮೇಳದಲ್ಲಿ ಆ ದೇವಿ ಮಾತ್ಮೆಯನ್ನು ಒಂದು ವರ್ಷದಲ್ಲಿ ಒಂದೊಂದು ಮೇಳ 100 ಸತಿ ಆಡ್ತಾರೆ. ಆಗ ಇನ್ನೂ ನೋಡ್ತಾರೆ. ಹೌದು, ಇನ್ನೂ ನೋಡ್ತಾರೆ. ಈಗ ನಮ್ಮ ಇಲ್ಲಿ ಗದಾ ಯುದ್ಧ ಮಾಡಿದ್ರು. ಗದಾ ಯುದ್ಧ ಇವತ್ತು ಮಾಡ್ಕೊಂಡು ನಾಳೆ ಮಾಡಿದ್ರು ಜನ ನೋಡ್ತಾರೆ. ಹೌದು. ಅದೇ ಹೊಸ ಪ್ರಸಂಗ ನೀವು ಇವತ್ತು ಮಾಡ್ಕೊಂಡು ನಾಣಂಗಲ್ ಮತ್ತೆ ಹೊಸ ಪ್ರಸಂಗ ನೋಡೋದಿಲ್ಲ. ನೀನೇನು ಒಳಗಿದೆ ಅದೇ ಒಂದು ಹುಡಿ ಗಮ್ಮತ್ತಿಗೆ ಅಡ್ಡಿಲ್ಲ. ಹೌದು. ಇದಿಷ್ಟ ಆಗೋಗ್ತದೆ. ಅದಕ್ಕೆ ಆ ಸ್ಥಾಪನತ್ವ ಇರುವುದಿಲ್ಲ. ಹಾಗಾದ್ರೆ ಈಗ ಹೊಸ ಪ್ರಸಂಗವೂ ಹೆಚ್ಚಾಗಿದೆ, ಹೊಸ ಕವಿಗಳು ಹೆಚ್ಚಾಗಿದೆ. ಹಾಗಾಗಿ ಅದು ಏನಾಗಿದೆ ಅಂದರೆ ಎಲ್ಲ ದಿಢೀರ್ನೇ ನಾವು ಬಸ್ ಹತ್ಕೊಂಡು ಹೋದ ವ್ಯವಸ್ಥೆ ಆಗಿದೆ. ಹಾಗಾಗಿ ಅದು ಯಕ್ಷಗಾನ, ಅದರೊಳಗೂ ಯಕ್ಷಗಾನ ರಂಗಭೂಮಿ ಇದೇನು ಔಚಿತ್ಯ ಅದು ಇಷ್ಟು ಒಳ್ಳೆಯ ರಂಗಭೂಮಿ ಅದೆಯಾ, ಇದಕ್ಕೆ ಆಧುನಿಕ ಹೊಸ ಕಥೆಗಳು ಅಷ್ಟು ಬರುವುದಿಲ್ಲ ಅನ್ನೋದಕ್ಕಿಂತ ಸಮರ್ಪಕ ಅಲ್ಲ ಹೇಳೋದು ನನ್ನ ಅಭಿಪ್ರಾಯ. ಇನ್ನು ಕೆಲವು ಅದಕ್ಕೆ ತೀರಾ ಹೊಂದಿಕೆ ಆಗುವಂತಹ ಕೆಲವು ಪ್ರಸಂಗಗಳು ಇದ್ರೆ ಮಾಡ್ಲಿ ಹೌದು, ಬರ್ಲಿ. ಅದು ಬರ್ಲಿ, ಹೊಸ ಬರಬಾರದು ಅಂತಲ್ಲ. ಆದ್ರೆ ಇದಕ್ಕೆ ಹೊಂದಿಕೆ ಹೌದು. ಅದೇ ಯಕ್ಷಗಾನದ ವೇಷಭೂಷಣಕ್ಕೆ, ಅದರ ಒಂದು ರಂಗಕ್ಕೆ ಅದು ಹೊಂದಿಕೆಯಾಗಿ ಬರಬೇಕು, ಹೊಂದಿಕೆ ಆಗಬೇಕು. ಮತ್ತೆ ಈ ಫೀಲ್ಡ್ ಅನ್ನು ಹಾಳು ಮಾಡಬಾರ್ದು, ಈ ಯಕ್ಷಗಾನ ಕ್ಷೇತ್ರ ಹಾಳಬಾರದು. ಕರೆಕ್ಟ್. ಇದಕ್ಕೆ ಹೊಂದಿಕೆ ಆಗಿ ಅದೇ ಇದಕ್ಕೆ ಅಧೀನ ಆಗ್ಬೇಕೆ ಹೊರತು ಯಕ್ಷಗಾನ ಅದಕ್ಕೆ ಅಧೀನ ಆಗಬಾರ್ದು. ಯಕ್ಷಗಾನ ಅದಕ್ಕೆ ಅಧೀನ ಆಗಬಾರ್ದು. ಇದೊಂದು ದೊಡ್ಡದು. ಸರಿ, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ ಇತ್ಯಾದಿ ಈ ಭರತನಾಟ್ಯದಿಂದ, ಕೂಚುಪುಡಿಯಿಂದ ಅಥವಾ ಬೇರೆ ಸೋದರ ಕಲೆಗಳಿಂದ ನಾವು ಪಡ್ಕೊಳ್ಳೋದು ಅದು ಎಷ್ಟು ಉಚಿತ? ಅದು ಅಂದ್ರೆ ಪಡ್ಕೊಳ್ಳೋದು ಸರಿಯಾ? ಪಡ್ಕೊಳ್ಳಬೇಕು ಅಂತಂದ್ರೆ ಎಷ್ಟು? ಪಡ್ಕೊಳ್ಬಾರ್ದ? ಹೇಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಪಡ್ಕೊಳ್ಬಾರ್ದು ಕಡ್ಡಾಯ ನಂದು ಇಲ್ಲ, ಮತ್ತು ಅದ್ರ ಆ ಪಂಥದೂ ನನ್ನಲ್ಲ. ಅದೇ ಈಗ ಹೇಳ್ದಂಗೆ ಸುಧಾರಣೆಗೆ ಅಥವಾ ಅದು ಸೊಗಸಾಗಿ ಅದರ ಮೌಲ್ಯ ಹೆಚ್ಚಿಕೊಂಡು ಆಗುದಿದ್ರೆ ನಾವು ಅದು ಕೊಡಬಹುದು. ಕರೆಕ್ಟ್. ಅದು ಇದರಲ್ಲಿ ಇರಬೇಕು.
ಅಂದ್ರೆ ಯಕ್ಷಗಾನೀಯವಾಗಿ ಇರಬೇಕು. ಯಕ್ಷಗಾನೀಯವಾಗಿ ಇರಬೇಕು ಹೊರತು ಅದಕ್ಕೆ ಈ ಭರತನಾಟ್ಯದಲ್ಲಿ ಅವರು ಏನ್ ಮಾಡಿ ಚಾಚು ತಪ್ಪದೆ ಭರತನಾಟ್ಯದಿರುತ್ತೇನೆ ಇದು ಕೊಡಬೇಕು ಆದ್ರೆ ಅದು ಯಕ್ಷಗಾನ ಆಗುದಿಲ್ಲ. ಯಕ್ಷಗಾನ ಆಗುದಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಭರತನಾಟ್ಯದ ಒಂದು ತಿಟ್ಟೆ ಬೇರೆ ಉಂಟು, ಈ ಯಕ್ಷಗಾನ ತಿಟ್ಟೆ ಬೇರೆ ಉಂಟು. ಕರೆಕ್ಟ್. ಈಗ ಅದು ಎರಡು ಕೂಡಿಸಿ ಏನ್ ಮಾಡ್ಬೇಕು ಹೇಳಿ? ಅದೇ ಅದು ಕೂಡಿಸಿದ್ರಿಂದ ಏನಾಗ್ತದೆ ಹೇಳಿ? ಮಿಕ್ಸ್ ಆಗ್ತದೆ ಅಷ್ಟೇ. ಮಿಕ್ಸ್ ಆಗ್ತದೆ ಹೊರತು ಅದೊಂದು ಫೀಲ್ಡ್ ಅದು ಆ ಫೀಲ್ಡ್ ಹಾಳಾಗ್ತದೆ, ಈ ಫೀಲ್ಡ್ ಹಾಳಾಗ್ತದೆ. ಕರೆಕ್ಟ್. ಅದು ಎರಡು ಏನ್ ಬೆಳಕ ಬಂದಿದೆ ಅದು ಎರಡು ಹಾಗೆ ಇರಲಿ, ಎರಡು ಸುಧಾರಣೆ ಆಗಲಿ. ಕರೆಕ್ಟ್. ಹೊರತು ಎರಡು ಕೂಡಿಸಿ ಈಗ ಈ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಯಕ್ಷಗಾನ ಹಾಳಾಗಲಿಕ್ಕೆ ದೊಡ್ಡ ಶಾಪ ಇದಾಗಿಲ್ಲ. ಈ ಮಳೆಗಾಲದಲ್ಲಿ ಅಷ್ಟು ಮೇಳದ ಕಲಾವಿದರು ಕೂಡಿಸಿ ಒಂದು ಆಟ ಆಡ್ಬೋದು. ಅದರಿಂದ ಏನಾಗ್ತದೆ ಅಂದ್ರೆ ಎಲ್ಲ ಕಲಾವಿದರು ನಾವು ನೋಡಿದರೆ ಅಷ್ಟು ಜನರು ಕೂಡಿದಾಗಲೇ ಆಟ ಹಾಳಾಗ್ತದೆ. ಈಗ 400 ಜನರ ಇದ್ದ ಆಟ ಎಂತ ಚಲೋ ಮಾಡ್ತಾರೆ ಇವರು, ಇದು ಬರಬಾರ್ದು. ಕರೆಕ್ಟ್. ಈ ಒಂದು ಮೇಳ ಒಂದು ಸೆಟ್ ನಡಿಬೇಕಿದ್ರೆ ಅದು ಕರೆಕ್ಟ್ ಇಂತಿಂತ ಒಂದು ನೇಮ್ ಆಡಿಯೋದೆ. ಮುಖ್ಯ ಪಾತ್ರಧಾರರು, ಪುಂಡು ಪಾತ್ರರು, ಸ್ತ್ರೀ. ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ನನಗೆ ಒಬ್ರು ಕಳಸತಿ ಹೇಳ್ತಾ ಇದ್ರು ಏನಂತಂದ್ರೆ, ನನಗೆ ಮೇಳದಾಟ ನೋಡ್ಲಿಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ, ಯಾಕೆಂತಂದ್ರೆ ಅದರಲ್ಲಿ ಮುಖ್ಯ ಒಳ್ಳೆ ಪಾತ್ರಗಳು ಅಂತ ಒಂದು 4 ಇರುವುದು. ಈ ಮಳೆಗಾಲದಲ್ಲಿ ಎಲ್ಲ ಪ್ರಸಿದ್ಧರನ್ನು ಸೇರಿಸಿ ಮಾಡ್ತಾರಲ್ಲ, ಅದು ಒಳ್ಳೆ ಗಂಜಲಾಗ್ತದೆ ಅಂತ ಹೇಳಿದನ್ನು ನಾನು ಕೇಳಿದ್ದೇನೆ. ಹೌದು, ಈ ಗಂಜಲು ಅಂದ್ರೆ ಯಾವ ಪಾತ್ರಧಾರಿ ಅದರ ಸಂಪೂರ್ಣ ಅವರಿಗೆ ತೊಡಿಕೊಳ್ಳಿಕ್ಕೆ ಆಗ್ತದೆ. ಎಲ್ಲ 10 ನಿಮಿಷ 15 ನಿಮಿಷ ಒಂದೊಂದು ಜೊತೆ ಮಾಡಿಬಿಡುದು. ಕರೆಕ್ಟ್. ಇದು ಹಾಗಾದ್ರೆ ಬಾಯಲ್ಲಿ ಕೇಳಿದ್ರೆ ಯಕ್ಷಗಾನವನ್ನು ಉಳಿಸಬೇಕು, ಇದು ನಮ್ಮ ಸೊತ್ತು ಉಳಿತಾರೆ. ಈ ಹಾಗೆ ಮಾಡಿದ್ರೆ ಕಲಾವಿದರು ಉಳಿತಾರೋ ಯಕ್ಷಗಾನ ಉಳಿತದೆಯಾ? ಕರೆಕ್ಟ್. ಅಂದ್ರೆ ನಾವು ದೂರಾಲೋಚನೆ ಮಾಡಿದ್ರೆ, ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಇದು ಒಂದು ರೀತಿ ಮತ್ತೆ ಇದಕ್ಕೆ ಮಾರಕವೇ. ಹೌದು, ಮಾರಕವೇ. ಮತ್ತೆ ಇದು ನೀವು ನಿನ್ನೆ ಅಷ್ಟು 60 ಜನ ಕಲಾವಿದರಂತೆ ನೀವು ಹೋಗಿದ್ರಂತೆ ಆಟಕ್ಕೆ. ಆಟ ಹೆಂಗಾಯ್ತು ಹೇಳಿದ್ರೆ ಅವ ಆಟ ಚಲೋ ಆಯ್ತು ಒಳ್ಳೆಯದು 4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗದೆ ಮಾತ್ರ ಹೇಳ್ತಾವ. ಕರೆಕ್ಟ್. ಹಾಗಾಗಿ ಆಟ ಹೆಂಗಾದ ಕೇಳಿದ್ರೆ ಆಟ ಸುದ್ದಿನೇ ಎತ್ತುದಿಲ್ಲ. ಯಾಕಂದ್ರೆ ಅದೆಲ್ಲ ಈ ಒಂದ್ ಬಸ್ಸಿಗೆ 4 ಜನ ಹೋದ, ಮತ್ತೊಂದು ಬಸ್ ಹೊಂದ್ಕೊಳ್ಳೋ ಮತ್ತೊಂದು 4 ಜನ ಹೋದ, ಹಿಂಗ ಆಗೋಯ್ತೆ. ಕರೆಕ್ಟ್. ರಂಗಸ್ಥಳಕ್ಕೆ 2 ಜನ ಬೇಸ್ ಬಂದು ಮಾಡಿದ್ರು ಮತ್ತೊಂದು ಕಡೆ ನಡೆದ್ರು, ಈಗ ಬಂದು ಮತ್ತೊಂದು ಕಡೆ ಎಲ್ಲ ಒಂದೊಂದು ಸನ್ನಿವೇಶ 10 ನಿಮಿಷ. ಯಾವ ಕಲಾವಿದರು ಅವನ ಕಲೆಯನ್ನು ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಉಂಟು? 10 ನಿಮಿಷ ಒಳಗೆ ಏನ್ ಮಾಡ್ತಾವ? ಕರೆಕ್ಟ್. ಹಾಗೆ ಮಾಡುದಿದ್ರೆ ಅದು ಕಲೆ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್, ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಕ್ಷೇತ್ರವನ್ನ ಬಹಳ ಕಾಲದಿಂದ ಉಳಿಸ್ಕೊಂಡು ಬಂದಿದ್ದ ನಾವು ಒಳ್ಳೇದು ಮಾಡ್ಲಿಕ್ಕೆ ಆಗದೆ ಇದ್ರೆ ಹಾಳಾದ್ರೂ ಮಾಡಬಾರ್ದು. ಕರೆಕ್ಟ್. ಇದಿಷ್ಟಾರು ಕ್ಷೇತ್ರ ಮತ್ತೊಬ್ಬ ಎಲ್ಲ ಊಟ. ಹೌದು, ಮುಂದೆ ಯಾರೋ ಒಬ್ಬ ಬರ್ತಾನೆ, ಅವನಾದ್ರೂ ಒಳ್ಳೇದು ಮಾಡ್ಲಿ. ಅವ್ರಿಗೆ ವಸ್ತುನೇ ಸಿಕ್ಕಿದ್ರೆ ಎಂತ ಮಾಡ್ತಾನೆ. ಹೌದು, ಇದು ಬಾರಿ ಒಳ್ಳೆ ಪಾಯಿಂಟ್. ಯಾವ್ದು ಹೇಳಿ? ನಾವು ಕೊನೆಯ ಪಕ್ಷ ಆ ವಸ್ತುವನ್ನು ಮುಂದಿನ ಜನಾಂಗಕ್ಕೆ ದಾಟಿಸಿ ಬಿಡಬೇಕು, ನಾವು ಹಾಳು ಮಾಡಿ ದಾಟಿಸುವುದಲ್ಲ. ಅವರಿಗೆ ವಸ್ತುನೇ ಸಿಕ್ಕುದಿಲ್ಲ. ಸಂಶೋಧನೆಗೆ ಅವಾಗ ಎಷ್ಟೋ ವರ್ಷ ಹೋಗ್ತದೆ. ಆಗ ಇನ್ನೊಂದಷ್ಟು ಏನು ಟೈಮ್ ಹಾಳಾಗ್ತದೆ ಅಂತ. ನಮ್ಮತ್ತು ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದಷ್ಟೇ ಸೇವೆ ಮಾಡ್ತಾ ಅದಷ್ಟು ಉಳಿಸಿಬಿಟ್ಟೆ. ಕರೆಕ್ಟ್. ಈಗ ನೋಡಿ ಸರ್, ನಾವು ಹೆಚ್ಚಿನವರು ಹೇಳ್ತಾರೆ ಪರಂಪರೆ ಸಂಪ್ರದಾಯವನ್ನು ನಾವು ಉಳಿಸಿಕೊಳ್ಬೇಕು, ಇಂತಿಂತ ಪರಂಪರೆ ನಮ್ದು, ಇಂತಿಂತ ಸಂಪ್ರದಾಯ, ಇಂಥ ಶಾಸ್ತ್ರೀಯತೆ, ಇದನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು ಅಂತ ಹೇಳುವಾಗ ಸ್ವಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಉಂಟಾ? ಕೆಲವರೆಲ್ಲ ಹೇಳ್ತಾರೆ ನಮ್ಮ ಸ್ವಂತದ್ದೇನು ಕೊಡುದು ಬೇಡ, ಯಕ್ಷಗಾನದಲ್ಲಿ ಅದರಲ್ಲೇ ಬಹಳಷ್ಟು ವಿಚಾರಗಳು ಉಂಟು, ಅದನ್ನಷ್ಟನ್ನು ನಾವು ಪಾಲನೆ ಮಾಡಿದ್ರೆ ಸಾಕು ಅಂತ ಹೇಳುವುದನ್ನು ಕೇಳಿದ್ದೇನೆ. ಈಗ ನೀವು ಏನು ಹೇಳ್ತೀರಿ? ಸ್ವಂತಿಕೆ ಬೇಡವಾ ಹಾಗಾದ್ರೆ? ಸ್ವಂತಿಕೆ ಬೇಡ ಅಂತೂ ಅಲ್ಲ, ಸ್ವಂತಿಕೆ ಪ್ರಾಮುಖ್ಯ ಅಂತೂ ಅಲ್ಲ. ಕರೆಕ್ಟ್. ಯಾಕಂದ್ರೆ ಈಗ ನಾವು ಆ ಫೀಲ್ಡಿಗೆ ನಾವು ಹೀಗೆ ಕೊಟ್ಟು ಇದು ನಮ್ಮ ಸ್ವಂತಿಕೆ, ಇದು ಸ್ವಂತಿಕೆ ಅಲ್ಲ. ಮತ್ತು ಅದಕ್ಕೆ ಸ್ವಂತಿಕೆ ಎಷ್ಟು ಬೇಕು ಈ ತಾರತಮ್ಯ ನೋಡ್ಕೊಳ್ಬೇಕು. ಕರೆಕ್ಟ್. ಸ್ವಂತಿಕೆ ಬೇಕೋ ಬೇಡವೋ? ಈಗ ಅಲ್ಲಿ ಬಹಳ ಅಮೂಲ್ಯವಾದ ಸಂಗತಿ ಇರುವಾಗ ಅಲ್ಲಿ ನಮ್ಮ ಸ್ವಂತಿಕೆ ಹಾಕಿದ್ರಿಂದ ಅವಾಗ ಇಡೀ ಕಥೆ ಹಾಳಾಗ್ತದೆ, ಆ ಫೀಲ್ಡೇ ಹೋಗ್ತದೆ. ಅದಕ್ಕೆ ನಮ್ಮ ಸ್ವಂತಿಕೆಯಲ್ಲಿ ಖಂಡಿತ ಆಗ್ಬಾರ್ದು. ಆ ಕಥೆಗೆ ಅಥವಾ ಆ ಫೀಲ್ಡಿಗೆ ನಮ್ಮ ಸ್ವಂತ ಕಲ್ಪನೆ ಅನುಕೂಲ ಆಗ್ತದೆ ಅಂತ ಅನುಕೂಲ ಆಗ್ತದೆ ಹೇಳಾದ್ರೆ, ಅಪಾಯ ಆಗುದಿಲ್ಲ ಹೇಳಾದ್ರೆ, ಅದು ಔಚಿತ್ಯ ಹೇಳಾದ್ರೆ ಹಾಕ್ಲಿ. ಕರೆಕ್ಟ್. ಅಂದ್ರೆ ಆ ತಾರತಮ್ಯ ಜ್ಞಾನವನ್ನು ನಾವು ಇಟ್ಟುಕೊಂಡು ಅದನ್ನು ವಿಚಾರ ವಿಮರ್ಶೆ ಮಾಡಿ ಸ್ವಂತಿಕೆಯನ್ನು ಕೊಡಬೇಕು. ಇಲ್ಲೇ ಹೊರತು ತಾನು ಸ್ವಂತಿಕೆ ಕೊಟ್ಟಿದ್ದೇನೆ ಅಂತೂ ಹೆಮ್ಮೆಯಿಂದ
ಆ ಅದ್ರ ಸ್ವಂತಕ್ಕೆ ಹಾಳು ಮಾಡಿಕೊಂಡು ಕೊಟ್ಟಿದ್ದರಿಂದ ಇವನಿಗೆ ಯಾವ ಶ್ರೇಯಸ್ಸೂ ಇಲ್ಲ, ಮತ್ತೆ ಇವ ಹಾಳು ಮಾಡಿದ್ದು ಒಂದೇ ಇವನಿಗೆ ಸಿಗುವ ಒಂದು ಹೆಸರು, ಸಿಗುವ ಪ್ರತಿಭೆ ಸಿಗ್ತದೆ ಅಷ್ಟೇ. ಈಗ ನೋಡಿ ಸರ್, ನಮ್ಮ ಯಕ್ಷಗಾನದಲ್ಲಿ ನಾವು ಮುಖ್ಯವಾಗಿ 3 ತಿಟ್ಟುಗಳನ್ನು ನಾವು ನೋಡ್ತೇವೆ. ತೆಂಕು ತಿಟ್ಟು, ಬಡಗು ತಿಟ್ಟು ಮತ್ತೆ ಬಡಗು ತಿಟ್ಟು ಅಂತ. ಅಂದ್ರೆ ಕೆಲವರೆಲ್ಲ ಉತ್ತರ ಕನ್ನಡದ್ದು ಬಡಗು ಅಂತ ಹೇಳ್ತಾರೆ, ಇನ್ನು ಕೆಲವರು ಕರ್ಕಿಮೇಳ ಮಾತ್ರ ಬಡಗು ಅಂತ ಹೇಳಿದವರು ಇದ್ದಾರೆ. ಸೊ ಇದರ ಈ ತೆಂಕು ಬಿಡಿ, ತೆಂಕು ಹೇಗಿದ್ರು ತೆಂಕಣದೆಲ್ಲ ತೆಂಕು ಅಂತ ನಾವು ನಿರ್ಧಾರಕ್ಕೆ ಬರ್ಬೋದು. ಬಡಗು ಮತ್ತೆ ಬಡಗು ಇದರಲ್ಲಿ ಏನು ಅಂದ್ರೆ ಯಾವುದನ್ನು ಬಡಗು ಅಂತ ಹೇಳುದು? ಇಡೀ ಉತ್ತರ ಕನ್ನಡವನ್ನು ಹೇಳುದಾ ಅಥವಾ ಕೇವಲ ಕರ್ಕಿ ಮೇಳವನ್ನು ಹೇಳುದಾ, ಹೇಗೆ ಅದು? ಅಲ್ಲಿ ಅದಕ್ಕೆ ಮೊದಲು ಅದಕ್ಕೆ ಹೆಚ್ಚು ವಿಸ್ತಾರ ಸಿಕ್ಕುದಿಲ್ಲ. ಹಾ, ಯಾಕೆ ಸಿಕ್ಕುದಿಲ್ಲ ಕೇಳಿದ್ರೆ, ಕರ್ಕಿದು ಈ ನಮ್ಮ ಇದು ಬಡಗು. ಈ ಬಡಗುಗಳು ಯಾಕೆ ಹೇಳಿದ್ರು ಕೇಳಿದ್ರೆ, ಮೊದಲು ಉಡುಪಿಯಿಂದ ಭಟ್ಗಳವರೆಗೆ ಬೈಂದೂರವರೆಗೆ ಬಡಗು, ಅದಕ್ಕೂ ಈಚೆ ಬಡಗು ಅಂದ್ರು. ಅಂದ್ರೆ ಪ್ರಾದೇಶಿಕವಾದಂತ ಇದು ಪ್ರಾದೇಶಿಕವಾದ್ದು ಸಾರಿಗೆ ಸಂಪರ್ಕಗಳೇ ಇತ್ತಿಲ್ಲ ಆಗ. ಕರೆಕ್ಟ್. ಸಂಪರ್ಕ ಇಲ್ದಾಗಿದ್ದಾಗ ಹಾಗಾದ್ರೆ ಬಾಕಿ ಹೊಂದಾಣಿಕೆಯಿಂದ ಈ ಉಡುಪಿಯಿಂದ ಈಚೆಗೆ ನಮ್ಮ ಈ ಕಡೆ ಬಂದು ಪೂರ್ಣ ಬಡಗು ಎರಡು ಒಂದೇ. ವೇಷಭೂಷಣ ಮತ್ತೆ ಪದ್ಯಗಳ ಇನ್ನಿತರೆ ಅದರ ಎಲ್ಲ ಅಂಗೋಪಾಂಗಗಳು ಬಡಗಿಂದೆ. ಅದರೊಳಗಿದೆ ಪ್ರಾದೇಶಿಕ ಸ್ವಲ್ಪ ಹೆಚ್ಚು ಕಡಿಮೆ ಅಥವಾ ಪ್ರಾದೇಶಿಕವಾದಂತ ಭಿನ್ನತೆಗಳು. ಅದಕ್ಕೆ ಸಾರಿಗೆ ಸಂಪರ್ಕಗಳಿದ್ರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಭಟ್ಗಳ ದಾಟಿ ಹೋಗ್ಲೇ ಇಲ್ಲ. ಒಂದು ಕರೆಕ್ಟ್ ಆಗ್ಲಿಲ್ಲ, ಯಾಕಂದ್ರೆ 10-20 ಹೊಳೆ ದಾಟೋದು, ದೋಣಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಂಪರ್ಕ ಇಲ್ಲ. ನಾವು ಅದೇ ಕಾರಂತರ ಮೊದಲನೇ ಗೋಷ್ಠಿ ಬ್ರಹ್ಮಾವರಕ್ಕೆ ಹೋಗ್ಬೇಕಿದ್ರೆ ಕೆರೆ ಮನೆಯಿಂದ ಬ್ರಹ್ಮಾವರಕ್ಕೆ 2 ದಿವಸ ಬೇಕಾಗಿತ್ತು. ಅಷ್ಟು ದೋಣಿ ಲಾಂಚು ದಾಟೋದು ಹೋಗೋದು. ಈಗ 1 ತಾಸಿಗೆ ಹೋಗ್ತಾರೆ. ಕರೆಕ್ಟ್. ಆಗ ಸಂಪರ್ಕ ಇಲ್ಲದೆ ಇದರಿಂದ ಇಷ್ಟು ಬೆಳೆಯಿಲ್ಲ. ಸಂಪರ್ಕ ಬೆಳೆದ ಮೇಲೆ ಈಗ ಬಡಗು ಇದೆ ಪ್ರಾದೇಶಿಕದ ಕಡೆಯೋದು ಅಷ್ಟು ಬಂತು. ಅಂದ್ರೆ ಮುಖ್ಯವಾಗಿ ಅಂತ ಏನು ವ್ಯತ್ಯಾಸಗಳಿಲ್ಲ, ಇಲ್ಲ ಎಂತ ವ್ಯತ್ಯಾಸ ಅದ್ರೊಳಗೆ ಏನಿಲ್ಲ. ತೆಂಕ್ ಮಾತ್ರ ಏನಾಗಿದೆ ಅಂದ್ರೆ, ತೆಂಕು ಬಾಕಿ ಅವರ ವೇಷಭೂಷಣ ಮತ್ತೆ ಅವರ ಡ್ರೆಸ್ಸು ಬಣ್ಣ ಮತ್ತೆ ಅವರ ನಡೆ ಅಷ್ಟು ಕಥಕ್ಕಳಿಯ ಪ್ರಭಾವ. ಕಥಕ್ಕಳಿ. ಯಾಕಂದ್ರೆ ಆ ಕಡೆಗೆ ಇದು ಮತ್ತು ಅವರು ಆಡು ಮಾತು ಸಾಮಾನ್ಯ. ಯಕ್ಷಗಾನದ ಈ ನಮ್ಮಲ್ಲಿ ಒಂದು ಶೈಲಿ ಏನು ಉಂಟು ಅದು ಖಂಡಿತ ಇಲ್ಲ. ಆ ಶೈಲಿ ಅಲ್ಲೇ ಅಲ್ಲ. ಅದು ಪೂರ್ತಿ ಕಾರಂತರ ಆ ಸಂಶೋಧನೆಯಲ್ಲೂ ಕಡೆಗೆ ಬಯಲಾಟದಲ್ಲಿ ಅದು ಕಥಕ್ಕಳಿಯ ಡಬ್ಬು ಅವ್ರು ಮಾಡಿದ್ದು ಹೊರತು ಈ ಬಡಗಮಟ್ಟಿನ ಇದು ಅಲ್ಲ. ಮತ್ತು ಯಕ್ಷಗಾನಕ್ಕೆ ಸರ್ವಾಂಗ ಸುಂದರವಾಗಿ ಹಾಡುಗಾರಿಕೆಯಿಂದ ಹಿಡಿದು, ನೃತ್ಯದಿಂದ ಹಿಡಿದು, ವೇಷಭೂಷಣದಿಂದ ಹಿಡಿದು, ಮಾತಿನಿಂದ ಹಿಡಿದು, ಭಾವನೆಯಿಂದ ಹಿಡಿದು ನಮ್ಮ ಬಡಗಮಟ್ಟಿನಲ್ಲಿ ಅದು ಔಚಿತ್ಯ ಪೌರಾಣಿಕ ಕಥೆ ಕೊಟ್ಟಷ್ಟು ಅವ್ರು ಸಿಕ್ಕುವುದಿಲ್ಲ. ಮತ್ತು ಅವರು ಅದಕ್ಕೆ ಕಡೆ ಅವ್ರು ಆಡುವುದು ಹೆಂಗೆ ಮಾಡ್ಕೊಂಡು ಅಂದರೆ ಎಲ್ಲ ರಾಕ್ಷಸರು ಬರುವುದನ್ನೇ ಇಟ್ಕೊಂಡ್ರು. ಅದೇ ವೀರರಸ ಪ್ರಧಾನ, ಕೂಡ ವೀರರಸ ಪ್ರಧಾನವೇ ಇದು ಇಟ್ಕೊಂಡು ಅವರ ಕಥೆ ಅವ್ರು ಮಾಡ್ಕೊಬಂದರು. ಆದರೆ ಆ ರಂಜನೆಗೆ ಒಂದು ಉಳಿತು, ಯಕ್ಷಗಾನ ಹಾಕಿದ್ರು ಕಡೆ. ಹೀಗೆ ಇದು ಮಾಡ್ಕೊಂಡ್ರು. ಅದಕ್ಕೆ ತೆಂಕೋಳು ಬಂತು, ಅದಕ್ಕೆ ಪರಿವಿಧಾನೇ ಬೇರೆ ಮಾಡಿಬಿಟ್ರು. ಈ ಬಡಗಮಟ್ಟಲ್ಲಿ ಮಾತ್ರವ ಇಲ್ಲಿ ನಮ್ಮಲ್ಲಿ ಇದು ಈ ಬಡಗುಗಳು ಹೆಸರು ಹಾಕಿದ್ರು. ಇದು ಈ ಉಡುಪಿನ ಈಚೆ ಬಂದು ಎಲ್ಲ ಒಂದೇ. ಇದ್ರೊಳಗೆ ಯಾವುದೂ ಇದಿಲ್ಲ. ಮತ್ತೆ ಇಲ್ಲಿ ಹಾಡುಗಾರಿಕೆಯಲ್ಲೂ ಏನಾಗಿದೆ, ಹಾಡುಗಾರಿಕೆಯಲ್ಲೂ ಒಂದು ಬರ್ಬೋದಲ್ಲ. ಹೌದೌದು, ಮುಂದೆ ಇದೆ. ಈ ಬಡಗು ತಿಟ್ಟಿನಲ್ಲಿ ಬಣ್ಣಗಳಿಗೆ ಯಾಕೆ ಅಂತ ಪ್ರಾಮುಖ್ಯತೆ ಇಲ್ಲ? ತೆಂಗು ತಿಟ್ಟಿನಲ್ಲಿ ನೋಡಿ ಮುಖವರ್ಣಿಕೆ, ಅದರಲ್ಲಿ ಭಾರಿ ದೊಡ್ಡ ಒಂದು ಏನು ಬಣ್ಣದ್ದೇ ಅದು ಬದುಕು ಅನ್ನುವಷ್ಟು ಮಟ್ಟಿಗೆ. ಅಲ್ಲಿ ಏನಾಯ್ತು ಅಂದ್ರೆ ಅದ ಪ್ರಾದೇಶಿಕದ್ದು ಹಾಗೆ ಬಂತು, ಜನ ತಿಳ್ಕೊಳ್ಳೋದು ಹಾಗೆ ಬಂತು. ಇಲ್ಲಿ ನಮ್ಮ ಈ ಪೌರಾಣಿಕ ಕಥೆಗಳನ್ನ ಏನು ಕೊಟ್ಟರು ಇಲ್ಲಿ ಭಾವನಾತ್ಮಕವಾಗಿ ಹೆಚ್ಚು ತಗೊಳ್ಳುವ ಇದು ಬಂತು. ಅದು ಕೆಲವು ಪ್ರಾದೇಶಿಕವಾಗಿ ಬಂದಾಗ ಕರೆಕ್ಟ್. ಈ ರಾಕ್ಷಸ ವೇಷನೇ ಅಷ್ಟು ಕೊಟ್ಟು ಅವರು ಇದು ಮಾಡಲಿಲ್ಲ. ಆಯ್ತಾ, ಹೋಗ್ತೀಯ? ಈ ರಾಕ್ಷಸ ವೇಷದಿಂದ ಏನಾಗ್ತದೆ ಅಂದ್ರೆ ಅಲ್ಲಿಯ ಆ ಅದ್ಭುತ ಚಿತ್ರಣವನ್ನು ಕೊಡಲಿಕ್ಕೆ ಒಂದು ಆಗ್ತದೆ ಹೊರತು ಇಡೀ ಕಥೆಯ ಸ್ವಾರಸ್ಯಗಳನ್ನೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಚಂಡೆ ಮೊದಲೇ ರಾಕ್ಷಸ. ಇದು ಒಂದು ಈಗ ಉದಾಹರಣೆಗೆ ನಿಮ್ಮ ದೇವಿ ಮಾತ್ರೆ, ಆ ದೇವಿ ಮಾತ್ರೆಯಲ್ಲಿ
ಕಲಾ ವಿಭಾಗದ ಅಂಗವೇ ಇರುವುದಿಲ್ಲ. ಯಾಕಂದ್ರೆ ಅವ್ರು ದೇವಿ ಮಾತಲ್ಲಿ ಬರುವುದು ಕಡೆಗೆ ಆ ಮಹಿಷಾಸುರ ಹೊರಡುದು ಎಲ್ಲೋ ಸಭೆಯಿಂದ ಆ ಬ್ಯಾಂಡ್ ವಾದ್ಯವೋ ಒದ್ದೋ ಇದ್ದೋ ಪಟಾಕಿ ಇದೆಲ್ಲ ಹೊಡೆದು ಇಡೀ ಯಾವ ಕಲಾ ಮಾಧ್ಯಮದ ಯಾವ ಅಂಶವೂ ಇರುವುದಿಲ್ಲ. ಹೌದು, ಕರೆಕ್ಟ್. ಇಲ್ಲಿ ರಂಗಸ್ಥಳ ಸತ್ತು ಹೋಗ್ತದೆ. ಇಲ್ಲಿ ಬರೀ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅವ್ರು ಎಲ್ಲಿಂದ ಗೋಜ್ ಮಾಡಿದ್ರು 1.5 ತಾಸು ಆ ಸೂಡಿ ಬೆಳಗ್ಗೆ ರಾಳ ಸೋಕುವುದು ಇದೇ ಹೊರ್ತು ಏನೂ ಇಲ್ಲ. ಅದು ಅಷ್ಟರೊಳಗೆ ನೀವು ಏನ್ ತಿಳ್ಕೊಂಡು ಯಾರೆಲ್ಲ ಕೇಳಿದ್ರೆ ಅಂತೂ ಇಲ್ಲ, ಅದ್ಭುತ ಅಂತ ತಿಳ್ಕೊಂಡಾಗಿದೆ ಹೇಳಿ. ಯಾವ ಒಂದು ಮಾತಾಡೋಕೆ ನಿಮಗೆ ತಿಳಲಿಕ್ಕೆ ಸಾಧ್ಯ ಇದೆಯಾ? ಕತೆ ಏನಾಯ್ತು ಒಳಗೆ ಕಡೆಯಲ್ಲಿ ಬಂದು ಹೊರತು ಅಲ್ಲಿವರೆಗೆ ಯಾವ ಕತೆ ಏನು ಒಬ್ರಿಗೂ ಕರೆಕ್ಟ್. ಈ ರಂಗಸ್ಥಳ ಅಂತೂ ನೋಡೋರೇ ಇಲ್ಲ. ಕರೆಕ್ಟ್. ಹಾಗಾಗಿ ಅಂಥ ಕಥೆಗಳು ಇವ್ರು ಹೇಳಿದಾಗೆ ಈ ಕಲಾ ಮಾಧ್ಯಮ ಉಳಿಸೋದಿದ್ರೆ ಅಂಥ ಕಥೆಗಳು ಬರಬಾರದು. ಅದು ಬರುವುದಿದ್ರೆ ಒಂದು ಸೂಚ್ಯವಾಗಿ ಒಂದ್ಸಲ ಇಂಥ ಸನ್ನಿವೇಶ ಇಷ್ಟು ರೌದ್ರದಿ ತೋರಿಸ್ತಾರೆ, ಅದು ಕ್ಷಿಪ್ರದಲ್ಲಿ ಮುಗಿಬೇಕು, ಕ್ಷಿಪ್ರವಾಗಿ. ಕರೆಕ್ಟ್. ಅದರೇ ದೀರ್ಘ ಅಲ್ಲ. ಈಗ ಅದೇ ದೀರ್ಘ ಮಾಡಿಕೊಟ್ರೆ ಕತೆ ಏನು ಉಳಿತದೆ ಮತ್ತೆ ಏನು ಕೊಡ್ಲಿಕ್ಕಾಗ್ತದೆ? ಕರೆಕ್ಟ್. ಅಂದ್ರೆ ಇಲ್ಲಿ ಭಾವಪ್ರಧಾನವಾಗಿರುವಂತದ್ದು ಹೆಚ್ಚಾಗಿರುವುದರಿಂದ ಬಣ್ಣಗಳಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಲಿಲ್ಲ. ಇನ್ನೊಂದು ಏನಂದ್ರೆ ಭಾವಪ್ರಧಾನವಾಗಿ ಹೆಚ್ಚಿರುವುದಕ್ಕಿಂತ ಹೆಚ್ಚು ಕತೆ ಕೊಡುವುದೇ ಭಾವಪ್ರಧಾನವಾಗಿ. ಕರೆಕ್ಟ್. ಈ ರಾಕ್ಷಸ ಬಂದಾಗಲೂ ಒಂದು ಭಾವನೆ ಇರ್ತದೆ ಅಲ್ಲಿ. ಕರೆಕ್ಟ್. ಹೌದು ಹೌದು. ಈಗ ಆ ಭಾವನೆಯನ್ನು ಕೊಡ್ಬೇಕಲ್ಲ. ಕರೆಕ್ಟ್. ಈಗ ಅದ್ರೊಳಗೆ ಭಾವನೆ ಎಂತದೂ ಇಲ್ಲ. ರಾಳ ಸೋಕುವುದು, ಚಡ್ಡೆ ಬಿಡುವುದು ಒಂದು ಬಿಟ್ಟರೆ ಬೇರೆ ಯಾವ ಭಾವನೆ ಇಲ್ಲ. ಹೌದು, ಕರೆಕ್ಟ್. ಅದರಲ್ಲಿ ಭಾವನೆ ಎಂತದುಂಟು? ಸುಮ್ಮನೆ ಟಿವಿ ನೋಡಿದಾಗ ಅದನ್ನು ನೋಡ್ಬೇಕಷ್ಟೇ. ಅದಷ್ಟೇ ನೋಡ್ಕೊತಿದ್ದಾಯ್ತು. ಅದಕ್ಕಾದ್ರೂ ಯಾವ ಭಾವ ಅದು ಎಂಥದ್ದು ಇಲ್ಲ ಕಡೆ, ಅದಷ್ಟೇ. ಹಾಗೆ ಅದಕ್ಕಾದ್ರೂ ಒಂದು ಭಾವನೆ, ಅದು ಆ ಸನ್ನಿವೇಶ ಭಾವನೆ ಕೊಡಬೇಕಿದೆ. ಅದು ಶಾರ್ಟ್ ಆಗಿರ್ಬೇಕು ಆ ಸನ್ನಿವೇಶ. ಅಂದ್ರೆ ನೀವು ಹೇಳುವುದೇನು ಅಂತಂದ್ರೆ ರಂಗಸ್ಥಳದ ಒಳಗಡೆ ಯಾವುದೆಲ್ಲ ಏನು ಪ್ರದರ್ಶನಗಳಿದೆ ಅದಕ್ಕೆ ಮಾತ್ರ ಮನ್ನಣೆ, ಅದಕ್ಕೆ ಮನ್ನಣೆ ಮತ್ತೆ ಅದಕ್ಕೆ ಬದ್ಧವಾಗಿರ್ಬೇಕು. ರಂಗಸ್ಥಳದ ಹೊರಗಡೆ ಎಲ್ಲ ಏನೋ ಮಾಡುವಂತದ್ದಕ್ಕೆ ಅಂತ ಬೆಲೆ ಇಲ್ಲ ಅಂತ ನೀವು ಹೇಳಿ. ಮತ್ತೆ ಅದು ಮಾಡಬಾರ್ದು. ಕರೆಕ್ಟ್. ಹಾಗಿದ್ರೆ ಆ ಕಲಾ ಮಾಧ್ಯಮ ಮತ್ತು ಔಚಿತ್ಯ ಎರಡೂ ಹಾಳಾಗ್ತದೆ. ಈಗ ನೋಡಿ ಸರ್, ಈಗ ಪೂರ್ವರಂಗ ಮತ್ತೆ ಒಡ್ಡೋಲಗ ಕ್ರಮ ಇವೆಲ್ಲ ಮಾಯವಾಗ್ತಾ ಉಂಟು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾಲಮಿತಿಯ ಯಕ್ಷಗಾನವು ಕೂಡ ಒಂದು ಕಾರಣ ಅಂತ ನಾವು ಇಟ್ಕೊಳ್ಳುವ. ಏನೇ ಇದ್ರೂ ಕೂಡ ಈ ಪೂರ್ವರಂಗವನ್ನು ಏನು ಉಳಿಸಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಇದನ್ನು ಉಳಿಸುವುದರಿಂದ ಏನಾದರೂ ಪ್ರಯೋಜನ ಉಂಟಾ? ಅಥವಾ ಈ ಕಾಲ ಧರ್ಮಕ್ಕೆ ಅನುಸಾರವಾಗಿ ಅದು ಏನು ಮಾಡ್ಲಿಕ್ಕೆ ಬರುವುದಿಲ್ಲ, ಅದನ್ನು ಒಪ್ಪಿಕೊಂಡು ಮುನ್ನಡೆಯುವುದೇ ಸೂಕ್ತ ಅಂತ ನಿಮ್ಮ ಅಭಿಪ್ರಾಯ ಹೇಗೆ? ಈಗ ಈ ಪೂರ್ವರಂಗ ಸೂಚ್ಯವಾಗಿ ಉದಾಹರಣೆಗೆ 3 ತಾಸಿನ ಪ್ರೋಗ್ರಾಮ್. 3 ತಾಸಿನ ಪ್ರೋಗ್ರಾಮ್ ಅಲ್ಲಿ ಈ ಪೂರ್ವರಂಗ ಅರ್ಧ ಗಂಟೆ ಇದನ್ನ ಇದಿತ್ತು ಅಂತ ಕಾಣಿಸ್ಬೇಕು. ಅದರ ಪೂರ್ವರಂಗ ಹಿಂಗಿತ್ತು ಮತ್ತೆ ಇದ್ರ ಚಲೋದ ಸಂಕ್ಷಿಪ್ತವಾಗಿ ಒಂದು ಪೂರ್ವರಂಗ ಕೊಡ್ಬೇಕು. ನಾನು ಯಾಕೆ ಕೇಳಿದೆ ಅಂತಂದ್ರೆ, ಬಡಗಿನಲ್ಲಿ ಎಲ್ಲಾ ವೇಷಗಳ ಪ್ರವೇಶವೇ 15 ನಿಮಿಷ ಇತ್ತು ಅಂತ ನಾನು ಕೇಳಿ ತಿಳ್ಕೊಂಡಿದ್ದೆ. ಅದನ್ನ ನಮ್ಮ ಕೆರಮನೆ ಶಿವರಾಮ ಹೆಗಡೆ ಅವರು ಎಲ್ಲಾ ವೇಷ 15 ನಿಮಿಷ ಕುಣಿತಾ ಹೋದ್ರಿ, ಇಲ್ಲಿ ಕತೆ ತೋರಿಸುದು ಯಾವಾಗ ಅಂತ ಹೇಳಿಬಿಟ್ಟು ಯಾವ್ದಾದ್ರು 1-2 ವೇಷಗಳು ಆ ರೀತಿ ಬರಲಿ, ಬಾಕಿ ಇದ್ದದ್ದು ಕ್ಷಿಪ್ರವಾಗಿ ಬರಲಿ ಅಂತ ಹೇಳಿ ಬದಲಾವಣೆ ಅಂತಂದ್ರೆ ಅದೇ ನೀವು ಹೇಳಿದ ಹಾಗೆ ಸುಧಾರಣೆಯನ್ನು ಮಾಡಿದ್ರು ಅಂತ ನಾನು ಕೇಳಿದ್ದೇನೆ. ಇಂತಹ ಸುಧಾರಣೆಯಿಂದ ನಿಜವಾಗಿ ಅದು ಒಳ್ಳೆ ಸುಧಾರಣೆ ಅಲ್ವಾ? ಈಗ ಎಲ್ಲಾ ವೇಷ 15 ನಿಮಿಷ ವೇಸ್ಟ್ ಮಾಡುವ ಬದಲು ರಂಗಸ್ಥಳಕ್ಕೆ ಬರುವುದು ಎಲ್ಲವೂ ಮಾಡುದು ಅದನ್ನೆಲ್ಲ ಯಾರಾದ್ರೂ ಒಬ್ರು ಇಬ್ರು ಮಾಡಿ ಇದು ಮಾಡಿ ಹೇಳೋದು ಇದ್ರ ಸಂಪ್ರದಾಯ ಹಿಂಗಿತ್ತು ಅಂತ ತೋರಿಸುವುದನ್ನು ಅದು ಇಟ್ಕೊಳ್ಬೇಕು. ಹೌದು, ಮತ್ತೆ ಅದು ಗೊತ್ತಿರ್ಬೇಕು. ಕರೆಕ್ಟ್. ಅಂದ್ರೆ ಎಲ್ಲಾ ಕಲಾವಿದರಿಗೂ ಪೂರ್ವರಂಗ ಒಡ್ಡೋಲಗ ಕ್ರಮ ತಿಳಿದಿರ್ಬೇಕು. ಹಾಗಾದ್ರೆ ಅದನ್ನೇ ಕೊಟ್ರೆ ಈಗ ಸಾಧ್ಯನೇ ಇಲ್ಲ. ಕರೆಕ್ಟ್. ಮತ್ತೆ ಆಗ ಅಲ್ಲಿ ಕಾರಣ ಏನಿತ್ತು ಗೊತ್ತುಂಟ? ಪೂರ್ವರಂಗ ಅದು ಅಷ್ಟು ಕೊಟ್ಟರು ಯಾಕೆ ಸಹಿಸ್ತಿದ್ರು ಅಂದ್ರೆ ಆಗ 50, 60, 70 ವರ್ಷದಿಂದ ಆಟಕ್ಕೆ ಬರುವವರು ಈಗ ಬಂದ್ರೆ ಬೆಳಗ್ಗೆ ಹೋಗ್ತಿದ್ರು. ಹೌದು, ಕರೆಕ್ಟ್. ಯಾಕಂದ್ರೆ ಅವಾಗ ವಾಹನ ಸಂಪರ್ಕಗಳಿಲ್ಲ, ಸೂಡಿ ತಗೊಂಡು ಬರ್ತಿದ್ರು. ಹೌದು, ಗಾಡಿ ಹೋಗ್ತಾ ಬೆಳಕಿಲ್ಲ. ಹಾಗೆ ಬೆಳಗೋರಿ ರೋಡು ಬದ್ಧತೆ ಅವ್ರು ಕೂತ್ಕೊಂಡು ಆಗ ಏನಾಗ್ತದೆ ಅಂದ್ರೆ ಆಗ 2 ತಾಸು ಪೂರ್ವರಂಗ ಕೊಡ್ಲಿ ಕರೆಕ್ಟ್ ಕತೆ ಕೊಡ್ತಿದ್ರು. ಈಗ ಏನಾಗಿದೆ, ಜನಕ್ಕೆ ಈಗಿನ ಈ ವೇಗದಲ್ಲಿ ಕೂತ್ಕೊಳ್ಳೋ ಪುರುಸೋತಿಲ್ಲ, ಮತ್ತೆ ಅವಕಾಶ ಇಲ್ಲ, ಮತ್ತೆ ಅವರು ತಲೆ ಬಿಸಿ ಅಥವಾ ಅವರು ವ್ಯವಹಾರದ ಏನಿರ್ತದೆ ಆದ್ರೆ ನೋಡುವ ಕುತೂಹಲದಿಂದ 1-2 ತಾಸು ನೋಡ್ತಾರೆ. ಕರೆಕ್ಟ್. ಆ ನೋಡುವ 2 ತಾಸಿನಿಂದಲೇ
ನಾವು ಕತೆಗೆ ಹೆಚ್ಚು ಮಾತು ಕೊಡಬೇಕು, ಪೂರ್ವ ರಂಗ ಕೊಡಬೇಕು. ಕರೆಕ್ಟ್, ಕತೆಗೆ ಕೊಡ್ಬೇಕು. ಆದ್ರೆ ಇದಕ್ಕೊಂದು ಪೂರ್ವ ರಂಗು ಅದೇ ಹೇಳೋದನ್ನು ಕಾಣಿಸ್ಬೇಕು, ಪ್ರಾಮುಖ್ಯ ಅದೇ ಇರಬಾರ್ದು, ಕರೆಕ್ಟ್. ಅದರ ರುಚಿಯಾಗಿ. ಆದ್ರೆ ನೀವು ಮುಖ್ಯವಾಗಿ ಹೇಳುವುದೇನು ಅಂತಂದ್ರೆ, ಇನ್ನು ಮುಂದಕ್ಕೆ ಕಲಿಯುವವರಿಗೂ ಪೂರ್ವರಂಗ ಒಡ್ಡೋಲಗ ಕ್ರಮ ತಿಳಿದಿರ್ಬೇಕು. ಯಾಕಂದ್ರೆ ಅದನ್ನು ತಿಳಿಯದೆ ಅವರು ರಂಗ ಪ್ರವೇಶ ಮಾಡಿಕೊಡುದು. ಯಾವ ವಿಷಯಗಳು ಏನು ತುಂಟ, ಯಾವ್ದು ಫೀಲ್ಡ್ನ ವಿಷಯ ಏನು ಅದು ಹೇಳೋದು ಎಲ್ಲರಿಗೂ ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಇದ್ದೇ ಆಗ್ಬಾರ್ದು. ಒಂದಲ್ಲ ಒಂದು ಸಂದರ್ಭದಲ್ಲಿ ಇದು ಏನು ಒಳ್ಳೆದಾಗ ಅದು ವಿವರಣೆ ಕೊಡುವಷ್ಟು ಅಥವಾ ಅದು ಹಿಂಗೆ ತೋರ್ಸ್ಲಿಕ್ಕೆ ಬೇಕೇ ಬೇಕು. ಅದು ಇಲ್ಲದೆ ಇದ್ದೆ ಅದು ಹಾಗೆ ಇವಾಗ ಗೊತ್ತಿದ್ರೆ ಅದು ಸಂಕ್ಷಿಪ್ತ ಮಾಡೋದು ಹೆಂಗೆ ಹೇಳು ಗೊತ್ತಾಗ್ತದೆ. ಕರೆಕ್ಟ್. ಅಲ್ಲದೆ ಅದು ಗೊತ್ತಾಗ್ತದೆ. ಕರೆಕ್ಟ್. ಈಗ ನೋಡಿ ಸರ್, ಯಕ್ಷಗಾನ ಅನ್ನುವಂಥದ್ದು ಬಹಳಷ್ಟು ವೈವಿಧ್ಯತೆಗಳನ್ನು ಒಳಗೊಂಡಿರುವಂತಹ ಒಂದು ಕಲಾ ಮಾಧ್ಯಮ. ಇದರಲ್ಲಿ ಅದಾಗಲೇ ಉಂಟು, ಏನು ಭಾಗವತಿಕೆ ಉಂಟು, ಮದ್ಲೆ ಉಂಟು, ಚೆಂಡೆ ಉಂಟು, ಮಾತುಗಾರಿಕೆ ಉಂಟು, ವೇಷಭೂಷಣ ಉಂಟು, ಕಥೆ ಉಂಟು, ಭಾವನೆ ಉಂಟು, ಎಲ್ಲವೂ ಉಂಟು ಇದರಲ್ಲಿ. ಇಷ್ಟೆಲ್ಲ ವೈವಿಧ್ಯತೆ ಇರುವಂತಹ ಯಕ್ಷಗಾನದಲ್ಲಿ ಇನ್ನೊಂದಷ್ಟು ವೈವಿಧ್ಯತೆಯನ್ನು ಅಪೇಕ್ಷಿಸುವುದು ಮತ್ತು ವೈವಿಧ್ಯತೆಯನ್ನು ಕೊಡುವುದು, ಇದು ಎಷ್ಟು ಸಮಂಜಸ? ಹಾಗಿದ್ರೆ ವೈವಿಧ್ಯತೆಯೇ ಬೇಕು, ಆದ್ರೆ ಕೂಡ ವೈವಿಧ್ಯತೆನೇ ಕೊಡ್ಲಿ, ಈ ಮೂಲ ಹೋಗ್ಬಿಡ್ಲಿ ಬೇಡ. ಹೌದು, ಅಲ್ಲಲ್ಲ, ಅದೇ ನನ್ನ ಪ್ರಶ್ನೆ. ಅದೇ, ಈಗ ಇಷ್ಟೊಂದು ವೈವಿಧ್ಯತೆ ಮೊದಲೇ ಇರುವಾಗ ಇನ್ನೊಂದಷ್ಟು ನಾನು ಹೊಸ್ತು ಕೊಡ್ತೇನೆ ಅನ್ನುವಂತ ಆ ಒಂದು ಕಲ್ಪನೆ ಯಾಕೆ ಅಂತ. ಇದು ಕೊರತೆ ಇದ್ರೂ ಕೊಡ್ಲಿ. ಹೌದು, ಕೊರತೆನೇ ಇಲ್ಲ ಇದ್ದಾಗ, ಇದ್ರ ಪೂರೈಸಲಿಕ್ಕೆ ಆಗದಾಗಿದ್ದಾಗ ಮತ್ತೊಂದು ಯಾಕೆ ತರಬೇಕು, ಮತ್ತೊಂದು ಯಾಕೆ ಕೊಡಬೇಕು? ಅದರಿಂದ ಮಹತ್ವ ಏನುಂಟು? ಕರೆಕ್ಟ್. ಯಾವ್ದಾದ್ರು ಅಂತ ಮಹತ್ವ ಇದ್ದು ಈ ಫೀಲ್ಡಿಗೆ ಅಷ್ಟು ಶಕ್ತಿ ಬರುವುದಿದ್ರೆ ತಂದು ಕೊಡ್ಲಿ. ಅಲ್ದಾಗಿದ್ರೆ ನಾವು ಎಲ್ಲೋ ಯಾವುದೋ ಒಂದು ನೋಡ್ಕೊಂಡು ಬಂದಾಗಿದೆ, ಇದೊಂದು ಕೊಟ್ಟು ಹಿಂಗೆ ಅದು ಬರೇ ಮನೋರಂಜನೆ ಅಲ್ಲ, ಇದು ಒಂದು ಕಲಾ ಮಾಧ್ಯಮ, ಬಹಳ ಭದ್ರವಾದ್ದು, ಬಹಳ ಪವಿತ್ರವಾದ. ಕರೆಕ್ಟ್. ಈ ಕ್ಷೇತ್ರವನ್ನು ಹಾಳು ಮಾಡ್ಲಿಕ್ಕಾಗಿ ಎಂತೆಂತೂ ಕೊಡಬಾರ್ದು. ಮತ್ತು ಮೇಲಾಗಿ ಇದಕ್ಕೆ ಹಿಂಗಿಗೆ ಕೊಡಬೇಕು, ಕೊಡ್ಲಿಕ್ಕೆ ನಾವು ಯಾರು? ಕರೆಕ್ಟ್. ಅದು ಖಂಡಿತವಾಗಿ ನಾವು ಅಂತ ಅಪಚಾರವನ್ನು ಮಾಡಲೇಬಾರದು. ಈಗ ನೋಡಿ ಸರ್, ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ? ಮೂಲ ಸಪ್ತ ತಾಳ ಒಂದು, ಅದಕ್ಕೂ ನಂತರ ಸಂದರ್ಭೋಚಿತ ಬೆಳೀತಾ ಅದು ಎಲ್ಲಿ ಈ ರಾಗದಲ್ಲೂ ಸಂಗೀತದಲ್ಲೂ ಹಾಗೆ ಆಗಿದೆ. ಮೂಲ ಇದ್ದಿದ್ದು ಎಷ್ಟು, ಅದು ಕಡೆಗೆ ಅದರ 1000 ಗಟ್ಟಲೆ ಬೆಳಕತ್ತೋ ಇದೆ ಸಂದರ್ಭೋಚಿತವಾಗಿ. ಅದನ್ನೇ ಅದಷ್ಟು ಮಾಡ್ಕೊತ ಹೋಗೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಮೂಲ ಇರುವುದು ತಾಳೆ, ಅದರಿಂದ ಬೆಳಕತ್ತು ಹೋಗುದು. ಇದು ಫೌಂಡೇಶನ್ ಇದ್ರೆ 28 ಅಂತಸ್ತ ಮನೆಯೂ ಕಟ್ತಾವ. ಕರೆಕ್ಟ್. ಅದು ಇಲ್ಲದೆ ಇದ್ರೆ ಹ್ಯಾಂಗೆ ಕಟ್ಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ಭದ್ರವಾದ ಮೂಲ ಅದು 7 ಸಪ್ತತಾಳ. ಹೌದು. ಆ ಸಪ್ತತಾಳದಿಂದ ವಿಸ್ತಾರ ಆಗ್ತಾ 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 ಹೋಯ್ತು. ಹೌದು, ಕೆಲವು ಉಪತಾಳಗಳೆಲ್ಲ ಮತ್ತೆ ಬೆಳವಣಿಗೆ ಆಯ್ತು. ರಾಗದಲ್ಲೂ ಹಾಗೆ ಆಗಿದೆ. ಈಗ ನೋಡಿ, ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ಮಟ್ಟುಗಳಿವೆ? ಮಟ್ಟುದೇ ಇಲ್ಲ, ಬಡಗು ಮಟ್ಟು ಅಲ್ಲಲ್ಲ, ನಾನು ಹೇಳುದು ತೆಂಕು ಬಡಗು ಮಟ್ಟು ಬಿಡಿ, ಈ ಬಡಗು ಮಟ್ಟಿನ ಒಳಗಡೆ ಪದ್ಯದಲ್ಲಿ ಮಟ್ಟುಗಳು ಉಂಟಲ್ಲ. ಪದ್ಯದ ಮಟ್ಟು ಬೇರೆ. ಈ ಪದ್ಯದ ಮಟ್ಟಿನಲ್ಲಿ ಹಾಗೆ ಹೇಳಲಿಕ್ಕೆ ಬರೋದ, ಒಂದೊಂದು ಸನ್ನಿವೇಶ ಒಂದೊಂದು ಮಟ್ಟ ಸಿಗ್ತದೆ. ಕರೆಕ್ಟ್. ಅದು ಹಂಗ ಎಲ್ಲ ಒಂದೇ. ಈ ಉದಾಹರಣೆಗೆ ವೀರಭದ್ರ ನಾಯಕರು ಹಿಂಗೆ ಮಾಡ್ತಿದ್ರು, ಇಲ್ಲಿ ನಮ್ಮಲ್ಲಿ ಶಿವರಾಮೇಂದ್ರ ಹಿಂಗೆ ಮಾಡ್ತಿದ್ರು, ಕರ್ಕೆಯವರು ಹಿಂಗೆ ಮಾಡ್ತಿದ್ರು. ಇದೆಲ್ಲ ಬೇರೆ ಅಲ್ಲ. ಹೌದು, ಅಲ್ಲಲ್ಲ, ಅದನ್ನು ನಾನು ಶೈಲಿ ಅಂತ ಹೇಳುದು, ಅದು ಮಟ್ಟಲ್ಲ. ನಾನು ಹೇಳುದು ಈಗ ಕೇದಾರಗೌಡ ಜಂಪೆ ಅಥವಾ ಏನು ಇನ್ನೊಂದು ಘಂಟಾರವ ಅಷ್ಟ, ಇದನ್ನೆಲ್ಲ ಮಟ್ಟುಗಳು ಅಂತ ನಾವು ಕರಿತೇವೆ. ಆ ಮಟ್ಟಿಗೆ ಅದು ಕವಿ ಹಾಕಿಡ್ತಾರೆ. ಹೌದು, ಅದು ಆ ಮಟ್ಟುಗಳ ಏನದೆ. ಹೌದು, ಆ ಮಟ್ಟನ್ನು ಕಾದ್ಕೊಳ್ಲಿಕ್ಕೆ ನಾವು ಹೆಚ್ಚು ಮಾಡ್ಬೇಕೇ ಹೊರತು ಮಟ್ಟು ಬರೋದಲ್ಲ ಬೇರೆ ಮಟ್ಟ ಸೇರಿಸುದಲ್ಲ. ಹೌದು, ಅಂದ್ರೆ ಅಂತ ಮಟ್ಟುಗಳು ಒಂದು ಅಂದಾಜಿಗೆ ಎಷ್ಟಿರ್ಬೋದು? ಅದು ನಮಗೂ ಅಷ್ಟು ಇದಿಲ್ಲ ಈಗ, ಯಾಕಂದ್ರೆ ಅನೇಕ ಪ್ರಸಂಗಗಳು ಒಂದು ಹೊಸ ಮಟ್ಟ ಸಿಗ್ತದೆ. ಕರೆಕ್ಟ್. ಇದು ಈ ಕೆಲವು ಪ್ರಸಂಗಗಳು, ಈ ಹಳೆ ಪ್ರಸಂಗ ಇನ್ನು ಪ್ರಚಲಿತಕ್ಕೆ ಬರದಾಗಿದ್ದ ಪ್ರಸಂಗ ಇದೆ. ಕರೆಕ್ಟ್. ಅದ್ರೊಳಗೆಲ್ಲವ ಕೆಲವು ಮಟ್ಟಗಳೇ ಇದೆ. ಹಾಗಾದ್ರೆ ಅದು ಯಾಕೆ ಬರಲಿಲ್ಲ ಕೇಳಿದೆ, ಪ್ರದರ್ಶನದಲ್ಲಿ ಆ ಮಟ್ಟೆಲ್ಲ ಒಟ್ಟು ಮಟ್ಟನ್ನು ಕಾದ್ಕೊಳ್ಲಿಕ್ಕೆ ಆಗುದಿಲ್ಲ. ಆ ಮಟ್ಟ ಬಂದ್ರಲ್ಲಿ ಪ್ರದರ್ಶನಕ್ಕೂ ಉಪಯೋಗ ಇಲ್ಲ. ಈಗ ಇಲ್ಲಿ ನಮ್ಮ ಇದಕ್ಕೆ ತಿಳಿದುಕೊಂಡಿರ್ಬೇಕು ಅಂತ ಹೇಳ್ದಂಗೆ, ಈ ಭಾಗವತರಾದವರು ಮೊದಲೇವರ ಇವರೆಲ್ಲ ಮಟ್ಟಗಳನ್ನು ತಿಳಿದಿಟ್ಕೊಳ್ಬೇಕೇ ಹೊರತು ಅಷ್ಟನ್ನು ಒಂದೇ ದಿವಸ ಪ್ರಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ದಿವಸ ಬಳಸಿದ್ರೆ ಬರೀ ಮಟ್ಟೆ ಆಗೋಗ್ತದೆ ಹೊರತು ಮತ್ತೆ ಪ್ರದರ್ಶನ ಆಗುದಿಲ್ಲ. ಮತ್ತೆ ಅಲ್ಲಿ ಯಾವ ಅಭಿನಯ ನೃತ್ಯ ಭಾವಕ್ಕೂ ಹೊಂದಿಕೊಳ್ಳುವುದೇ ಇಲ್ಲ. ಅದು ಲೆಕ್ಕಾಚಾರಕ್ಕೆ ಅದೇ ಇಟ್ಕೊಳ್ಳೋದೇ. ಇದು ಇದ್ದಿತ್ತು,
ಇದು ಇರಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾತ್ರ ಅಷ್ಟೇ ಬಳಸೋದು. ರಂಗಸ್ಥಳದಲ್ಲಿ ಎಲ್ಲ ರಂಗಸ್ಥಳದಲ್ಲಾಗಲಿ ಪದ್ಯದಲ್ಲಾಗಲಿ ಎಲ್ಲ ಮಟ್ಟನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ. ಈಗ ನೋಡಿ ಸರ್, ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಉಂಟಾ? ಅಂದ್ರೆ ಈಗ ಉದಾಹರಣೆಗೆ ಕೆದ್ಗೆ ಮಂದ್ಲೆದ್ದೇ ವೇಷ ಯಾವುದು, ಅಭಿಮನ್ಯು ಆಗಿರ್ಬೋದು, ಬಬ್ರುವಾಹನ ಆಗಿರ್ಬೋದು, ಅಥವಾ ಸುಧನು ಆಗಿರ್ಬೋದು, ಇವುಗಳಲ್ಲಿ ಪ್ರವೇಶ ಕ್ರಮದಲ್ಲಿ ಏನಾದ್ರೂ ಭಿನ್ನತೆ ಉಂಟಾ? ಅಲ್ಲ, ಅದು ಪದ್ಯ ಪಾತ್ರಕ್ಕೆ ಸಾಮಾನ್ಯ ಒಂದು ಹಿಂಗೆ ಪ್ರವೇಶ ಮಾಡಬೇಕು. ಅಂದ್ರೆ ಲಯಭೇದ ಮಾತ್ರವಾ ಅಥವಾ ಈ ಪುಂಡ ವೇಷಕ್ಕೆ ನಾವು ದೀಗಣದ ಮೇಲೆ ಬರುದು. ರಾಕ್ಷಸ ಒಡ್ಡೋಲ್ಗಳದೊಂದು ಕುತೂಹಲ. ಕರೆಕ್ಟ್. ಆ ಒಡ್ಡೋಲ್ಗ ಮಾಡೋದು ಯಾಕೆಂದ್ರೆ ಜನರು ಕುತೂಹಲಕ್ಕೆ ಎಂತ ಅದೀಪ ಅದು. ಈ ಬಣ್ಣದ ವೇಷಕ್ಕೆ ಒಡ್ಡೋಲ್ಗ ಇದು ರಾಜವೇಷ, ಕಿರೀಟದ ವೇಷ ಒಂದು ಗಾಂಭೀರ್ಯ ಇದು. ಹಾಗೆ ಅದಕ್ಕೆ ಪರಿಭೇದ ಉಂಟು. ಆ ಪರಿಭೇದದಲ್ಲಿ ಅದು ಆ ಪಾತ್ರಕ್ಕೆ ಸಾಮಾನ್ಯ ಹಿಂಗೆ ಮಾಡಿದಾಗೆ ಧರ್ಮರಾಯ ಅಂತವರಿಗೆ, ಹರಿಶ್ಚಂದ್ರನು, ಇವರಿಗೆಲ್ಲ ಒಂದು ಪ್ರಮಾಣದ ಅವರಿಗೆ ಹ್ಯಾಂಗ್ ಬೇಕೋ ಅವ್ರ ಕಲ್ಪನೆ ಬೇಕು. ಕರೆಕ್ಟ್. ಈಗ ರಾವಣನ ಪ್ರವೇಶ ಮಾಡಿಸ್ದಂಗೆ ಧರ್ಮರಾಯನ ಮಾಡ್ಲಿಕ್ಕೆ ಬರುದಿಲ್ಲ. ಹೌದು, ಈ ತಾರತಮ್ಯ ಬೇಕೇ ಬೇಕು. ಆಯ್ತಾ? ಹಾಗಾದ್ರೆ ಪದ್ಯ ಅದೇ ನಡಲ್ಲೇ ಇರ್ಲಿಕ್ಕೆ ಸಾಕು. ಇದ್ರ ಪಾತ್ರ ಯಾವ್ದು ನೋಡ್ಕೊಳ್ಬೇಕಲ್ಲ. ಈಗ ನೋಡಿ ಸರ್, ಈ ಯಾವೆಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಕೆ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ, ಈಗ ನಾನು ಕೆಲವು ಕಡೆ ಇತ್ತೀಚೆಗೆ ನೋಡಿದಾಗ ಅವಶ್ಯಕತೆ ಇಲ್ಲ ಅಂತ ನನಗೆ ಕಾಣ್ತದೆ, ಆದ್ರೆ ಬಿಡ್ತಿಕೆ ಎಲ್ಲ ಕೊಡ್ತಾರೆ. ಯಾವೆಲ್ಲ ಇದರಲ್ಲಿ ಬಿಡ್ತಿಕೆ ಬೇಡ ನಿಮ್ಮ ಅಭಿಪ್ರಾಯದಲ್ಲಿ? ನನ್ನ ಸಂದರ್ಭನೇ ನೋಡ್ಬೇಕು. ಈಗ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಬಿಡ್ತಿಗೆ ಪ್ರಾಮುಖ್ಯ ಆಗುವುದೇ. ಪದ್ಯ ಬಂದ ಕೂಡ ಕುಣಿಯುವುದೇ ಹೆಚ್ಚು ಹೊರತು ಅವನು ಪದ್ಯಕ್ಕೆ ಬೇರೆ ಅಂಗು ಅದೇ ಹೇಳ್ಕೊಂಡು ಈಗ ಯಾವ ಆಗೋದು ಸಾಮಾನ್ಯ ಪರಿಜನ ತಪ್ಪಿದ್ದಾರೆ. ಹೌದು. ನೀವು ನೋಡಿ, ಉದಾಹರಣೆಗೆ ನಿಮ್ಗೆ ಉದಾಹರಣೆ ಕೊಡಿ. ಸುಧನ್ ಕಾಳಿಗೆ ಇಟ್ಕೊಳ್ಳಿ. ಮೊದಲ ಹಂಸಧ್ವಜ, ಎರಡನೇ ಸುಧನ್ನು, ಪ್ರಭಾವತಿ, ಹೌದು, ಸುಗರ್ಭೆ, ಅರ್ಜುನ, ಕೃಷ್ಣ, ಋಷಿಕೇತು, ಇಷ್ಟು ಒಂದು ಪಾತ್ರ ಬರ್ತದೆ. ಇಷ್ಟು ಜನ ಪಾತ್ರ ಬಂದ್ರೆ ಅಷ್ಟು ಪದ್ಯಕ್ಕೂ ಅವ್ರು ಕುಣಿಯುವುದು ಅದೇ ಇದೆ. ಹೌದು, ಒಂದೇ ನಮೂನೆ ಕುಣಿಯುವುದು. ಹೌದು. ಇದಿಷ್ಟು ಬಿಡ್ತಿಗೆ ಮೊದಲು ಹಂಸಧ್ವಜನಿಗೆ ಏನು ಹಾಕದ ಇವನಿಗೂ ಹಾಕಿದ್ರು ವೆರೈಟಿ. ಎಲ್ಲೋ ಬೇಕಾಗಿ ಒಂದು ಇದಕ್ಕೆ ಹಾಕೋದಲ್ಲ, ಅಷ್ಟು ಪದ್ಯಕ್ಕೂ ಇದಿಷ್ಟು ಬಿಡಿದೆ ಹಾಕತ್ತೆ. ಹೌದು. ಅಷ್ಟು ಹಾಕದಾಗ ಏನಾಗ್ತದೆ ಅಂದ್ರೆ ಪಾತ್ರದ ಯಾವ ಭಾವನೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಕರೆಕ್ಟ್. ಈ ಪದ್ಯ ಆದ್ರೂ ಏನಾಗಬೇಕು ಅಂದ್ರೆ ಭಾವನಾತ್ಮಕ ಪದ್ಯ ಕೊಟ್ಟಾಗ ನೃತ್ಯ ಮತ್ತು ಪದ್ಯ ಇದು ಭಾವನೆಗೆ ಹೊಂದಿಕೊಂಡು ಅಷ್ಟೊತ್ತಿಗೆ ಮುಗಿಬೇಕು. ಕರೆಕ್ಟ್. ಆಗ ಪಾತ್ರದ ಭಾವನೆಯನ್ನು ಉಳಿತದೆ, ಕಥೆಯೂ ಉಳಿತದೆ, ಭಾಗವತರ ಭಾವನೆಯನ್ನು ಉಳಿತದೆ. ಯಾವ ಭಾವನೆಯಲ್ಲಿ ಹೇಳಿದ್ದಾರೆ ಇದು ಮೂರು ಹಾಳಾಗ್ತದೆ. ಅದು ಕಡೆಗೆ ಸ್ಪೆಷಲ್ ಆಗಿ ಅದಷ್ಟು ಕೊಡೋದು ಮಾತ್ರ, ಒಂದು ನೃತ್ಯದ ಮಾತ್ರ ಇರ್ತದೆ. ಎಷ್ಟು ವೆರೈಟಿ ಅವನಿಗೆ ಕುಣಿಲಿಕ್ಕೆ ಬರ್ತದೆ ಅದಷ್ಟು ಕುಣಿಸಿಬಿಟ್ಬಿಟ್ಟು. ಇದು ಪ್ರತಿ ಪದ್ಯಕ್ಕೆ ಅದ ಹೇಳಿ. ಹೆಣ್ಣು ವೇಷ ಬಂದರೂ ಅದಷ್ಟು ಕೊಡದ, ಸುಗರ್ಭೆ ಆದರೂ ಅದಷ್ಟು ಕೊಡದ, ಪ್ರಭಾವತಿ ಆದರೂ ಅದಷ್ಟು ಕೊಡದ. ಈಗ ನೋಡಿ ಸರ್, ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಮುಮ್ಮೇಳದವನ ಹೆಜ್ಜೆಗೆ ಅನುಸಾರವಾಗಿ ಹಿಮ್ಮೇಳ ಅನುಸರಿಸುವುದಾ? ಅಲ್ಲಿ ಒಂದು ಸಣ್ಣ ಜಿಜ್ಞಾಸೆ ಅದೇ. ಅವು ಕುಣಿದವನಿಗೆ ಏನಾಗ್ತದೆ ಅಂತ, ಕುಣಿಯುವವನಿಗೆ ತನಗೆ ಇಷ್ಟು ಬರ್ತಿತ್ತು, ಇವ್ರು ಭಾಗವತ ಕುಣಿದಲಿಲ್ಲ ಅನ್ನೋದೊಂದು ಅಪವಾದ ಆಗ್ತಾರೆ. ಹೌದು. ಹಾಗೆ ಇಲ್ಲಿ ಎಷ್ಟು ಬೇಕಾಯಿತು ಆ ಪಾತ್ರಕ್ಕೆ, ತಾನು ಎಷ್ಟು ಕುಣಿಬೇಕು ಇದು ಅವನಿಗೂ ಇರುವುದಿಲ್ಲ. ಅವನಿಗೆ ಅಪರೂಪ ಬಂದ್ಕೊಂಡಿರ್ತ ತನ್ನ ಪ್ರತಿಭೆ ತೋರಿಸ್ಬೇಕು ಒಳಿ, ಅವಾಗ ಅದಷ್ಟು ಅವು ಬಂದಿದ್ದ ಅದಿಷ್ಟು ಕುಣಿತ. ಅದಕ್ಕೆ ಆಸ್ಪತ್ರೆ ಕೊಡ್ಲಿಲ್ಲ ಭಾಗವತಗಳು, ಅಪವಾದ ಆಗ್ತಾ. ಕರೆಕ್ಟ್. ಈ ಭಾಗವತರಿಗೆ ಏನು ಕೇಳಿದ್ರೆ ಇದು ಸಾಕಾಗಿತ್ತು ಹೇಳೋದ್ರ ಪರಿಜ್ಞಾನ ಇಲ್ಲ. ಇವರು ಅವು ಎಷ್ಟು ಕುಣಿತಾನೆ ಹೇಳೋ ಕಾರಣದಿಂದ ಕೊಡ್ತಾರೆ. ಹಾಗಾಗಿ ಅವನದು ಹೋಗಿದೆ, ಇವ್ರದ್ದು ಹೋಗ್ತದೆ. ಕರೆಕ್ಟ್. ಹಾಗಾಗಿ ಅಲ್ಲಿ ಇಬ್ಬರು ಹೊಂದಾಣಿಕೆ ಹೇಗೆ ಬೇಕು ಕೇಳಿದ್ರೆ, ಈ ಪದ್ಯಕ್ಕೆ ಎಷ್ಟು ಬೇಕು, ಇದ್ರ ಭಾವ ಏನು ಹೇಳ್ತದೆ, ಇದು ಇಬ್ಬರು ತಿಳ್ಕೊಂಡು ಮಾಡೋದ್ರ ಮಾತ್ರ ಅದಕ್ಕೊಂದು ಗಂಭೀರತೆ ಮತ್ತು ಔಚಿತ್ಯವೂ ಹೌದು. ಆಯ್ತಾ? ಇವು ಯಾವುದೋ ಚಲೋ ಕುಣಿತಿದ್ದ ಒಳ್ಳೆ ಬಂದ ಹಾಕೊಂಡು ಎರಡನೇ ಪದ್ಯ ಅದೇ ಹಾಕೊಂಡು ಎರಡನೇ ಪದ್ಯಕ್ಕೆ ಅಷ್ಟು ಬಿಡಿಸಿ ಹಾಕಿ ಕುಣಿಸಿಬಿಡುದು. ಕರೆಕ್ಟ್. ಇದು ಬರೀ ಅನೌಚಿತ್ಯ, ಮತ್ತೆ ಬರೀ ಇದು ಅಲ್ಲ. ಈಗ ನೋಡಿ ಸರ್, ನಮ್ಮ ಯಕ್ಷಗಾನದಲ್ಲಿ ಅದು ತೆಂಕಿರ್ಬೋದು, ಬಡಗಿರ್ಬೋದು, ಯಾವುದೇ ಇರಲಿ, ಭಾಗವತರೇ ನಿರ್ದೇಶಕ. ಹೌದು.
ಈಗ ಹೆಚ್ಚಿನ ಕಡೆ ಯಕ್ಷಗಾನಕ್ಕೆ ಬಯಲಾಟಕ್ಕಾಗ್ಲಿ ಅಥವಾ ತಾಳಮದ್ದಲೆಗಾಗ್ಲಿ ಭಾಗವತ ಅಲ್ಲದೆ ಒಬ್ಬ ನಿರ್ದೇಶಕ ಬೇಕಾಗಿದೆ, ಇಲ್ಲಿದ್ರೆ ಇದನ್ನು ಏನು ಇದೇ ರೀತಿಯಾಗಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಈ ಸೃಜನಶೀಲತೆಗೆ ಕೂಡ ಒಂದು ಶಿಸ್ತು ವಿಧಿಸಬೇಕು ಎನ್ನುವಂಥದ್ದೆಲ್ಲ ಒಂದು ಮಾತುಗಳು ಕೇಳಿ ಬರ್ತಾ ಉಂಟು. ನಿಮ್ಮ ಅಭಿಪ್ರಾಯದಲ್ಲಿ ಯಕ್ಷಗಾನಕ್ಕೆ ಒಬ್ಬ ಭಾಗವತನಲ್ಲದೆ ಒಬ್ಬ ಪ್ರತ್ಯೇಕ ನಿರ್ದೇಶಕನ ಅವಶ್ಯಕತೆ ಉಂಟಾ? ಇದು ಪ್ರತ್ಯೇಕ ನಿರ್ದೇಶಕ ಈ ಯಕ್ಷಗಾನದ ಇದಕ್ಕೆ ಬರಲಿಲ್ಲ ಮತ್ತು ಬರುವುದು ಯೋಗ್ಯ ಅಲ್ಲ. ಯಾಕೆ ಬರುವುದು ಯೋಗ್ಯ ಅಲ್ಲ? ಯಾಕೆ ಅಂದ್ರೆ ಇಲ್ಲಿ ಈ ಉದಾಹರಣೆ ಭಾಗವತರು ಮತ್ತು ವೇಷಧಾರರು ಒಂದು ಟ್ರೂಪ್ ಇರ್ತದೆ. ಕರೆಕ್ಟ್. ಆ ಟ್ರೂಪಿಗೆ ಒಟ್ಟು ಇಲ್ಲಿ ಸಮಾಲೋಚನೆ ಮಾಡಿ ಆ ದಿವಸದ ಕಥೆಯ ಅಥವಾ ನಾವು ಆಡೋ ಕಥೆಗಳನ್ನ ಹ್ಯಾಂಗ್ ಕೊಡಬೇಕು ಒಂದು ಸಮಾಲೋಚನೆ ಮಾಡಿ ಕೊಡೋದು ಈ ಗುಂಪಿನೊಳಗೆ ಇರಬೇಕೇ ಹೊರತು ಮತ್ತೊಮ್ಮೆ ಮೂರನೇ ಒಂದು ಕೊಟ್ಟಿದ್ರಿಂದ ಪ್ರಯೋಜನವಾಗುವುದಿಲ್ಲ, ಕೊಡಬಾರದು. ಮತ್ತೆ ಕೊಟ್ಟಿದ್ದ ಪ್ರಯೋಜನ ಆದರೂ ಏನು ಅದಷ್ಟು ಮಾಡ್ತು ಹೋದ್ರು. ಇವ್ರು ಸ್ವಂತ ಅರ್ಸ್ಕೊಳ್ಳಿ ಹಿಂಗೆ ಮಾಡಬೇಕು ಹೇಳಿದ್ದಾರೆ ಅಂತ. ಹೌದು, ಅವರು ಹೀಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಾನು ಹೀಗೆ ಮಾಡ್ತೇನೆ ಅಷ್ಟೇ. ಇವರು ಸ್ವಂತ ಇದೇನು ಇಲ್ಲ, ಇಲ್ಲಿ ಹಾಗೆ ಮಾಡಬಾರ್ದು. ಇಲ್ಲಿ ಏನಾಗಿದೆ ಮತ್ತು ನಮ್ಮಲ್ಲಿ ಹಳೇ ಈ ಇದು ಅಂದರೆ ಇಲ್ಲಿ ಭಾಗವತನೇ ನಿರ್ದೇಶಕ, ಅದು ಆ ಇದು ಕೊಡುವುದು ಸರಿ ಸಮರ್ಪಕ ಅಲ್ಲ ನನ್ನ ಇದು. ಅಂದ್ರೆ ಭಾಗವತ ನಿರ್ದೇಶಕ ಅಂತಾನು ಹೇಳುದು ಸರಿಯಲ್ಲ. ಸರಿಯಲ್ಲ. ಯಾಕೆ ಗೊತ್ತುಂಟ, ಒಂದು ಇದು ಸಾಮೂಹಿಕವಾಗಿ ಒಂದು 10 ಜನ ಗ್ರೂಪ್ ಇದ್ರಾಗ 10 ಜನರ ಗ್ರೂಪ್ನಲ್ಲಿ ಅಷ್ಟು ಜನರಿಗೂ ತಿಳಿದಿರ್ಬೇಕು. ಈಗ ನಾವು ಒಂದು ಪ್ರಾಥಮಿಕ ಮನೆಯಲ್ಲಿ ನೀವು ಮನೆಯಲ್ಲೇ ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಬಂತು, ನಿಮ್ಮ ಮನೆ ಸದಸ್ಯರನ್ನೆಲ್ಲ ಕೂಡಿಸ್ಕೊಂಡು ನಾವು ಇಂಥದ್ದೊಂದು ಮನೇಲಿ ಮಾಡಬೇಕು, ಹೇಗೆ ಮಾಡುವ ಸಮಾಲೋಚನೆ ಮಾಡ್ತಾರೋ ಹಾಗೆ ನಮ್ಮ ಈ ಕಾರ್ಯಕ್ರಮನೂ ನಾವು 10 ಜನ ಕಲಾವಿದರು, ನಾನು ಹೆಮ್ಮೆಳ್ದವ ಮೃದಂಗ, ಇದಿಷ್ಟು ಜನರು ಕೂಡಿಸ್ಕೊಂಡು ಈ ಸಲ ನಾವು ಇಂಥ ಕಥೆಯನ್ನು ಕೊಡಬೇಕು, ಈ ಕಥೆಯನ್ನು ಹ್ಯಾಂಗ್ ಕೊಡಬೇಕು ಅಂತ ನಾವೆಲ್ಲ ಕೂತು ಸಮಾಲೋಚನೆ ಮಾಡಿ ಅದಕ್ಕೆ ಒಂದು ಒಳ್ಳೆ ಹಾದಿಯನ್ನು ಹುಡುಕಿ ಹೀಗೆ ಮಾಡಿ ನಾವು ಕತೆ ಕೊಡುವ. ಆ ಕತೆ ನಮ್ಮ ಪ್ರದರ್ಶನಕ್ಕೂ ಹೆಸರು ಬರ್ತದೆ, ನಮಗೂ ಬರ್ತದೆ ಅಂತ ಹೀಗೆ ಇಟ್ಕೊಂಡು ಎಲ್ಲರ ಸಮಾಲೋಚನೆ ಇಲ್ಲದ ಆ ಗುಂಪಿನಲ್ಲಿ ಇಟ್ಕೊಳ್ಬೇಕೇ ಹೊರತು ಅದಕ್ಕೆ ಎಕ್ಸ್ಟ್ರಾ ಒಬ್ಬ ಬಂದು ಹಾಕುವುದಾಗಲಿ, ಸಮಾಲೋಚನೆ ಇಲ್ಲಗಿದ್ದೆ ಯಾರ್ದೋ ಒಬ್ಬರು ಗಂಭೀರ ಅದಕ್ಕೆ ಏನಾಗ್ತದೆ. ಉದಾಹರಣೆಗೆ ಈ ಭಾಗವತರ ನಿರ್ದೇಶನವೇ ಆಗ 3ನೇ ನಿರ್ದೇಶನ ಕೊಟ್ಟಷ್ಟೇ ಆಯ್ತು, ಮತ್ತೇನು ಮತ್ತೆಂತದ್ದು. ಹೌದು, ಸಮಾಲೋಚನೆ ಇಲ್ಲಗಿದ್ದೆ. ಅಂದ್ರೆ ನೀವು ಹೇಳುದು ಭಾಗವತರಾಗ್ಲಿ ಅಥವಾ ಹೊರಗಡೆ ನಿರ್ದೇಶಕರಾಗಲಿ ಯಾರು ಬೇಡ, ಇಡೀ ಒಂದು ಗುಂಪಿನವರು ಅವರು ಸಮಾಲೋಚನೆ ಮಾಡಿ ಒಳ್ಳೆಯ ಪ್ರದರ್ಶನ ಕೊಡುವಲ್ಲಿ ಎಲ್ಲರ ದೇಣಿಗೆಯನ್ನು ತೆಗೆದುಕೊಳ್ಬೇಕು. ಆಗ ಕಲಾ ಮಾಧ್ಯಮಕ್ಕೂ ಒಂದು ಒಳ್ಳೆ ಹೆಸರು, ಒಳ್ಳೆ ಹೆಸರು ಬರ್ತದೆ, ಕಲೆಗೂ ಒಂದು ಒಳ್ಳೆ ಹೆಸರು ಬರ್ತದೆ. ಇದು ಬಹಳ ಅವಶ್ಯದೇ ಹೊತ್ತು ಅಲ್ಲಿ ಒಬ್ಬರದ್ದು ಗೌಡಾಳಿಕೆ ಇರಬಾರ್ದು. ಕರೆಕ್ಟ್. ನಾವು ಪದ್ಯ ಈಗ ಮೊದಲಿನಿತ್ತು ಭಾಗವತ ಎಷ್ಟು ಪದ್ಯ ನಮಗೆ ಕೊಡ್ತೀರಿ ಹೇಳಿ. ಹೌದೌದು, ಕರೆಕ್ಟ್. ಅದು ನಮ್ಮಲ್ಲಿಗಿಂತ ತೆಂಕನಲ್ಲಿ ಹೆಚ್ಚದೆ. ಹೌದೌದು, ತೆಂಕನಲ್ಲಿ ಭಾಗವತ ನಿರ್ದೇಶನ ಅವರೇ ಕೊಡೋದು ಹೇಳಿ. ಆದ್ರೆ ಅವರು ಅವಾಗ ಅಲ್ಲಿ ಏನಾದ್ರೆ ಗುಂಪುಗಾಗಿರೋ ಒಬ್ಬರು, ಈಗ ಉದಾಹರಣೆ ನೀವೊಂದು ಒಳ್ಳೆ ಪಾತ್ರರಾದ್ರು, ನಿಮ್ಮ ಬಗ್ಗೆ ಕಂಡ್ರೆ ಆಗದೆ ಇದ್ದಾಗ ಅವಾಗ ಒಳ್ಳೆ ನಿಮ್ಮ ಪ್ರತಿಭೆಯನ್ನು ತೋರ್ಸ್ಲಿಕ್ಕೆ ಯಾರು 2ನೇ ಪದ್ಯದಲ್ಲಿ ಮುಗಿಸಿ ಕಳಿಸ್ತಾ. ಮತ್ತೆ ಎಂತ ಮಾಡುದಾಗ ಅವಾಗ ಎಂತ ಮಾಡ್ದಂಗಾಯ್ತು, ಪ್ರೋಗ್ರಾಮ್ ಚಲೋ ಕೊಟ್ಟಂಗಾಯ್ತು, ಪ್ರತಿಭೆ ನಿಮ್ಮ ಪ್ರತಿಭೆಯನ್ನು ಹಾಳು ಮಾಡ್ದಂಗಾಯ್ತು, ಒಳ್ಳೇದು ಮಾಡ್ದಂಗಾಯ್ತು. ಹೌದು, ಆ ಒಬ್ಬ ಕಲಾವಿದನಿಗೂ ಅನ್ಯಾಯ ಆಯ್ತು, ಪ್ರೋಗ್ರಾಮ್ಗೂ ಅನ್ಯಾಯ ಆಯ್ತು. ಮತ್ತೆ ಇವನು ನಿರ್ದೇಶನ ಆಳೋದು, ಇವನಿಗೆ ಆಗದಾಗಿದ್ದ ನಿರ್ದೇಶನ ಬಾಕಿದು ಹಾಳಾಯ್ತು. ಹಾಗೆ ಇರ್ಲೇಬಾರ್ದು, ಎಲ್ಲ ಕಲಾವಿದರಿಗೆ ಗೊತ್ತಿರ್ಬೇಕು. ಕರೆಕ್ಟ್. ಈಗ ಒಂದು ರಂಗಭೂಮಿಯಲ್ಲಿ ಈ ಮುಖ್ಯ ಪಾತ್ರಕ್ಕೆ ಈ ಬಾಕಿ ಸೈಡ್ ಪಾತ್ರ ಅಷ್ಟು ತಾಗ್ತದೆ ಬೆಳಗಿದ್ದೊಳಗೆ ಅಷ್ಟು. ಆದ್ರೆ ಎಲ್ಲರಿಗೂ ಈ ಪಾತ್ರ ನಡೆಗೆ ಹೆಂಗೆ, ಅವನಿಗೆ ನಾವು ಹೆಂಗೆ ಓದಬೇಕು, ಆ ಪಾತ್ರ ನಮಗೆ ಹೆಂಗೆ ಓದಬೇಕು, ಇದ್ರ ಸಮಾಲೋಚನೆ ಮಾಡ್ಕೊಂಡು ಕತೆ ಕೊಟ್ಟರಷ್ಟು ಔಚಿತ್ಯ ಇದು ಒಬ್ಬರ ನಿರ್ದೇಶನ ಅಥವಾ ಒಬ್ಬರಿಗೂ ಗೌಡ ಆಳ್ಕೆಯಲ್ಲಿ ಬರುವುದಿಲ್ಲ. ಕರೆಕ್ಟ್. ಅದೇ ಇರಬಾರದು. ಒಬ್ಬೊಂದೇ ಆಗ್ಲಿ, ಆಗ ಒಬ್ಬೊಂದಾದ ನಿರ್ದೇಶನ. ಹೌದು, ಕರೆಕ್ಟ್. ಇದು ಒಬ್ಬೊಂದು ಕಲಿಯೇ ಅಲ್ಲ. ಹೌದು. ಈಗ ನೋಡಿ ಸರ್, ಈ ಕಲಾ ಪ್ರದರ್ಶನಗಳಿಗೆ ತಾಳಮದ್ದಲೆ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಇದಕ್ಕೆಲ್ಲ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಕಲಾ ವಿಮರ್ಶೆ ಬೇಕು. ಯಾರು ವಿಮರ್ಶೆ ಮಾಡಬೇಕಾದವ್ರು ಯಾರು? ಈಗ ವಿಮರ್ಶೆ ಸಮರ್ಪಕವಾಗಿದ್ದಿರ್ಬೇಕು. ಅಲ್ಲದೆ ನನಗೆ ತಿಳಿದ್ದೆ ನಾನು ಹೇಳಿದ್ದೆ ವಿಮರ್ಶೆ ಹೇಳಾದ್ರೆ ಆ ವಿಮರ್ಶೆ ಬೇಡ. ಕರೆಕ್ಟ್. ಈ ಕೆಲವು ಹಾಗೆ ಆಗಿದೆ.
ಈಗ ಎಷ್ಟೋ ಕಡೆಗೆ ಏನಾಗಿದೆ ಈ ಮಾಧ್ಯಮದವ್ರಂತೂ ಬಿಡಿ, ಈ ಮಾಧ್ಯಮದವರೆಲ್ಲ ಕೆಲವು ವಿಮರ್ಶೆ ಬರ್ತದಲ್ಲ, ಅವ್ರು ಮೊದಲು ಬಂದು ಒಂದು 15 ನಿಮಿಷ ನೋಡ್ಕೊಂಡ್ರು ಅವ್ರು ಇಡೀ ಕಥೆ ವಿಮರ್ಶೆ ಪತ್ರಿಕೆಯಲ್ಲಿ ಹಾಕ್ಬಿಟ್ರು. ಹೌದು, ಅವ್ರು ಕೂತ್ಕೊಳ್ಳೋದು 15 ನಿಮಿಷ. ಅದು ಆ ಜಾತಿ ವಿಮರ್ಶೆ, ಅದು ನಿಜವಾಗಿ ಯಕ್ಷಗಾನಕ್ಕೆ ಬರಲಿಲ್ಲ. ಮತ್ತೆ ಸತ್ಯ ನಿಮ್ಗೆ ಹೇಳ್ಬೇಕಾದ್ರೆ 100ಕ್ಕೆ 100 ಕರೆಕ್ಟ್ ವಿಮರ್ಶೆಗಾರರೇ ಇಲ್ಲ. ಕರೆಕ್ಟ್ ಅಲ್ಲ, 100ಕ್ಕೆ 100 ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂತಂದ್ರೆ ಯಾವುದೇ ಪ್ರದರ್ಶನ 100ಕ್ಕೆ 100 ಒಳ್ಳೇದು ಆಗುದಿಲ್ಲ, 100ಕ್ಕೆ 100 ಕೆಟ್ಟದ್ದು ಆಗುದಿಲ್ಲ. ಆದ್ರೆ ಅದರೊಳಗೂ ಒಂದು ನ್ಯಾಯಯುತವಾದ ವಿಮರ್ಶೆ ಇಲ್ಲ. ಅಷ್ಟು ಇದೇನು ವಿಮರ್ಶೆ ಅವನಿಗೆ ಕಂಡಿದ್ದೊಂದು ಬರದೇ ಹೊರತು ಬಾಕಿ ಕೇಳಲೇಬಾರ್ದು. ಈಗ ನೋಡಿ, ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಣೆಗೆ ಒಳಗಾಗಿದೆ. ಅವರ ಒಂದು ಆಯಾಮವೇ ಬೇರೆ, ಅವರ ಚಿಂತನ ವಿಧಾನವೇ ಬೇರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಯುವಕರಿಗೆ ಏನಾಗಿದೆ, ಯುವಕರಿಗೆ ಹಾದಿ ತಪ್ಪಿದೆ. ಈಗ ಅಲ್ಲಿ ಯುವಕರಿಗೆ ಹಾದಿ ತಪ್ಪಿದ್ದು ಹೇಗೆಂದ್ರೆ, ಈ ಸಾಮೂಹಿಕವಾಗಿ ಒಂದು ಕಲಾವಿದನಿಗೆ ರಂಗದಲ್ಲಿ ಅಥವಾ ಆಮೇಲೆ ಒಳ್ಳೆ ಹೆಸರು ಬಂತೋಳಾದ್ರೆ ನಾವು ಈ ಫೀಲ್ಡ್ ಹೋಗ್ಬೇಕು ಯುವಕರಿಗೆ ಬಹಳ ಆಸೆ ಇರ್ತದೆ. ನಮಗೂ ಇದು ಒಂದು ಒಳ್ಳೇದು, ನಾವು ಇದ್ರೊಳಗೆ ಹೆಸರು ತಗೋಬೇಕು ಅಂತ ಬರ್ತಾರೆ. ಅವ್ರು ಬಂದ್ಮೇಲೆ ಬದಲಾಗೋಗ್ತಾರೆ. ಬಂದ್ಮೇಲೆ ಯಾಕೆ ಬದಲಾಗ್ತಾರೆ? ನಾವು ಹೆಸರು ತಗೊಳ್ಳೋದ್ರಿಂದ ಏನೇನು ಮಾಡಬೇಕು ಅಂತ ಬರ್ತದೆ. ಒಂದು 4 ಚಪ್ಪಾಳೆ ಹಾಕ್ಬಿಟ್ರೆ ಇದು ಹಿಂಗೆ ಮಾಡಿದ್ರೆ ಮಾತ್ರ ನಮಗೆ ಹೆಸರು ಬರ್ತದೆ ಹಾಕೊಂಡು ಅವ ಹಾದಿ ಬದಲು ಮಾಡ್ತಾರೆ. ಕರೆಕ್ಟ್. ಕಲಾವಿದರು ಸರಿ. ಈಗ ಪ್ರೇಕ್ಷಕರು ಅಷ್ಟೇ, ಬಹಳಷ್ಟು ಯುವ ಪ್ರೇಕ್ಷಕರೆಲ್ಲ ಬರ್ತಾ ಇದ್ದಾರೆ, ಅವರು ಕೂಡ ಹಾದಿ ತಪ್ಪಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಯುವ ಪ್ರೇಕ್ಷಕರು ಏನಿದ್ದಾರೆ ಅವ್ರು ಹಾದಿ ತಪ್ಪಿಕೊಂಡೇ ಬಂದವರು. ಅವ್ರು ಬಂದ ಮೇಲೆ ಹಾದಿ ತಪ್ಪಿದವ್ರಲ್ಲ. ಅಂದ್ರೆ ಯಾವ ರೀತಿ ಹಾದಿ ತಪ್ಕೊಂಡೇ ಬಂದವರು? ಅಂದ್ರೆ ಯಾವ ರೀತಿ? ಯಾಕಂದ್ರೆ ಮೂಲ ಕಥೆ ಅವ್ರಿಗೆ ಒಂದು ನೋಡ್ಲಿಕ್ಕೆ ಒಂದ್ಸಲ ಏನೋ ಮನೋರಂಜನೆ ಆದ್ರೆ ಆಯ್ತು, ಆದ್ರೆ ಸಾಕು. ಕರೆಕ್ಟ್. ಅವರಿಗೆ ಮೂಲ ಕಥೆ ಬೇಡ, ಪಾತ್ರ ಚಿತ್ರಣ ಬೇಡ, ಏನು ಬೇಡ. ನಾಳೆಗೆ ಈ ಕಥೆ ಉಳಿದಿದ್ರೆ ಏನ್ ಮಾಡ್ಬೇಕು, ಈ ಪಾತ್ರಧಾರಿ ನೋಡ್ಕೊಂಡೆ ಆ ಕಥೆ ಉಳಿತದೆ ಅಥವಾ ಮತ್ತೊಂದು ಕಲಾವಿದ ತಯಾರಾಗ್ತದೆ, ಹಿಂಗಿದ್ ಎಂತೂ ಅವ್ರಿಗೆ ಸಂಬಂಧ ಇಲ್ಲ. ಈಗ ಬಂದ 4 ತುಂಡುಗು ಪಾರ್ದ ಮಾಡ್ಕೊಂಡು ಅವನಿಗೆ 100 ಜನ ಚಪ್ಪಾಳೆ ಹಾಕ್ಬಿಟ್ರೆ ಅವ್ರು ಮುಗಿದೋಯ್ತು. ಇವರು ಒಂದಷ್ಟು ಮಾಡಿ ನಡೆದ್ರು. ಕೇಳಿದ್ರೆ ಇವರಿಗೆ ಏನು ಗೊತ್ತಿಲ್ಲ. ಯುವ ಜನರ ಯುವ ಕಲಾವಿದರು ಹಾದಿ ತಪ್ಪಿದಾರ, ಯುವ ಪ್ರೇಕ್ಷಕರು ಹಾದಿ ತಪ್ಪಿದಾರ ಅಂತ ಗೊತ್ತಾಗುತ್ತೆ. ಹೇಳಲಿಕ್ಕೆ ಬರೋ ಕಷ್ಟ ಆಗ್ತದೆ. ಅದು ಎರಡು ಕೂಡಿ ಹೋಗಿದೆ. ಹಾಗಾಗಿ ಅದು ಪರಿಭೇದ ಮಾಡ್ಲಿಕ್ಕೆ ಆಗುದಿಲ್ಲ. ಮೊದಲನೇದಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕಲಾವಿದ ಗಟ್ಟಿ ಇರ್ಬೇಕು. ಕರೆಕ್ಟ್. ಕಲಾವಿದ ಗಟ್ಟಿ ಇದ್ಕೊಂಡು ಅಲ್ದೇ ಇದ್ರೆ ಪ್ರೇಕ್ಷಕ ಬಹಳ ಗಟ್ಟಿ ಇದ್ರೆ ನೀ ಮಾಡೋದು ನಿಂತೋಳು ಅವನು ಗಟ್ಟಿ ಹಿಡಿದು ಕೇಳಬೇಕು. ಈಗ ಅಲ್ಲಿ ಪದ್ಯ ಹೆಂಗೆ ಹೇಳ್ತದೆ, ಆ ಪದ್ಯದ ಭಾವ ಹೆಂಗೆ ಹೇಳ್ತದೆ, ಅಲ್ಲಿ ನೀ ಏನ್ ಮಾಡಿದೆ, ಈಗ ಅದು ಯಾಕೆ ಮಾಡಬೇಕಿತ್ತು ಒಳಗೆ ಕೇಳುವಷ್ಟು ಪ್ರೇಕ್ಷಕ ಗಟ್ಟಿ ಇದ್ರೆ ಅವ್ರು ನಾಳೆ ಅದೇ ಯಾರಾದ್ರೂ ಒಬ್ಬ ಗಟ್ಟಿ ಬೇಕು. ಒಂದ ಪ್ರೇಕ್ಷಕ, ಒಂದ ಕಲಾವಿದ ನಾನು ಕೆಟ್ಟದ್ದು ಕೊಡುದಿಲ್ಲ, ನಾನು ಕೊಡುದು ಒಳ್ಳೇದು ಮಾತ್ರ ಅಂತ ಹೇಳಿದ್ರು ಆಗ್ತದೆ. ಅಥವಾ ಪ್ರೇಕ್ಷಕರು ಕೇಳಿದ್ರು. ಆದ್ರೆ ಪ್ರೇಕ್ಷಕರು ಕೇಳಲಿಕ್ಕೆ ಬಾರಿ ಕಷ್ಟ ಉಂಟು. ಯಾಕೆಂದ್ರೆ ಈ ಅಭಿಮಾನಿ ವರ್ಗದಿಂದಾಗಿ ಒಂದು ವೇಳೆ ಕೇಳಲಿಕ್ಕೆ ಹೋದ್ರೆ ಅವ ಪೆಟ್ಟು ತಿಂದು ಹೋಗ್ಬೇಕಾಯ್ತು. ಹಾಗಾಗಿ ಅದು ಹಂಗೆ ಇಟ್ಕೊಳ್ಬಾರ್ದು. ಪ್ರೇಕ್ಷಕರು ಏನ್ ಇಟ್ಕೊಳ್ಬಾರ್ದು ಅಂದ್ರೆ ಬರೀ ಅಭಿಮಾನದಲ್ಲಿ ಹಂಗೆ ಇಟ್ಕೊಳ್ಳೋದು, ನಾಳೆಗೆ ಅಪಾಯ. ಕರೆಕ್ಟ್. ಇವತ್ತು ನನ್ನ ಪ್ರಾಯದ 4 ತುಂಡುಗುಪ್ಪು ಹೆಚ್ಚು ಹೊಡೆದೇ ಮಾಡ್ಕೊಂಡು ಇದಿಷ್ಟಕ್ಕೆ ಚಪ್ಪಾಳೆ, ನಾಳೆಗೆ ಇದು ಬರದೇ ಇದ್ರೆ ಇವು ಏನು ಬರದೇ ಇದ್ರೆ ಮತ್ತೆ ಕರೆಕ್ಟ್ ಇವ ಫೀಲ್ಡ್ ನಲ್ಲಿ ನಾಲ ಹಾಕೊಂಡಿರ್ತ. ಹೌದು. ಮತ್ತೆ ಮೊದಲು ಹೆಂಗಿತ್ತು ಗೊತ್ತುಂಟ, ಈ ಯಕ್ಷಗಾನದ ಪ್ರೇಕ್ಷಕರ ಪಾತ್ರಧಾರಿಗಳಂದ್ರೆ ಬಾಲಗೋಪಾಲವೇಶದಿಂದ ಎಲ್ಲ ಹಿಂಗೆ ಮೇಲೆ ಹಂತವಾಗಿ ಅಭ್ಯಾಸ ಮಾಡ್ಕತ್ತ, ಅದು ದೊಡ್ಡ ಕಲಾವಿದರ ಜೊತೆಗೆ ಅಭ್ಯಾಸ ಮಾಡ್ಕತ್ತ. ಕರೆಕ್ಟ್. ಮೊದಲು ಸ್ತ್ರೀ ವೇಷ, ಬಾಲಗೋಪಾಲ ಮಾಡಿ ಸ್ತ್ರೀ ವೇಷ, ಮೊದಲೇ ಸೈಡ್ ವೇಷ, ಸೈಡಿಂದ ಪುರುಷ ವೇಷದಿಂದ ಮುಖ್ಯ ವೇಷ, ಹೀಗೆ ಬಂದು ಅವ ಅಷ್ಟು ಪಾತ್ರಗಳನ್ನು ಮಾಡ್ಲಿಕ್ಕೆ ಸಮರ್ಥ ಆಗ್ತಿದ್ದ. ಈಗ ಹಾಗಿಲ್ಲ ನೋಡಿ. ಈಗ ನೀವು ಇವತ್ತು ಕೌರವರು ಮಾಡಬೇಕು ಕೊಡಿ. ಈ ಉದಾಹರಣೆ ನಿಮ್ಮ ದಕ್ಷಿಣ ಕನ್ನಡದಲ್ಲಿ, ನಮ್ಮ ಉತ್ತರ ಕನ್ನಡ ಮಸ್ತ್ ಇದೆ. ಅವರು ಕೌರವನ ಒಂದು ಬಿಟ್ಟರೆ ಬೇರೆ ಮಾಡ್ಲಿಕ್ಕೆ ಬರುದಿಲ್ಲ, ಅರ್ಥ ಹೇಳಲಿಕ್ಕೂ ಬರುದಿಲ್ಲ. ಯಾಕಂದ್ರೆ ಮಾಡಿ ಅಭ್ಯಾಸವೂ ಇಲ್ಲ, ಹ್ಯಾಂಗ್ ಬೇಕು ಗೊತ್ತೂ ಇಲ್ಲ. ನಾವು ಮಾಡುದು. ಹಾಗಾಗಿ ಇಲ್ಲಿ ಬಂದ ಮೇಲೆ ಯಾರು ಒಂದು ಇವತ್ತಿ ಅಂತದ್ದು ಕೇಳಿದ್ ನಿಂದು ದ್ರೋಣ ಅಂದ್ರೆ ತಾ ಮಾಡುದಿಲ್ಲ ಅಂತ. ಯಾವ ಪಾತ್ರಗಳನ್ನು ಮಾಡಿ ಅವ ಈ ಪಾತ್ರ ಇವು ಚಲೋ ಮಾಡ್ದಾಳೆ ಹೇಳಿಸ್ಕೋ ತಾಕತ್ತು ಹೊಟ್ಟೆ ಮಾಡ್ಕೊಳ್ಬೇಕು. ಕರೆಕ್ಟ್. ಈಗ ಒಂದೇ ಪದ್ಯ ಸಿಕ್ಕಿದ್ರೆ 4 ಪದ್ಯಕ್ಕೆ ಮಾಡಿದ್ರ ಇವ ಮಾಡಿ ಹೆಸರು ಬಳಸ್ಕೊಂಡಿದ್ದ, ಒಂದೇ ಪದ್ಯದಲ್ಲಿ ಹಂಗೆ ಕೆಲಸ ಮಾಡಿ ಅಥವಾ ಇದು ಸಮರ್ಪಕ ಅಂತ ಹೆಸರು ಉಳಿಸ್ಕೊಳ್ಳೋದು ಅಷ್ಟೇ ಮಹತ್ವ. ಕರೆಕ್ಟ್. ಈಗ ನೋಡಿ, ಈಗ ನೀವು ಆಗ್ಲೇ ಹೇಳಿದ್ರಿ ಏನು, ನಮ್ಮ
ಏನು ಈ ತೆಂಗಿನಲ್ಲಿ ಅದು ಜಾಸ್ತಿ, ಬಡಗಿನ ಮೇಳಗಳಲ್ಲಿ ಬಯಲಾಟ ಮೇಳಗಳಲ್ಲಿ ಉಂಟಾ ಇಲ್ವಾ ನನಗೆ ಅಷ್ಟು ಸಮರ್ಪಕವಾಗಿ ಗೊತ್ತಿಲ್ಲ, ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಈ ಬ್ಯಾಂಡ್ ಸೆಟ್, ಆಮೇಲೆ ಈ ಸಿಡಿಮದ್ದು, ರಂಗಸ್ಥಳಕ್ಕೆ ವಿಪರೀತ ಅಲಂಕಾರ ಮಾಡುವುದು, ಇಂಥ ಆಡಂಬರಗಳೆಲ್ಲ ಯಕ್ಷಗಾನಕ್ಕೆ ಅವಶ್ಯಕ ಉಂಟಾ ಅಥವಾ ಅನಿವಾರ್ಯತೆ ಉಂಟಾ ಅಥವಾ ಬೇಕಾ ಬೇಡವಾ? ಇದು ಯಕ್ಷಗಾನಕ್ಕೆ ಬಿಟ್ಟು ಮೊದಲನೇದಾಗಿ ನಮ್ಮ ದೇಶಕ್ಕೂ ಹಡಂಗಿಲ್ಲ, ಅದೆಲ್ಲ ವಿಧ್ವಂಸಕದ್ದೇ. ಕರೆಕ್ಟ್. ಹಾಗಾಗಿ ಯಕ್ಷಗಾನಕ್ಕಂತೂ ಏನೂ ಪ್ರಯೋಜನ ಇಲ್ಲ. ಕರೆಕ್ಟ್. ಅದ್ರ ಪೂರ್ತಿ ಹಾಗೆ ತನ್ನುವ ಅದು ಯಾವ, ಅದು ಕಲಾ ಮಾಧ್ಯಮದ ಅಲ್ಲ, ಅದು ಕರೆಕ್ಟ್, ಅದು ಕಲಾ ಮಾಧ್ಯಮದ್ದೇ ಅಲ್ಲ. ಅದಕ್ಕಾಗಿ ಅದು ಯಾವ ಅಷ್ಟು ರಸಭಾವಗಳನ್ನ ಹಾಳು ಮಾಡಲಿಕ್ಕಾಗಿ ಅದು ತಂದ್ಕೊಳ್ಳೋದು ಒಂದು ಬಿಟ್ರೆ ಕರೆಕ್ಟ್, ಮತ್ತೇನು ಅದು ಪ್ರಯೋಜನ ಇಲ್ಲ, ಮತ್ತೆ ಅದು ಸಂಸ್ಕೃತಿ ಅಲ್ಲ. ಕರೆಕ್ಟ್. ಈಗ ನೋಡಿ ಸರ್, ನಿಮ್ಮ ಅನಿಸಿಕೆಯಲ್ಲಿ ಈಗ ಒಂದು 20-30 ವರ್ಷಗಳಲ್ಲಿ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ಗುರುತಿಸಿಕೊಂಡಿದ್ದೀರಿ? ಅಂದ್ರೆ ನೀವು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ ಸಮಯ, ಆಮೇಲೆ ನೀವು ಯಕ್ಷಗಾನದಲ್ಲಿ ಬೆಳವಣಿಗೆ ಆಗ್ತಾ ಇರುವ ಸಮಯ, ಮತ್ತೆ ಈಗ ಯಕ್ಷಗಾನ ನಡೀತಾ ಇರುವ ಒಂದು ರೀತಿ, ಅದಕ್ಕೆ ಏನು ನೀವು ದೊಡ್ಡ ದೊಡ್ಡ ಬದಲಾವಣೆ ಕಂಡಿದ್ದೀರಿ? ಅದರಲ್ಲಿ ದೊಡ್ಡ ಬದಲಾವಣೆ ಅಂದ್ರೆ ಒಂದು ಪ್ರಮಾಣದಲ್ಲಿ ಅದು ಬದಲಾವಣೆ ಆಗಿದೆ. ಅಂದ್ರೆ ನೀವು ಆಗ ಹೇಳಿದ ಏನು ಸುಧಾರಣೆ ಅಲ್ಲ, ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ, ಸುಧಾರಣೆ ಆಗಲೇ ಇಲ್ಲ. ಯಾಕಂದ್ರೆ ಅದು ಹೆಂಗೆ ಬದಲಾವಣೆ ಆಗಿದೆ ಅಂದ್ರೆ, ಇವತ್ತು ಈ ಒಂದು ಟ್ರೂಪ್ ಬಂದಾಗ ಹೆಂಗ್ ಆಗ್ಬೇಕು, ಇವತ್ತು ಒಂದು ಸಂಧಾನ ಇಟ್ಕೊಂಡ್ರೆ, ಇವತ್ತು ಸಂಧಾನದಲ್ಲಿ ಕೃಷ್ಣ ಮಾಡಿದವ ನಾಳೆ ಕೌರವ ಮಾಡ್ಲಿಕ್ಕೆ ಬಂದ್ರೆ ಅವ ಅದು ಸಮರ್ಪಕವಾಗಿ ಮಾಡುವಂತ ತಾಕತ್ತು ಇರಬೇಕು. ಕರೆಕ್ಟ್. ಅವಾಗ ಸಂಧಾನ ಕೃಷ್ಣ ಒಂದೇ, ಅವನು ಮತ್ತೆ ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಕರೆಕ್ಟ್. ಇದಲ್ಲ, ಆ ಇಡೀ ಕಥೆಗಳನ್ನ ಸಮಗ್ರವಾಗಿ ತಿಳಿದಿಟ್ಕೊಂಡು ಯಾವ ಪಾತ್ರ ಬಂದರೂ ಸಮರ್ಪಕವಾಗಿ ಮಾಡಬೇಕು. ಇವು ಮನಸ್ಸಿಗೆ ಕಂಡಾಗ ಮಾಡಿದ್ರೆ ಬದಲಾವಣೆ ಆಯ್ತು. ಹೌದು, ಕರೆಕ್ಟ್ ಕರೆಕ್ಟ್. ಆ ಔಚಿತ್ಯಕ್ಕೆ ಸರಿಯಾಗಿ, ಆ ಚೌಕಟ್ಟಿಗೆ ಸರಿಯಾಗಿ ಮಾಡಿದ್ರೆ ಸುಧಾರಣೆ ಆಗ್ತದೆ. ಇಡೀ ಕತೆ ಹಾಳಾಗದಾಗಿದ್ದಾಗೆ, ಅದರ ಔಚಿತ್ಯ ಕೆಡದಾಗಿದ್ದಾಗೆ ಸಮರ್ಪಕವಾಗಿ ಆ ಪಾತ್ರ ಕಡೆ ನಿಲ್ಲಿಸಿ ಆ ಪಾತ್ರಧಾರಿ ಆದ್ರೆ ಅದು ಸಮರ್ಪಕ. ಅದು ಅಲ್ದಾಗಿದ್ರೆ ಬದಲಾವಣೆ ಆಗುತ್ತೆ. ಹೌದು, ಕರೆಕ್ಟ್. ಅದು ಎಲ್ಲ ಪಾತ್ರಧಾರಿಗೆ ಗೊತ್ತಿರ್ಬೇಕು. ಅಂದ್ರೆ ನೀವು ಹೇಳುದು ಈಗ ವೇಷಧಾರಿಗಳಲ್ಲೂ ಇಂತ ಬದಲಾವಣೆ ಆಗಿದೆ, ಭಾಗವತಿಗೆಯಲ್ಲೂ ಆಗಿದೆ, ಮೊದಲೆಯಲ್ಲೂ ಆಗಿದೆ, ಸಮಗ್ರವಾಗಿ ಆಗಿದೆ, ಪ್ರೇಕ್ಷಕರಲ್ಲೂ ಆಗಿದೆ. ಕರೆಕ್ಟ್, ಹೌದಪ್ಪ, ಅಷ್ಟರೊಳಗೂ ಆಗಿದೆ. ಅದರೊಳಗೂ ಮತ್ತೆ ಈಗ ಬಹಳ ಬದಲಾವಣೆ ಆಯ್ತು, ಹಾಸ್ಯ ಅಪಹಾಸ್ಯಕ್ಕೆ ಹೋಗ್ಬಿಟ್ಟಿದೆ. ಹಾಸ್ಯ, ಹೌದು. ಈಗ ಹಾಸ್ಯ ಮಾತ್ರ ಅಲ್ಲ, ಈಗ ಕೌರವನು ಹಾಸ್ಯ ಮಾಡ್ತಾರಲ್ಲ, ಎಲ್ಲರಲ್ಲೂ ಹಾಸ್ಯವೇ ಆಗೋಗಿದೆ ಹೊರತು ಗಾಂಭೀರ್ಯದಿಂದ ಇಲ್ಲವೇ ಇಲ್ಲ. ಹೌದು, ಎಂಥ ಸನ್ನಿವೇಶದಲ್ಲೂ ಹಾಸ್ಯ ತರುವುದೇ. ಅದ್ರ ಈ ನಮ್ಮ ಇವರು ಹಂಗೆ, ಉದಾಹರಣೆಗೆ ಅವ್ರ ಹತ್ರ ನಾ ಹೇಳಿದ್ದೆ, ಈ ನಮ್ಮ ಪ್ರಭಾಕರ್ ಜೋಶಿ ಅರ್ಥಗಾರಿಕೆ ಬಂದ್ರೆ, ಈಗ ಮೊದಲು ಅವರ ಒಂದು ಆಕರ್ಷಣೆದ ಅರ್ಥ ಹೆಂಗಿದ್ರೆ, ಈಗ ಯಾವ ಅರ್ಥ ಬಂದ್ರೆ ಜನರು ನಿಜಾಡಿಸೋದು. ಅವ್ರು ಯಾವ ಪಾತ್ರ ಆಗ್ಬೇಕಾದ್ರೆ ಕೌರವ ಮಾಡಲಿ, ಮಾಗಾಧ ಮಾಡಲಿ, ರಾವಣ ಮಾಡಲಿ, ಜನರು ನಿಗಾಡ್ಲಿಕ್ಕಾಗಿ ಕೆಲವು ಮಾತಾಡ್ಕೊತ ಹೋಗೋದು. ಪಾತ್ರದ ಔಚಿತ್ಯಗಳ ಪ್ರಶ್ನೆನೇ ಇಲ್ಲ. ಕರೆಕ್ಟ್. ಅದು ಅದೇ ಸಮಗ್ರವಾಗಿ ಬದಲಾವಣೆ ಆಗಿದೆ ಅಂತ ಅದರ ಅರ್ಥ ಅಷ್ಟೇ. ಬದಲಾವಣೆ ಹೆಚ್ಚಾಗಿದೆ, ಸುಧಾರಣೆ ಕಡಿಮೆ ಆಗಿದೆ. ಸುಧಾರಣೆ ಅದು ಈಗ ಸುಧಾರಣೆ ಅದೇ ಇಲ್ಲೋಳ ಸಂಶಯ ವಸ್ತು ಬದಲಾವಣೆ ಆಗಿದೆ. ಈಗ ನೋಡಿ ಸರ್, ಯಕ್ಷಗಾನ ವೈಭವ ಅಂತ ಒಂದಷ್ಟು ವರ್ಷಗಳ ಹಿಂದೆ ಶುರುವಾಗಿದ್ದು ಈಗಂತೂ ಭೂತಾಕಾರವಾಗಿ ಅದು ಬೆಳೆದು ನಿಂತಿದೆ. ಅದರ ಜೊತೆಯಲ್ಲಿ ಯಕ್ಷಗಾನ ನಾಟ್ಯ ವೈಭವ ಅಂತ ಹೇಳಿ ಉಂಟು. ಇದರಿಂದ ಯಕ್ಷಗಾನಕ್ಕೆ ಏನು ಪ್ರಯೋಜನ? ಇದು ಯಕ್ಷಗಾನಕ್ಕೆ ಪ್ರಯೋಜನಕ್ಕಿಂತ ಹೆಚ್ಚು ಜನಕ್ಕೆ ಹೇಳ್ಕೊಳ್ಳಿಕ್ಕೆ ಮಾತ್ರ ಪ್ರಯೋಜನ ಆಗಿದೆ. ಕರೆಕ್ಟ್. ಅಂದ್ರೆ ಯಾವ ರೀತಿ ಜನಕ್ಕೆ ಹೇಳ್ಕೊಳ್ಳಿಕ್ಕೆ ಪ್ರಯೋಜನ? ಒಂದೊಂದು ಹೆಸರು ಹಾಕತ್ತು ಹೋಗುದು. ಈಗ ಉದಾಹರಣೆಗೆ ಈ ಕಥೆಗೂ ಹಾಗೆ ಮಾಡಿದ್ದಾರೆ. ಇವತ್ತು ಈ ಸುಧನ್ವ ಅರ್ಜುನ ಇಷ್ಟು ಚಂದ, ಈಗ ಚಂದ ಹೆಸರು, ಅದಕ್ಕೆ ಭಕ್ತಿ ಪಾರಮ್ಯ ಹಾಕಿದ್ರು. ಕರೆಕ್ಟ್. ಆ ಹೆಸರು ಬದಲು ಮಾಡುವುದೇ ಒಂದು ಎಂತಕ್ಕಾಗಿ ಮಾಡಬೇಕು, ಅದು ಎಷ್ಟು ಒಳ್ಳೆಯದಿದ್ದರೆ ಎಂತಕ್ಕೆ ಮಾಡಬೇಕು ಅದು ಗೊತ್ತಿಲ್ಲ. ಒಟ್ಟು ಅದು ಮಾಡ್ಕತ್ತು ಹೋಗುದೇ ಕೆಲಸ. ಹಾಗಾದ್ರೆ ಜನರಿಗೆ ಎಂತ ಒಂದು ಬೇರೆದವಳು ಹಿಂಗೆ ಡಗ ಹಾಕ್ಲಿಕ್ಕೆ. ಕರೆಕ್ಟ್. ಹೌದು ಹೌದು. ಹೊರತು ಇದು ಸಮರ್ಪಕ ಅಂತೂ ಖಂಡಿತ ಅಲ್ಲ, ಮತ್ತೆ ಅದು ಮಾಡಲು ವಸ್ತು ಸ್ಥಿತಿ ಇದ್ದಿದ್ರೆ ವಸ್ತು ಸ್ಥಿತಿನೇ ಮಾಡಿ. ಅಂದ್ರೆ ಈ ಯಕ್ಷಗಾನ ವೈಭವ, ನಾಟ್ಯ ವೈಭವ ಇದೆಲ್ಲ ಪ್ರಯೋಜನ ಇಲ್ಲ. ಯಾವ್ದಕ್ಕೆ ವೈಭವ ಇಲ್ಲ? ಈ ಯಕ್ಷಗಾನ ವೈಭವ ಅಂದ್ರೆ ಬಾಕಿ ಅದಕ್ಕೆ ವೈಭವವೇ ಇಲ್ಲ. ಎಲ್ಲದಕ್ಕೂ ವೈಭವ ಹಾಕಿದ್ರೆ ಎಂತ ಮಾಡ್ದಂಗಾಯ್ತು? ಅಂದ್ರೆ ನಾನು ಕೇಳುದು ಯಕ್ಷಗಾನ ಪದ್ಯಗಳನ್ನು ಮಾತ್ರ ಹೇಳುದು, 2-3 ಭಾಗವತರು ಸೇರಿ ಅದ ಕಾರ್ಯಕ್ರಮದ ಬಗ್ಗೆ ಹೇಳುದು. ಅದು ವೈಭವ ಆಗುದಿಲ್ಲ.
ಅದು ಏನೂ ಇಲ್ಲ. ಈಗ ನೋಡಿ ಸರ್, ಈ ಹೆಣ್ಣು ಮಕ್ಕಳ ಯಕ್ಷಗಾನ, ಮಕ್ಕಳ ಯಕ್ಷಗಾನ, ಆಮೇಲೆ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಮಾಡಿಕೊಂಡವರು, ಅಂದ್ರೆ ಅವರು ಬೆಳಿಗ್ಗೆ ಎಲ್ಲ ಬೇರೆ ಕೆಲಸಕ್ಕೆ ಹೋಗ್ತಾರೆ, ಆಮೇಲೆ ಮೇಳದಲ್ಲಿ ವೇಷ ಮಾಡ್ತಾರೆ. ಇವರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಾವು ಯಕ್ಷಗಾನದವರು ಇವರು ವೇಷ ಮಾಡ್ತಾರೆ, ಇವ್ರದ್ದೊಂದು ಮೇಳ ಅದೇ ಹೇಳಿ ಹೆಸರು ತಗೊಳ್ಳಿಕ್ಕೆ ಮಾಡೋದೇ ಕೆಲವೆಲ್ಲ. ಈ 10 ಟ್ರೂಪ್ನಲ್ಲಿ ಯಾವ್ದಾದ್ರು 1 ಟ್ರೂಪ್ 2 ಟ್ರೂಪ್ ಸಮ ಇರ್ಬೋದು, ಕರೆಕ್ಟ್. ಬಾಕಿ ಅಷ್ಟು ಎಂತ ಇರ್ಬೋದು. ಅದೊಂದು ಮಕ್ಕಳ ಮೇಳ ಇವತ್ತು ಆಟದಂತೆ, ಇಲ್ಲಿ ಹೆಣ್ಣು ಮಕ್ಕಳ ಮೇಳ ಇದಿಷ್ಟು ಬರೀ ಈಗಲ್ಲ ಅದೇ ಅಂತ ಇದೆ ಅಂತೇಳಿ ತಗೊಳ್ಳೋದು ಹೊರತು ಸಮರ್ಪಕವಾಗಿ ಕಲಾ ಮಾಧ್ಯಮಕ್ಕೆ ಭಾಳ ಉದ್ಧಾರಕ್ಕೆ ಬಂದಿದ್ದಲ್ಲ. ಅಲ್ಲಲ್ಲ, ನಾನು ಕೇಳುದು ಈ ಹೆಣ್ಣು ಮಕ್ಕಳ ಯಕ್ಷಗಾನ, ಅದರಿಂದ ಯಕ್ಷಗಾನಕ್ಕೆ ಒಳಿತುಂಟ? ಈಗ ತಿಳಿದಿದ್ರು ಒಳ್ಳೇದು. ಯಾಕಂದ್ರೆ ಹೆಣ್ಣು ಮಕ್ಕಳು ಕಾರಣದಿಂದ ಅವ್ರಿಗೆ ಗೊತ್ತಿರಬಾರ್ದು, ಒಳಾಗಬಾರ್ದು. ಕರೆಕ್ಟ್. ಹಾಗೆ ಗೊತ್ತಿದ್ದರಿಂದ ಆ ಕಲಾ ಮಾಧ್ಯಮ ನೋಡ್ಲಿಕ್ಕೆ ಆಸಕ್ತಿ ಹುಡ್ತದೆ. ಕರೆಕ್ಟ್. ಆವಾಗ ನೋಡ್ಲೇಬೇಕು. ಅವ್ರಿಗೆ ಒಂದು ಸ್ವಲ್ಪ ಪರಿಜ್ಞಾನ ಹೆಚ್ಚಿದ್ರೆ ಅವ್ರಿಗೆ ಮತ್ತೆ ಇನ್ನೊಂದು ಆ ಕಥೆಯನ್ನು ಭಕ್ತಿಯಿಂದ ಮತ್ತು ವಿಮರ್ಶೆಯಿಂದ ಇದು ಒಂದು ಭಾವನಾತ್ಮಕವಾಗಿ ಹೆಣ್ಮಕ್ಳಿಗೆ ನೋಡುವಷ್ಟು ಗಂಡ್ಮಕ್ಳು ನೋಡುವುದಿಲ್ಲ. ಕರೆಕ್ಟ್. ಹಾಗಾಗಿ ಯಾಕಂದ್ರೆ ಒಂದು ಕೌಟುಂಬಿಕ ಚಿತ್ರಗಳೇನು ಬರ್ತದೆ ಕಥೆ ಇದ್ರೊಳಗೆ, ಅದು ಹೆಣ್ಮಕ್ಳಿಗೆ ಹೆಚ್ಚು ಪರಿಣಾಮ ಆಗ್ತದೆ ಅದು. ಹಾಗಾಗಿ ಅವ್ರಿಗೆ ಗೊತ್ತಿರಬೇಕು. ಅದು ಗೊತ್ತಿದ್ದರಿಂದ ಅವ್ರು ಅಷ್ಟು ಮಾಡ್ಲಿಕ್ಕೆ ಸಮರ್ಥರು ಅಂತ ಆಗುದಿಲ್ಲ, ಅವರು ಅದನ್ನು ಗ್ರಹಿಸಲೂಬಾರ್ದು. ಈಗ ಉದಾಹರಣೆ ಇಷ್ಟೊಂದು ಹೆಣ್ಣು ಮಕ್ಕಳ ಮೇಲೆ ಅಷ್ಟೋದೆ, ಯಾವ ಪಾತ್ರ ಎಲ್ಲ ಪಾತ್ರಗಳನ್ನು ಮಾಡಿ ಬಹಳ ಒಳ್ಳೆ ಇವರು ಹೆಸರು ತಗೊಂಡೋಗಿ ಹೇಳ್ತಿದ್ದಾರೆ. ಅದೇ ಬಾರಿ ಕಡಿಮೆ. ಈ ಒಂದು ಕರ್ಣ ಪರ್ವ ಒಂದು ಸೆಟ್ ಮಾಡ್ಕೊಂಡ್ ಬಂದ್ರು. ಅದ್ರೊಳಗೆ ಯಾವ ಪಾತ್ರ ಮಾಡೋರು ಒಂದು ಹೆಣ್ಮಕ್ಳು 4 ಜನ ಇದ್ದಾರೆ, ಅದೇ ಪಾತ್ರ ಮಾಡೋದು ಹೊರತು ಮತ್ತೊಂದು ಮಾಡುದಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಮತ್ತೊಂದು ಮಾಡಿದ್ರೆ ಮಾಡ್ಲಿಕ್ಕೂ ಬರುವುದಿಲ್ಲ. ಈ ಮಕ್ಕಳ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಿಕ್ಕ ಮಕ್ಕಳು, ಈ ಸಣ್ಣ ಮಕ್ಕಳದ್ದು ಅಭ್ಯಾಸಕ್ಕಾಗಿ ಮಾಡ್ಲಿಕ್ಕೆ ಅಡ್ಡಿಲ್ಲ. ಮತ್ತೆ ಈಗ ಅವ್ರು ಏನ್ ಮಾಡಿದ್ರು ಚಂದ. ಹೌದು, ಮಕ್ಕಳು ಆಗಿರುವಾಗ ಏನ್ ಮಾಡಿದ್ರು ಚಂದವೇ. ತಪ್ಪಿರುವ ಆದ್ರೆ ನಾಳೆ ಏನಾಗ್ತದೆ ಅಂದ್ರೆ ಅದೇ ಬೆಳೀತದೆ. ತಪ್ಪಿರು ಇವತ್ತು ಚಂದ ಹೇಳಿದ್ದು ಇದು ನಿಂದು ಸರಿ ಆಗ್ಲಿಲ್ಲ ಈಗ ಹೇಳಲಿಕ್ಕೆ ಮಕ್ಕಳು ಹೋಗ್ತದೆ. ಕಡಿ ದೊಡ್ಡವರಿಗೆ ಹೇಳುವ ಸಂದರ್ಭ ಇಲ್ಲ, ಅವ ಬಲಾತ್ಕಾರ ಇದ್ರೆ ಇವನಿಗೆ ಹೊಡಿತ. ಹೌದು. ಆಮೇಲೆ ಇನ್ನೊಂದು ನೋಡಿ ಸರ್, ಈ ಮಕ್ಕಳ ಯಕ್ಷಗಾನ ಮಾಡುವಾಗ ಈ ಪ್ರಬುದ್ಧವಾದಂತ ಈ ಸುಧನ್ವಾರ್ಜುನ ಇಂಥ ಪ್ರಸಂಗಗಳನ್ನು ಬಳಸಿಕೊಂಡು ಔಚಿತ್ಯ ಏನು? ಅದನ್ನು ಬಳಸ್ಕೊಂಡ್ರೆ ಅವರಿಗೆ ಅದನ್ನು ಪರಿಪೂರ್ಣವಾಗಿ ತೋರಿಸ್ಲಿಕ್ಕೆ ಬರ್ತದ? ಅದ್ರ ಬದಲು ಲವಕುಶರು ಕಾಳಗೋ ಅವರಿಗೆ ಮಕ್ಕಳಿಗೆ ಸಂಬಂಧಪಟ್ಟದ್ದೇ ಅಂಥದ್ದು ಮಾಡುದು ಹೆಚ್ಚು ಸೂಕ್ತ ಅಂತ ನಿಮ್ಗೆ ಅನ್ನಿಸುವುದಿಲ್ವಾ? ಅದು ಅವರು ತಿಳಿದು ಮಾಡುದು. ಇವರು ಮಕ್ಕಳಿಗೆ ಯಾವುದು ಈ ಮಕ್ಕಳ ವಯಸ್ಸು ಯಾವ್ದು ಹಡಂಗದೆ ಅಥವಾ ಯಾವ್ದು ಸಮರ್ಪಕ ಆಗ್ಬೋದು ಇದ್ರ ಆಯ್ಕೆ ಮಾಡಿಸೋರು ಅಂತ. ಕರೆಕ್ಟ್ ಕರೆಕ್ಟ್. ಆ ಮಾಡಿಸೋರು ಅದ್ರ ಗುರುತಿಸಿ ಈ ಮಕ್ಕಳಿಗೆ ಇದೇ ಬೇಕು. ಈ ವಯೋವೃದ್ಧರಿಗೆ ಈಗ ಉದಾಹರಣೆಗೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅಂತವರಿಗೆ ಲವಕುಶ ಕಾಳಗ ಮಾಡಿದ್ರೆ ಅಲ್ಲ. ಕರೆಕ್ಟ್. ಹೌದು ಹೌದು. ಅವ್ರ ಹತ್ರ ಮಾಡಿಸುವುದೇ ತಪ್ಪು. ಮೊದಲನೇ ಆಯ್ಕೆ ಮಾಡ್ಕೊಂಡು ನೀವು ಇವತ್ತು ಲವ್ನು ಮಾಡಿರೋ ಕುಶ ಮಾಡಿ ಹೇಳಿ ಯಾರು ಹೇಳ್ತಾರ ಅವ್ರು ನಿಜವೇ ಅಪರ ಬುದ್ಧಿಗಳೇ. ಹೌದು ಹೌದು, ಕರೆಕ್ಟ್. ಇದು ಅಷ್ಟೇ. ಇವತ್ತೊಂದು ಸಣ್ಣ ಮಗುವ 8 ವರ್ಷದವ ಅವನ ಹತ್ರ ರಾವಣನ ಮಾಡಿಸ್ಕೊಂಡು ಅದು ರಾವಣ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಹೌದು, ಕರೆಕ್ಟ್. ಅದೇ ಚಲೋ ಮಾಡಿದಾಗ ಏನು ಚೆಂದ ಮಾಡ್ದಾಗ ಎಳ್ಕತ್ ಬರುವುದಿಂದ ಬಿಟ್ರೆ ಮತ್ತದು ಏನು ಇದೆ. ಹೌದು, ಕರೆಕ್ಟ್. ಆದ್ರೆ ಅದು ಆವಾವ ಕಾಲಕ್ಕೆ ಆವಾವ ಟೈಮಿಗೆ ಯಾವ್ಯಾವ ಹತ್ರ ಅಡಂಗದೆಯೋ ಅದರಷ್ಟೇ ಮಾಡಿಸ್ಕೊತ ಹೋಗುದು. ಈಗ ನೋಡಿ ಸರ್, ಹರಕೆ ಯಕ್ಷಗಾನ ಬಯಲಾಟಗಳು ಇವು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದೆ? ಇದು ಮಾರಕ. ಯಾಕೆ ಮಾರಕ? ಯಾಕಂದ್ರೆ ಈಗ ನೋಡಿ ಇದ್ರೊಳಗೆ ಅಗ್ನಿ ಉಳಿಸೋದಿದ್ರೆ ಹರಕೆ ಆಟಗಳೇ. ಯಾಕಂದ್ರೆ ಇವ್ರಿಗೆ ಲಾಭ ನುಕ್ಸಾನಗಳ ಹೆಚ್ಚು ಜವಾಬ್ದಾರಿ ಬರುವುದಿಲ್ಲ. ಹಾಗಿರುವಾಗ ಏನಾಗ್ತದೆ ಅಂದ್ರೆ ಶುದ್ಧ ಯಕ್ಷಗಾನ ಉಳಿದಿದ್ರೆ ಯಾವ ಕತೆ ಕಲಾವಿದರು ಹೆಂಗೆ ಆಡಬೇಕು ಮತ್ತು ಹೆಂಗೆ ಅದನ್ನು ಸಮರ್ಪಕವಾಗಿ ಒಂದು ರಂಗಭೂಮಿ ಕೊಟ್ಟು ಉಳಿಸ್ಬೇಕು, ಉಳಿಸೋದಿದ್ರೆ ಹೆಂಗೆ ಕೊಡಬೇಕು ಮಾಡೋದು ಹರಕೆ ಆಟದವ್ರಿಗೆ ಹಡಂಗಿತ್ತು. ಕರೆಕ್ಟ್. ಹಂಗೆ ಉಳಿಸಿದ್ರೆ ಮಾತ್ರ ಪ್ರಯೋಜನ ಆಗಿತ್ತು. ಇವರು ಏನು ಮಾಡ್ತಾರೆ ಅಂದರೆ ದೇವ್ರ ದುಡ್ಡು ಹರಕೆ ಆಟದ ದುಡ್ಡಂತೂ ಆಗ್ತದೆ. ಮನಸ್ಸಿಗೆ ಒಂದು ಕತೆ ಆಡುವುದು ಮನಸ್ಸು ಇರೋ ಮೊದಲು ಹರಕೆ ಆಟ ಹಂಗಿತ್ತಿಲ್ಲ. ಮತ್ತು ಹರಕೆ ದೇವರಿಗೆ ಹರಕೆ ಹೇಳ್ಕೊಳ್ಳೋದು ಈಗ ಏನೋ ಬೋಗಸ್ ಕತೆಯ ಆಡಿಸಿದ್ರೆ ಹರಕೆ ಆಗ್ತದೆ? ಕರೆಕ್ಟ್ ಆಗುದಿಲ್ಲಪ್ಪ, ಪೌರಾಣಿಕವೇ ಆಗಬೇಕು. ಅದನ್ನೇ ಆಡಿಸ್ಬೇಕು. ಅವಾಗ ಪೌರಾಣಿಕವೂ ಉಳಿತದೆ, ಆ ಕತೆ ತಿಳುವಳಿಕೆ ಕಲಾವಿದರು ಉಳಿತಾರೆ. ಅಲ್ಲ, ನೀವು ಈಗ ಒಂದು ಪ್ರಶ್ನೆ ಉಂಟು.
ಈಗ ನೋಡಿ ಹರಕೆ ಬಯಲಾಟಗಳು ಇರುವುದರಿಂದ ಹಲವಾರು ಒಂದೊಂದು ಮೇಳದಿಂದ 70 ಜನ ಕಲಾವಿದರು 7 6 ಮೇಳಗಳು ಎಲ್ಲ ಇರುವುದರಿಂದ ಕೊನೆಯ ಪಕ್ಷ ಯಕ್ಷಗಾನ ನಡೀತಾ ಉಂಟಲ್ಲ, ಅದೇ ದೊಡ್ಡ ಒಂದು ಕಾಣಿಕೆ ಅಂತ ಹೇಳುವವರಿದ್ದಾರೆ. ಈಗ ನೀವು ಮಾರಕ ಅಂತ ಹೇಳುವಾಗ ನೀವು ಹೇಳಿದ ವಿಚಾರ ನನಗೆ ಅರ್ಥ ಆಯ್ತು. ಅಂದ್ರೆ ಯಕ್ಷಗಾನೀಯವಾಗಿ ಪ್ರಸ್ತುತಪಡಿಸುವ ಎಲ್ಲಾ ಅವಕಾಶಗಳು ಇದ್ದು ಅದನ್ನು ಮಾಡ್ತಾ ಇಲ್ಲ, ಅದರಿಂದಾಗಿ ಮಾರಕ ಅಂತ ನೀವು ಹೇಳುದು. ಯಾಕಂದ್ರೆ ದೇವ್ರ ದುಡ್ಡಿನಲ್ಲಿ ಇವ್ರು ಏನೋ ಮಾಡ್ದಂಗೆ. ಕರೆಕ್ಟ್. ಅದು ಹಾಂಗ್ ಮಾಡಬಾರ್ದು ಒಂದು. ಮತ್ತೆ ಇದು ಹಿಂಗೆಲ್ಲ ಮಾಡಿ ಉಳಿಸೋದಕ್ಕಿಂತ ಉಳಿಸದೇ ಇದ್ರೆ ಒಳ್ಳೇದು. ಕರೆಕ್ಟ್. ಹೀಗೆಲ್ಲ ಮಾಡಿ ಅಲ್ಲ, ಹೀಗೆಲ್ಲ ಮಾಡಿ ಅಂತಂದ್ರೆ ಅದೇ ದೇವರಿಗೆ ಹರಕೆ ಆಗ್ತದೆ, ದುಡ್ಡು ಆಗ್ತದೆ ಅನ್ನುವಂತ ಒಂದೇ ಉದ್ದೇಶಕ್ಕೆ ನಾವು ಉಳಿಸ್ತೇವೆ ಅಂತ ಆಗ್ತದೆ ಅಷ್ಟೇ. ಅದು ಸರಿಯಲ್ಲ. ಅದು ಯಾಕಂದ್ರೆ ಹಾಂಗ್ ಡಗ ಹಾಕ್ಲಿಕ್ಕೆ ಹೋಗ್ಬಾರ್ದು. ಒಳ್ಳೆ ಕರೆಕ್ಟ್ ಕರೆಕ್ಟ್. ನಮಗೂ ಸಮರ್ಪಕಲ್ಲ, ಮತ್ತೆ ದೇವ್ರ ಬಗ್ಗೆ ಗೌರವವೂ ಉಳಿಯುವುದಿಲ್ಲ. ಹೌದು. ಈಗ ನೋಡಿ ಸರ್, ಯಕ್ಷಗಾನ ವಲಯದಲ್ಲಿ ಭರವಸೆಯ ಯುವ ಕಲಾವಿದರು ರೂಪುಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದ ಅಥವಾ ರೂಪುಗೊಳ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯವಾ? ಆದ್ರೆ ರೂಪುಗೊಳ್ತಾ ಇದ್ದಾರೆ ಹೇಳುವ ಪೂರ್ಣ ಭರವಸೆಯೂ ಇಲ್ಲ, ಇಲ್ಲ ಹೇಳುವ ತೆಗೆದುಹಾಕುವಷ್ಟು ಅವು ಭರವಸೆಯೂ ಇಲ್ಲ. ಯಾಕಂದ್ರೆ ಇವತ್ತು ಒಬ್ಬ ನಾವು ನೋಡ್ಕೊಂಡು ಇವೊಬ್ಬ ಯಕ್ಷಗಾನದ ಒಳ್ಳೆ ತಯಾರಾಗ್ತಾನೆ ಹೇಳ್ಕೊಂಡು ಇನ್ನು 2 ವರ್ಷ ಮೇಲೆ ನೋಡಿ ನಾವು ಹಾಳಾಯ್ಕೊಂಡು ಇರ್ತಾರೆ. ಅದ್ರ ಪೂರ್ಣ ನಾವು ಪ್ರಚಾರ ಮಾಡೋದು ಇಲ್ಲ, ಮಾಡದಿಂದ ಇರ್ಲಿಕ್ಕೂ ಸಾಧ್ಯ. ಕರೆಕ್ಟ್. ಹಾಗೆ ಈಗ ಅದು ನಾವು ಕೌನ್ಸ್ನಲ್ಲೇ ಇಡಬೇಕಾಗ್ತದೆ. ಈಗ ನೋಡಿ ಸರ್, ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಅಭಿಪ್ರಾಯ ಏನು? ಇದರ ಒಳ್ಳೆದು ಕೆಡುಕು ಏನು? ಈ ಕಾಲಮಿತಿ ಇದ್ರ ಬಗ್ಗೆ ಒಂದು ಖಚಿತವಾದ ಅಭಿಪ್ರಾಯ ಏನು? ಯಾಕಂದ್ರೆ ಅದು ಕಾಲ ಪ್ರಜ್ಞೆ ಬೇಕು. ಈಗ ನಮ್ಮಲ್ಲೂ ಕಾಲ ದೇಶಮಾನ ಪರಿಸ್ಥಿತಿ ಕರೆಕ್ಟ್. ಯಾಕಂದ್ರೆ ಈಗ ಎಷ್ಟೋ ಮುಂದೆ ಹರಿದು ಬಂದ್ಬಿಟ್ಟಿದೆ. ಈಗ ಯಾರಿಗೂ 2 ತಾಸು 1 ತಾಸು ಪುರುಸೋತು ಒಬ್ರಿಗೂ ಇಲ್ಲ. ಕರೆಕ್ಟ್. ಹಾಗಾದ್ರೆ ನೋಡುವ ಆಸಕ್ತಿ ಇದ್ರೂ ಅವನಿಗೆ ಪುರುಸೋತಿಲ್ಲ. ಕರೆಕ್ಟ್. ಆ ಕಾರಣದಿಂದ ಆ ಕಥೆಯನ್ನು ಬಹಳ ಮಾರ್ಮಿಕವಾಗಿ ಮತ್ತು ಬಹಳ ಸುಂದರವಾಗಿ ಮತ್ತು ಔಚಿತ್ಯವಾಗಿ ಕೊಡುವುದರ 3 ತಾಸೆ ಕೊಟ್ಟರೆ ಯಕ್ಷಗಾನ ಉಳಿತದೆ. ಕರೆಕ್ಟ್. ಮತ್ತೆ ಪ್ರೇಕ್ಷಕರು ಏನಾಗ್ತದೆ ಕೇಳಿದ್ರೆ ಇದು ಬಹಳ ದೀರ್ಘದಿಂದ ಕೂತ್ಕೊಳ್ಬೇಕಾಗ್ತದೆ ಹೇಳೋ ಭಾವನೆ ಹೋಗಿ ಬಂದು ನೋಡ್ತಾರೆ. ನಾವು 3 ತಾಸಿಗೆ 3 ತಾಸಿನ ಪ್ರೋಗ್ರಾಮಿಗೆ ಬೆಳಗೋರಿಗಿನ ಒಂದು ಇದು ಸಿಗ್ತದೆ ಹೇಳಾದ್ರೆ ಕರೆಕ್ಟ್ ಅವಾಗ ಅದಕ್ಕೆ ಬರ್ತಾರೆ. ಯಾಕಂದ್ರೆ ಪುರುಸೋತಿಲ್ಲ ಈಗ. ಮತ್ತೆ ಆಗ ವಾಹನಗಳಿಲ್ಲ ಇದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ರು. ಈಗೆಲ್ಲ ಅವರು ಸ್ವಂತ ವಾಹನದಿಂದ ಬಂದು 2 ತಾಸು ಕೂತ್ಕೊಂಡು ಹಾಗೆ ನಡೀತಾರೆ. ಕರೆಕ್ಟ್. ಆಗ ನೋಡುವ ಆಸಕ್ತಿ ಇರ್ತದೆ, ಆದ್ರೆ ಅವನಿಗೆ ಅವಕಾಶ ಇರುವುದಿಲ್ಲ. ಹೌದು, ಸಮಯ ಬೇಕಲ್ಲ. ಸಮಯ ಬೇಕಲ್ಲ. ಈ ಉದಾಹರಣೆಗೆ ಈಗ 3 ತಾಸಿನ ಆಟ ನೋಡ್ಲಿಕ್ಕೆ ಒಬ್ರು ಬಂದ್ರು, 9:30 ಅವನಿಗೆ ಬೆಂಗಳೂರು ಗಾಡಿ ಹೋಗ್ಬೇಕು. ಆಗ ಏನ್ ಮಾಡ್ತಾ 9:30ವರೆಗೆ ನೋಡ್ಕೊಂಡು ಕುಂದಾಪುರದಲ್ಲೇ ಆಟ ಇಟ್ಕೊಳ್ಳಿ, ಈಗ ಅರ್ಧ ಗಾಡಿ ಬಂದ್ಬಿಡ್ತೇವೆ. ಆಟ ಚಲೋ ಆಗ್ತಾ ಇತ್ತು, ಆದ್ರೆ ಉಪಾಯ ಇಲ್ಲ, ನನಗೆ ಬೆಂಗಳೂರಿಗೆ ಹೋಗ್ಲೇಬೇಕು ಹೊರಟು ಹೋಗ್ತಾ. ಕರೆಕ್ಟ್. ಹಾಗಾಗಿ ಅದಕ್ಕೆ ಆ ಇದನ್ನ ಕಾಯ್ಬಾರ್ದು. ಅದಕ್ಕೆ ಈ ಸಲ ಅದಷ್ಟು ಮೊದ್ಲೇಕ ಶಂಭು ಹೇಳೋದ್ರ ಬಗ್ಗೆ ಅಪವಾದ ಸಿಕ್ಕಾಪಟ್ಟೆ ಹಾಕೋದು. ಈ ಧರ್ಮಸ್ಥಳ ಮೇಳದವರು 3 ತಾಸೇ ಮಾಡೋದು. ಕರೆಕ್ಟ್. ಕಾಲಮಿತಿಯೇ ಮಾಡಿದ್ದು. ಕಾಲಮಿತಿ ಕಾರಣ ಅಂದ್ರೆ ಕಾಲ ದೇಶಮಾನ ನೋಡ್ಕೊಂಡೆ ಅದಕ್ಕೆ ಇದ್ರ ಹಾಕುದೇ. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ಅಳೆಯಬಹುದು ಸರ್? ಅದು ಭಾರಿ ಕಷ್ಟ ಇದೆ. ಅದು ಬರೀ ಅಷ್ಟು ಸುಲಭದಲ್ಲಿ ಮಾಡೋದು. ಯಾಕಂದ್ರೆ ಜನ, ದೇಶ, ಕತೆ ಮತ್ತು ನೋಡುವವರ ಆಸಕ್ತಿ, ಆ ಪ್ರಾದೇಶಿಕ ಇದು ವೈಪರೀತ್ಯಗಳು ಎಲ್ಲದೂ ಕೂಡ್ಕೊಂಡಿರ್ತದೆ. ಅದಕ್ಕೆ ಬರೀ ಅಷ್ಟು ಆಟ ಸಿಕ್ಕುವುದಿಲ್ಲ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಸರ್? ಅಂದ್ರೆ ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಯಾರ್ದು? ಅದು ಒಂದು ಪ್ರಮಾಣದಲ್ಲಿ ಕಲಾವಿದರಿಗೆ ಏನಿರ್ತದೆ ಅಂದ್ರೆ, ನಾವು ಕಲೆನೇ ನೋಡ್ಕೊಂಡು ಹಿಂಗೆ ಮಾಡ್ಕೊತಿದ್ರೆ ನಮಗೆ ನಾಳೆಗೆ ನಡೆಯುವುದಿಲ್ಲ, ನಮ್ಮ ಉಪಜೀವನ ನಡೆಯುವುದಿಲ್ಲ. ಜನ ಹೇಳ್ದಂಗೆ ಕೇಳಬೇಕಾಗ್ತದೆ. ಕರೆಕ್ಟ್. ನಾವು ಇದು ನಡಿಬೇಕಾಗ್ತದೆ, ಅವು ಬರ್ತದೆ. ಇದು ಕ್ಷಣಿಕ. ನಾಳೆ ಉಳಿಯುವುದಿದ್ರೆ, ಇದು ಒಂದು ಭದ್ರವಾಗಿ ಉಳಿಯುವುದಿದ್ರೆ, ನಾವು ಈಗ ಹಿಂಗೆ ಮಾಡಿದ್ರೆ ನಾಳೆ ಉಳಿಯುವುದಿಲ್ಲ. ಈಗ ನಮಗೇನೋ ಪ್ರಯೋಜನ ಸಿಕ್ಕುತ್ತದೆ, ನಾಳೆ ಸಿಕ್ಕುವುದಿಲ್ಲ. ಹಾಗೆ ಈಗ ಉಳಿಸಬಾರ್ದು. ಇದು ಕಲಾವಿದನೇ ಆಗುದಿಲ್ಲ. ಆವಾಗ ಏನಾಗ್ತದೆ, ಸಮಾಜ ಅದನ್ನು ಉಳಿಸ್ಬೇಕು. ಕರೆಕ್ಟ್. ಸಮಾಜ, ಪ್ರೇಕ್ಷಕರು ನೀವದು ಅಲ್ಲದೆ ಇದ್ದುದು ಕೊಡಬೇಡಿ. ಯಾಕಂದ್ರೆ ಇಡೀ ಫೀಲ್ಡ್ ಹೋಗ್ತದೆ, ನಾಳೆಗೆ ಇದು ಉಳಿಯುವುದಿಲ್ಲ. ಇಷ್ಟು ಉಳಿಸ್ಕೊಂಡು ಹಿಂದಿನವ್ರು ಏನು ಬಂದಿದ್ದಾರೆ ಅದನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಕಟ್ಪಟ್ಟೆ ಮಾಡಿ.
ಮತ್ತು ನಾವು ಅದಕ್ಕೆ ನಿಮ್ಮ ಬೆಂಬಲಕ್ಕಿದ್ದೇವೆ ಅಂತ ಅವರು ಧೈರ್ಯ ಕೊಡಬೇಕು. ಈಗ ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಆಶಾಭಾವನೆ ಉಂಟಾ ಅಥವಾ ಆಶಾಭಾವನೆ ಇಲ್ವಾ, ಹೇಗೆ? ಅದು ಭಾರಿ ಕಷ್ಟ ಅದು. ಹಾ, ಯಾಕಂದ್ರೆ ಈಗ ಆಶಾಭಾವನೆ ಇಲ್ಲ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹೌದು, ಈಗ ಹಿಂದೆ ಹೇಗಿತ್ತು, ಇಲ್ಲಿವರೆಗೆ ನಡೆದು ಬಂದಿದ್ದು ಯಾವ ಆಶಾಭಾವನೆ ಬಂದಿದೆ, ಅದು ಕರೆಕ್ಟ್. ಹಾಗಾಗಿ ಮುಂದೆ ನಡಿಬಾರ ಆಳು ಇಲ್ಲ. ಕರೆಕ್ಟ್. ಮತ್ತೊಂದು ಮತ್ತೆ ಎಷ್ಟೊತ್ತು ದಿಕ್ಕು ಬದಲಾಗೋಗ್ಬಿಡ್ತದೆ. ಟೈಮು ಎಷ್ಟೆಷ್ಟು ಹೊತ್ತಿಗೆ ಬದಲಾಗಿ ಯಾವ್ದು ಯಾವ ಹಂತದಲ್ಲಿ ಹೋಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಅದು ನಾವು ಬರೀ ಒಂದರ ಮೇಲೆ ಅಳತೆ ಮಾಡ್ಲಿಕ್ಕೆ ಬರುವುದಿಲ್ಲ. ಸಾಮೂಹಿಕವಾಗಿ ತಿರುವು ತಗೊಬಿಡ್ತೇವೆ ಒಂದೊಂದ್ಸಲ. ಈಗ ಇಷ್ಟು ಒಂದು ಸುದೀರ್ಘವಾದ ಒಂದು 50-55 ವರ್ಷದ ನಿಮ್ಮ ಏನು ಕಲಾ ಸಾಧನೆ ಉಂಟು, ಇದರ ಏನು ನಿಮ್ಮ ಕುಟುಂಬ ವರ್ಗದ ಸಹಕಾರ ಸಹಾಯದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಲ್ಲ, ಇದಕ್ಕೆ ಈ ನಾವು ಈ ಕುಟುಂಬ ಅಥವಾ ನಮ್ಮ ಪರಿಸರದವರು ಎಲ್ಲರೂ ಸಹಕಾರ ಸಹಾಯ ಸಿಕ್ಕುದು ಹೇಗೆ ಕೇಳಿದ್ರೆ, ನಾವು ಈ ಫೀಲ್ಡ್ ನಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆದು ಒಳ್ಳೆ ಗೌರವ ಹೆಸರು ತಂದು ಸಮಾಜದಲ್ಲೂ ಒಂದು ಹೆಸರು ಉಳಿಸಿ ನಮ್ಮ ಬಗ್ಗೂ ಹೆಸರು ಉಳುವಾಗ ಮಾಡಿದ್ರೆ ನಮ್ಮ ಇಡೀ ಪರಿಸರ ಕುಟುಂಬ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ಆ ಪ್ರದೇಶವು ಅವಾಗ ಅವ್ರ ಬಗ್ಗೆ ಒಂದು ಗೌರವದಿಂದ ನೋಡ್ತದೆ. ಅದು ಇಲ್ಲದೆ ನಾವು ಅದ್ರೊಳಗೆ ಏನೇನೋ ಉಚ್ಚಾಟ ಮಾಡಿದ್ರಿಂದ ಇಡೀ ಪ್ರದೇಶ ಗೌರವ ಹೋಗ್ತದೆ, ಕುಟುಂಬದ್ದು ಹೋಗ್ತದೆ, ಜನರದ್ದು ಹೋಗ್ತದೆ. ಹಾಗೆ ಮಾಡಬಾರ್ದು. ಆವಾಗ ಮನೆಯವರು ವಿರುದ್ಧ ಆಗ್ತಾರೆ. ಹೌದು, ಕರೆಕ್ಟ್. ವಿರುದ್ಧ ಆಗ್ತಾರೆ. ಅಂದ್ರೆ ನಾವು ಯಾವಾಗ್ಲೂ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಮಾರ್ಗದಿಂದ ಒಳ್ಳೆಯದನ್ನು ಕೊಡ್ತಾ ಹೋದಷ್ಟು ನಮ್ಗೆ ಮನೆಯಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಪ್ರೋತ್ಸಾಹ ಸಿಗ್ತದೆ. ಮತ್ತೆ ಅಭಿಮಾನಿಗಳು, ಉದಾಹರಣೆಗೆ ಒಂದು ನಿಮ್ಗೆ ಇದು ಒಂದು ಹೇಳ್ತೆ, ನಾವು ಕಲಾವಿದರು ಇದ್ರೊಳಗೆ ಸ್ವಲ್ಪ ಹಿಂಗೆ ಬೆಳವಣಿಗೆ ಆಗ್ತವೆ, ಇದು ಅಡ್ಡಿಲ್ಲ ಹಾಳಾದಾಗ ನಮ್ಮ ಕಲಾ ಅಭಿಮಾನಿಗಳು ನಮ್ಗೆ ಒಂದು ಬೆಂಬಲ ಸಿಗ್ತದೆ. ಕರೆಕ್ಟ್. ಕಲಾ ಅಭಿಮಾನಿಗಳು ಆವಾಗ ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಮ ಪರಿಸ್ಥಿತಿಯನ್ನು ಅವರು ಏನೋ ಇದು ಮಾಡ್ಲಿಕ್ಕೆ ಕೊಡುದಿಲ್ಲ. ನಾವು ನಿಮ್ಮ ಸಹಕಾರಕ್ಕೆ ನಾವಿದ್ದೇವೆ, ನೀವು ಇದನ್ನು ಒಳ್ಳೇದು ಮಾಡಿ ನೀವು ಹೆಸರು ಇಟ್ಕೊಳ್ಳಿ. ಆವಾಗ ನಾವು ಅಭಿಮಾನಿಗಳನ್ನ ತಗೊಳ್ಬೇಕಿದ್ರೆ ನಮ್ಮ ಹೆಸರನ್ನು ಇಟ್ಕೊಳ್ಬೇಕು. ಕರೆಕ್ಟ್. ನಾವು ಇಟ್ಕೊಳ್ಬೇಕು. ನೀವು ಒಂದು ಅಭಿಮಾನದಿಂದ ನನಗೆ ಏನೋ ಸಹಕಾರ ಕೊಟ್ಟಿದ್ದನ್ನು ನಾನು ದುರುಪಯೋಗ ಮಾಡ್ಕೊತ ಹೋಗಿ ಆವಾಗ ನೀವು ಕೊಟ್ಟಿದ್ದೆವು ದುರುಪಯೋಗ, ನಾನು ಸದುಪಯೋಗ ಮಾಡ್ಕೊಳ್ತಾ ಇದ್ದೆ. ಕರೆಕ್ಟ್. ಇದ್ರೆ ಹಾಳು ಮಾಡ್ದಂಗೆ ಆಯ್ತು. ಹೌದು, ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿದಾಗ ಆಗ್ತದೆ. ವ್ಯವಸ್ಥೆಯನ್ನೇ ಹಾಳು ಮಾಡಿದಾಗ ಆಯ್ತು. ಈಗ ನಾವು ಇದನ್ನ ನೀವು ಮಾಡದೆ ಬೇಡ. ಯಾಕಂದ್ರೆ ಮೊನ್ನೆ ಒಂದು ಪೇಪರ್ಲೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಕಲಾವಿದರಿಗೆ ಸಹಕಾರ ಕೊಟ್ಟಿದ್ದು ಬಹಳ ಒಳ್ಳೇದು ಕೊಡೋದು, ಆದ್ರೆ ಇದ್ದಾಗಲೂ ಕೊಡ್ತಾರೆ, ಸತ್ತ ಮೇಲೂ ಕೊಡ್ತಾರೆ. ಈ ಸತ್ತ ಮೇಲೆ ಎಂತ ಕೊಡ್ತಾರೆ ಕೇಳಿದ್ರೆ ಅವ್ನಿಗೆ ಏನೂ ಇಲ್ಲ, ಅವ ಪೂರ್ಣ ಹಿಂಗಿದಾಗಿದೆ, ಒಳ್ಳೆ ಕಲಾವಿದ ಆಗಿದ್ದಾನೆ, ಇದ್ದಾಗ ಕೊಟ್ಟಿದ್ದ ನಾವು ಏನ್ ಮಾಡದ ಅದ್ರ ತಿಳ್ಕೊಂಡು ಯಾಕೆ ಮಾಡಲ್ಲ, ಸತ್ತ ಮೇಲೂ ಮತ್ತೆ ಕೊಡುವುದು ಎಂತಕ್ಕೆ? ಕರೆಕ್ಟ್. ಹೇಳೊಂದು ಪೇಪರ್ಲಿ ಬಂದಿತ್ತು. ಅಂದ್ರೆ ನೀವು ಹೇಳುದು ಇದ್ದಾಗಲೇ ಅದನ್ನೆಲ್ಲ ಕೊಡ್ಬೇಕು, ಇದ್ದಾಗ ಕೊಟ್ಟಾಗ ಒಂದು ಸದುಪಯೋಗ ಮಾಡ್ಕೊಳ್ಬೇಕು. ಸದುಪಯೋಗ ಮಾಡ್ಕೊಳ್ಳಿಲ್ಲ ಅದು ಕೊಡಬಾರದು. ಹೌದು, ಯಾಕಂದ್ರೆ ನೀವು ಸದುಪಯೋಗ ಮಾಡ್ಕೊಳ್ಳಿದ್ದಂತ ಕಲಾವಿದನಿಗೆ ಕೊಟ್ಟಿದ್ದೀರಿ ಹೇಳಾಗ್ತದೆ, ನಿಮ್ದು ಹೋಯ್ತಲ್ಲ, ನಮ್ದು ಒಂದು ಇದು ಹೋಯ್ತಲ್ಲ, ಗೌರವ ಹೋಯ್ತು. ಹೌದು, ಗೌರವ ಹೋಯ್ತಲ್ಲ. ನೀವು ಅವ್ನ ಅಂತವರಿಗೆ ನೀವು ಕೊಟ್ಟು ಮತ್ತೆ ಅವನು ಬೆಳೆಸಿದ್ರೆ ಹೇಳೇ ಆಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದಕ್ಕಾಗಿ ಒಂದು ಪ್ರಮಾಣದಲ್ಲಿ ನೀವು ಅಭಿಮಾನಿಗಳ ಏನು ಸಹಕಾರ ಸಹಾಯ ಕೊಡ್ತೀರಿ ನಮ್ಮ ಮೇಲೆ ಗೌರವದಿಂದ, ಅದ್ರ ಜೊತೆಗೆ ನೀವು ಇವ್ರು ಸದುಪಯೋಗ ಮಾಡ್ತಾರ ಮಾಡ್ಕೊಳ್ಬೇಕು ಅನ್ನೋ ಹಾದಿನೂ ತೋರಿಸಿದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವು ನಿಮಗೆ ಕೊಟ್ಟಿದ್ದು, ನಾವು ಒಂದು ಕಲಾವಿದರು, ನಿಮ್ಮ ಒಳ್ಳೆ ನಿಮ್ಮ ಹತ್ರ ಪ್ರತಿಭೆ ಇದೆ, ಸಮಾಜಕ್ಕೆ ನೀವು ಬೇಕು ಹೇಳಿ ನಾವು ಕೊಟ್ಟಿದ್ದೇವೆ. ಆದರೆ ಇದನ್ನ ನೀವು ಅಪಾರ್ಥ ಅಪವ್ಯಯ ಮಾಡಿದ್ರೆ ನಮ್ಮನ್ನು ಹಾದಿ ಮೇಲೆ ಹಾಕಿದಂಗೆ ಆಗ್ತದೆ. ಕರೆಕ್ಟ್. ಮಾಡಬಾರ್ದು, ತಿರುಗಿ ಮತ್ತೆ ಕೇಳ್ಬೇಕು, ಮತ್ತು ಕೊಟ್ಟಗತ್ತೆ ಹೋದ್ರೆ ಏನ್ ಮಾಡ್ತದೆ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಹೆಚ್ಚು ಕೊಟ್ಟಾಗ. ಕರೆಕ್ಟ್. ಹೌದೌದು ಹೌದು, ಗೊತ್ತಾಯ್ತು. ಹಾಗಾಗಿ ಅದ್ರ ಹೆಚ್ಚು ಇದಾಗ ಅವ ಕುಟುಂಬದವ್ರು ಬಿಟ್ಟು ಇವರು ಸ್ವಂತ ಹೆಂಡತಿಯರು ಬರುವುದಿಲ್ಲ. ಸರ್, ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ ಹಲವಾರು, ಅಂದ್ರೆ ಈ ಹಿಮ್ಮೇಳದ ಬಗ್ಗೆ, ಮುಮ್ಮೇಳದ ಬಗ್ಗೆ ಹಲವಾರು ವಿಚಾರಗಳನ್ನು ನಿಮ್ಮ ಒಂದು 55 ವರ್ಷದ ಅನುಭವದ ಆಧಾರದ ಮೇಲೆ ಬಹಳಷ್ಟು ವಿಚಾರಗಳನ್ನು ಬಹಳ ನೇರವಾಗಿ ನೀವು ವಿಶದವಾಗಿ ತಿಳಿಸಿಕೊಟ್ಟಿದ್ದೀರಿ. ಈ ಒಂದು ಏನು ಈ ಒಂದು ಸಂದರ್ಶನ ನೀವು ನನಗೆ ಕೊಟ್ಟಿದ್ದಕ್ಕೆ
ಈ ಯಕ್ಷಗಾನದ ಅಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಅನಂತ ಕೃತಜ್ಞತೆಗಳು ಸರ್. ನಾನು ಈಗ ತಿಳಿಯುವುದು ಬಹಳ ಇರುತ್ತೆ. ಈಗ ಏನೋ ನಮ್ಮ ಅನುಭವದಲ್ಲಿ ತಿಳಿದ್ದು ನನ್ನ ತಿಳುವಳಿಕೆ ಬಂದಿದ್ದನ್ನು ನಾ ಹೇಳಿದ್ದೇನೆ. ಕರೆಕ್ಟ್. ಇದೇ ಮತ್ತು 100% ಸತ್ಯ, ಇದು ಇದಮ್ಮಿತ್ತಮ ಅಂತೂ ಅಲ್ಲ. ಆದ್ರೆ ನನ್ನ ಅನುಭವದ್ದೊಂದು ಸ್ವಂತ ಹೇಳಿದ್ದೇನೆ. ಇದ್ರೊಳಗೆ ಏನಾದ್ರು ತಪ್ಪಿದ್ರೆ ಇದು ನನ್ನ ದೋಷ ಅಂತ ಬಿಟ್ಟುಬಿಡಿ. ಬೇಕಾಗಿದ್ದಿದ್ರೆ ಆ ಕಲಾ ಮಾಧ್ಯಮಕ್ಕೆ ಒಂದು ಒಳ್ಳೇದಾಗುವ ಇದ್ರೆ ತಗೊಳ್ಳಿ, ಸ್ವೀಕಾರ ಮಾಡಿ ಅಂತ ನಿಮ್ಮ ಹತ್ರ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನೀವು ಬಂದಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಬಹಳ ದಿವಸದಿಂದ ಅಂತ ಕೇಳ್ತಾ ಇದ್ದೀನಿ. ನನ್ನ ಅನಾರೋಗ್ಯದಿಂದ ನಾನು ನಿಮ್ಗೆ ಅವಕಾಶನ ಕೊಡ್ಲಿಲ್ಲ, ಅವಕಾಶ ಕೊಡ್ಲಿಕ್ಕೆ ಆಗ್ಲೂ ಇಲ್ಲ. ಹೌದು ಹೌದು, ಕರೆಕ್ಟ್. ಕೊಡ್ಲಿಕ್ಕೆ ಆಗ್ಲಿಲ್ಲ. ಏನೋ ಇವತ್ತು ಒಂದು ಸಮಯ ಸಿಕ್ತು, ನೀವು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ, ಕೃತಜ್ಞತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನೆಬ್ಬೂರು ನಾರಾಯಣ ಭಾಗವತರು ತುಂಬ ಪ್ರಸಿದ್ಧ ಭಾಗವತರು. ಇದ್ರ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರ ಹೇಳಿದರೆ ಇದ್ರೊಳಗೆ ಎರಡು ಮಾತಿಲ್ಲ. ಯಾಕಂದರೆ ಅವರು ಚಾರಿತ್ರಿಕವಾಗೂ ನೈತಿಕವಾಗೂ ಹಾಗೂ ತಾನು ತೊಡಗಿಕೊಳ್ಳುವಂಥ ಕಲಾ ಮಾಧ್ಯಮದಲ್ಲೂ ಅಗದಿ ಶಿಸ್ತನ್ನು, ಅಚ್ಚುಕಟ್ಟುತನವನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಅದೇ ಅಲ್ಲದೆ ಅನೇಕ ಪ್ರಸಂಗಗಳನ್ನು ಅವರನ್ನು ಮೀರಿಸುವ ಭಾಗವತರು ಇಲ್ಲಾಡುವಂಥ ಖ್ಯಾತಿಗೂ ಒಳಪಟ್ಟಿದ್ದಾರೆ. ಹೌದು, ಕರೆಕ್ಟ್. ಅದೇ ಅಲ್ಲದೆ ಇನ್ನು 50 ವರ್ಷಗಟ್ಟಲೆ 50 ವರ್ಷ ಸುದೀರ್ಘ ಅವಧಿ ಒಳಗೆ ಒಂದೇ ಮೇಳದಲ್ಲಿ ಇದ್ಕೊಂಡು ಅವರು ಕಲಾ ಸೇವೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಅವರ ಹೆಚ್ಚುಗಾರಿಕೆ ಅಂತ ನಾನು ಭಾವಿಸ್ತೇನೆ. ನಂತರದಲ್ಲಿ ಇನ್ನು ನಾನು ಕೆಲವಷ್ಟು ಪ್ರಸಂಗಗಳ ಪದ್ಯಗಳನ್ನು ಅವರ ಹತ್ರ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಅವರ ಹಾದಿ ನನಗೆ ತುಂಬ ಇಷ್ಟ ಆಗಿದೆ. ಆದ್ದರಿಂದ ನಾನು ಅವರನ್ನು ಅನುಸರಿಸಿದ್ದೇನೆ. ಇನ್ನು ಬಹಳ ಮೇರು ನಟರಿಗೆಲ್ಲ ಅವರು ಭಾಗವತಿಕೆ ಮಾಡಿದ್ದಾರೆ. ಆ ದೃಷ್ಟಿಯಿಂದನೂ ಅವರು ಒಂದು ಉತ್ತಮ ಭಾಗವತರು ಹೇಳೋದಕ್ಕೆ ನಿಸ್ಸಂಶಯವಾಗಿ ಹೇಳ್ತೇನೆ ನಾನು. ಕರೆಕ್ಟ್. ಮೇರು ನಟರು ಅಷ್ಟೇ ಅಲ್ಲ, ಮೇರು ಮದ್ದಳೆ ವಾದಕರು, ಮೇರು ಚಂಡೆ ವಾದಕರು, ಇವರ ಜೊತೆಯೆಲ್ಲ ಸಾಕಷ್ಟು ಸುಖವಾಗಿ ಪದ್ಯವನ್ನು ಹೇಳಿದ್ದನ್ನು ನಾನು ಅನುಭವಿಸಿದ್ದೇನೆ. ಆದರೆ ಎಲ್ಲ ದೃಷ್ಟಿಯಿಂದ ಅವರೊಂದು ಸಮರ್ಥ ಭಾಗವತರು, ಒಳ್ಳೆಯ ಭಾಗವತರು, ಪ್ರಸಿದ್ಧ ಭಾಗವತರು ಹೇಳೋದನ್ನು ನಾನು ಒಪ್ತೇನೆ. ಕರೆಕ್ಟ್. ಅಂದ್ರೆ ನಮ್ಮ ಒಂದು ನಡುತಿಟ್ಟು ಅಂದ್ರೆ ಬಡಗುತಿಟ್ಟು ಏನಿದೆ, ಬಡಗುತಿಟ್ಟು ಕಂಡ ಒಬ್ಬ ಅತ್ಯದ್ಭುತ ಭಾಗವತ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇಲ್ಲ. ನೀನು ನನ್ನನ್ನು ಸುಪ್ಪತ್ತಿಗೆ ಮೇಲೆ ತಂದು ಕುಳ್ಳಿರಿಸಿದ್ದೀ. ಒಂದು ಕಾಲದಲ್ಲಿ ಹಸ್ತಿನಾವತಿಯ ಮಹಾಮಂತ್ರಿಯಾಗಿ ಬದುಕಿದವ ನೀನು. ಯಾರಿಗೆ ಯಾವ್ಯಾವ ಕಾಲಕ್ಕೂ ಬೇಕು ಅನ್ನೋದು ನಿನಗೆ ಅರ್ಥ ಆಗಬೇಕು ಮಾರಾಯ. ಕೊನೆ ಪಕ್ಷ ಅರ್ಥ ಆಗಿ ಕೊಡಬೇಕಾದದ್ದನ್ನು ಕೊಡದೇ ಇದ್ರು ಮಾತಿನಿಂದಲಾದ್ರೂ ಕೊಡ್ಬೇಕಲ್ಲ. ಹಾಗೆ ನೋಡಿದ್ರೆ ನಿದ್ದೆ ಬಂದವರಿಗೆ ಊಟ ಬೇಡ ಅಂತೆ, ಮತ್ತೆ ಹಸಿವೆ ಆದವರಿಗೆ ಹಾಸಿಗೆ ಬೇಡವಂತೆ. ನಾನು ಅನ್ನಪಾನ ಇಲ್ಲದೆ ಬಳಲ್ತೇ ಇದ್ದೇನೆ ಅಂತ ಹೇಳಿದ್ರೆ ನೀನು ಸುಪ್ಪತ್ತಿಗೆ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಯಾರ ಮನೆಗೆ ಬಂದರೂ ಹಸಿದ ಹೊಟ್ಟೆಯಲ್ಲಿ ಭಕ್ತರ ಮನೆಗೆ ಮಾತ್ರ ಆತ್ಮೀಯತೆಯಿಂದ ಹೇಳ್ತಾ ಇದ್ದೇನೆ. ನನಗೆ ಮತ್ತೆ ಅನ್ನ ಮತ್ತು ಪಾನದ ವ್ಯವಸ್ಥೆ ಮಾಡ್ತೀಯ ಮಹಾರಾಯ.
ಕೃಷ್ಣಾರ್ಜುನರ ಪರಸ್ಪರ ಮಾತುಕತೆಗಳನ್ನ ಅಲೈಸುತ್ತಿರುವಾಗ ಇವರಿಬ್ಬರ ಮಾತುಕತೆಗಳ ಅಂತರಂಗದ ಅರ್ಥ ಏನು ಎಂದು ಯೋಚಿಸುತ್ತಿದ್ದೇನೆ. ಪ್ರತ್ಯಕ್ಷ ಸೂರ್ಯ ಕಂತುವುದರೊಳಗಾಗಿ ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆಂದು
ಶ್ರೀಕೃಷ್ಣನ ಪ್ರೇರೇಪಣೆಯ ಪ್ರಕಾರವಾಗಿ ಪಾರ್ಥ ಎಂದು ಪ್ರತಿಜ್ಞೆಯನ್ನು ಕೂಗುತ್ತಿದ್ದಾನೆ. ಕರ್ಣನ ಕಂಠವನ್ನ ಕತ್ತರಿಸುತ್ತೇನೆ ಎನ್ನುವುದು ಪಾರ್ಥನ ಇದು ಮೊದಲ ಪ್ರತಿಜ್ಞೆ ಅಲ್ಲ. ಬಹುಕಾಲದಿಂದ ಕರ್ಣನ ಕಂಠವನ್ನ ಕತ್ತರಿಸುವ ಪ್ರತಿಜ್ಞೆಯನ್ನ ಹೊತ್ತ ಆ ಪಾರ್ಥ ಇಂದು ಈ ರಣಕ್ಷೇತ್ರದಲ್ಲಿ ಪ್ರತಿಜ್ಞೆಯನ್ನು ಮೊಳಗಿಸುವುದರ ಅರ್ಥ ಏನು, ಔಚಿತ್ಯವೇನು? ಹೌದು, ಇದು ಕೃಷ್ಣನ ತಂತ್ರ. ಇದೆ ತನ್ನ ಅಂತರಂಗದ ಅನಿಸಿಕೆಯನ್ನ ಇನ್ನೊಂದು ಅಂತರಂಗಕ್ಕೆ ತಲುಪಿಸುವಾಗ ಶ್ರೀಕೃಷ್ಣ ಸಾವಿರ ಬಗೆಯ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದು ಅವನ ಸ್ವಭಾವ. ಎಳೆಯ ಗೋವಳಿಗನಾಗಿರುವ ಆ ಕಾಲದಲ್ಲಿ ಮೂಕ ಪಶುಗಳನ್ನೆಲ್ಲ ಮೇಯುವುದಕ್ಕೆ ಅಡವಿಗೆ ಕೊಂಡೊಯ್ಯುವುದಂತೆ ಸಾಯಂಕಾಲ ಸನ್ನಿಹಿತವಾದಾಗ ತನ್ನ ಕೈಯ ಕೊಳಲ ನಿನಾದದಿಂದ ಮೂಕ ಪಶುಗಳಿಗೂ ಮನೆಗೆ ಸಾಗುವ ಸಮಯ ಸನ್ನಿಹಿತವಾಯಿತು ಎಂದು ಅರ್ಥ ಮಾಡಿಕೊಡ್ತಾನಂತೆ. ಆಮೇಲೆ ಈ ಕುರುಕ್ಷೇತ್ರದಲ್ಲಿಯೇ ನಡೆಯುತ್ತಲ್ಲ ಮೊನ್ನೆ ಘಟನೆ, ಇದ್ದಕ್ಕಿದ್ದ ಹಾಗೆ ಶಂಖಧ್ವನಿ ಕೇಳಿ ಬಂತು. ಎಲ್ಲರೂ ಶಂಖಧ್ವನಿ ಎಂದು ಆಲಿಸುತ್ತಿರುವಾಗ ಅದರ ಪರಿಣಾಮವನ್ನು ಯೋಚಿಸುವಾಗ ದ್ರೋಣಾಚಾರ್ಯರಿಗೆ ಮೃತ್ಯುಧ್ವನಿಯಾಗಿ ಬಂತು. ಹೀಗೆ ತನ್ನ ಅಂತರಂಗವನ್ನ ಇನ್ನೊಬ್ಬರಿಗೆ ಅನಿಸಿಕೆಯನ್ನು ತಲುಪಿಸುವಾಗ ಸಾವಿರ ಬಗೆಯ ಮಾಧ್ಯಮಗಳನ್ನು ಬಳಸಿಕೊಳ್ಳುವ ಶ್ರೀಕೃಷ್ಣ ಬುದ್ಧಿಪೂರ್ವಕವಾಗಿ ಅರ್ಜುನನನ್ನ ಪ್ರೇರೇಪಿಸಿ ವೀರೋಚಿತವಾದಂತಹ ಪ್ರತಿಜ್ಞೆಯನ್ನು ಮಾಡಿಸುತ್ತಾನೆ ಅಂತಾದ್ರೆ ಕರ್ಣನ ಅಂತರಂಗಕ್ಕೆ ಯಾವುದೋ ಸಂದೇಶವನ್ನು ತಲುಪಿಸುವ ಉದ್ದೇಶ ಕೃಷ್ಣನ. ಶ್ರೀಕೃಷ್ಣನ ಪ್ರೇರೇಪಣೆಯಂತೆ ಸೂರ್ಯ ಕಂತುವುದರೊಳಗೆ ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆಂದು ವೀರೋಚಿತವಾಗಿ ಪ್ರತಿಜ್ಞೆಯನ್ನು ಮೊಳಗುವಾಗ ಪರ್ಯಾಯವಾಗಿ ಕರ್ಣ ನಿನ್ನ ಆಯುಷ್ಯದ ಅಂಚನ್ನು ಹುಡುಕಿಕೋ, ಇದು ಪರ್ಯಾಯ ಸೂಚನೆ ಅಲ್ಲವೇ? ಹಾಗಿದ್ರೆ ಕೃಷ್ಣಾರ್ಜುನರ ಆತ್ಮವಿಶ್ವಾಸ ಏನು? ಕ್ಷಣಾರ್ಧದಲ್ಲಿ ಕರ್ಣನ ಕಂಠವನ್ನು ಕತ್ತರಿಸುತ್ತೇನೆ ಎಂಬುದು ಅವರ ಆತ್ಮವಿಶ್ವಾಸವನ್ನ ಹುಸಿಗೊಳಿಸುವುದಕ್ಕೋಸ್ಕರವಾಗಿ ಇವರಿಬ್ಬರಿಗೂ ಮದ್ದರಿಯುತ್ತೇನೆ ನೋಡುವ. ವಿರೋಧಿಯನ್ನ ಗೆಲ್ಲುವ ಉದ್ದೇಶವನ್ನು ಹೊತ್ತು ಬತ್ತಳಿಕೆಗೆ ಕೈ ಇಟ್ಟಿದ್ದೇನೆ. ಸಜೀವವಾದಂತಹ ಸರ್ಪ ಸಿಂಜನೆಯನ್ನ ಸೇರುತ್ತಾ ಮುಂದುವರಿಯುವುದಕ್ಕೆ ಹಪಹಪಿಸುತ್ತಾ ಇದೆ. ಆದ್ರೇಶ ಕೃಷ್ಣಾರ್ಜುನರನ್ನ ಕಾರುಗೆಡಿಸುವ ಉದ್ದೇಶವನ್ನು ಹೊತ್ತು ನನ್ನ ಬತ್ತಳಿಕೆಗೆ ಕೈ ಇಟ್ಟಿದ್ದೇನೆ. ಮರು ಕ್ಷಣದಲ್ಲಿಯೇ ಸಜೀವವಾದಂತಹ ಸರ್ಪ ಘೋರ ಕ್ರೂರ ವಿಷವನ್ನ ಕಾರುತ್ತಾ ಸಿಂಜನಿಯನ್ನ ಸೇರುತ್ತಾ ಅದೋ ಮುಂದುವರಿಯುವುದಕ್ಕೆ ಹಪಹಪಿಸುತ್ತಾ ಇದೆ. ಈ ಶರದ ವಿಷಜ್ವಾಲೆಗೆ ತುತ್ತಾದಂತಹ
ಆಕಾಶದಲ್ಲಿ ಹಾರಾಡುತ್ತಿರುವ ಪಕ್ಷಿಗಳೆಲ್ಲ ಪಟ ಪಟನೆ ಧರೆಗೆ ಉರುಳುತ್ತಾ ಇವೆ. ಅದೋ ನೋಡು, ಪಾಂಡವ ವೀರಾಧಿ ವೀರರೆಲ್ಲ ಪ್ರತ್ಯಕ್ಷ ಮೃತ್ಯು ದರ್ಶನ ಆದ ಹಾಗೆ ಹೊರಬಡೆದು ನಿಂತಿದ್ದಾರೆ. ಇಂಥ ಭೀಕರವಾದಂಥ ಪರಿಣಾಮವನ್ನುಂಟು ಮಾಡಿರುವಂತ ಈ ಸರಳು ಈ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಅದ್ರೇಶ ಆ ಪಾರ್ಥನ ಮಾನಿನಿಗೆ ವೈಧವ್ಯದ ದುರ್ಯೋಗವನ್ನ ತಂದು ಕೊಡುವ ವಿಷಯದಲ್ಲಿ ಈ ಸರಳೇ ಸಮರ್ಥವಾಗಿ ಬಿಟ್ಟಿದ್ದೇನೋ? ಮಾದ್ರೇಶ, ಈ ಸರಳನ್ನ ಹತ್ತುಕೊಳ್ಳುವ ವೀರಾಧಿವೀರರು ಆ ಪಾಂಡವ ಬಳಗದಲ್ಲಿ ಇದ್ದಾರೇನೋ? ನೋಡು ಭಾರತಿ, ನೋಡು ನೋಡು. ಶಿವ 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 ಶಿವ
ಶಿವ ಚರಾಚರ ಪ್ರಪಂಚದಲ್ಲಿ ಸತ್ಯಕ್ಕೆ ಏನು ಆತ್ಮವಿಶ್ವಾಸದಿಂದ ಆಡುತ್ತಿರುವ ಮಾತು. ನಮ್ಮ ಮಾತಿನಲ್ಲಿ ನಿಮಗೆ ನಂಬಿಕೆ ಇದ್ದರೆ
ನಮ್ಮುಗಿದೆ ಕೆಚ್ಚು ಕಡುಬು ಕಾವು ಇದ್ದ ಪಕ್ಷದಲ್ಲಿ
ತಂದು ಕೊಟ್ಟದ್ದಾಗಿದೆ. ನೋಡೋಣ ಆ ಸಂಬಂಧದಲ್ಲಿ ಗಂಭೀರವಾಗಿ ವಿಚಾರಿಸೋಣ. ಎಲ್ಲವನ್ನೂ ತಿಳಿದಿರುವಂತಹ ನಮಗೆ ಹೆಚ್ಚೇನೂ ಹೇಳಬೇಕಾದ ಅಗತ್ಯ ಕಾಣ್ತಾ ಇಲ್ಲ. ಆದರೂ ಹೆಣ್ಣು ಮಕ್ಕಳ ತಂದೆಯಾಗಿ ನನ್ನ ಕರ್ತವ್ಯ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈ 3 ಜನ ಹೆಣ್ಣು ಮಕ್ಕಳ ಭವಿಷ್ಯವನ್ನ ತಮ್ಮ ಕೈಯಲ್ಲಿ ಇಡ್ತಾ ಇದ್ದೇನೆ. ಅವರ ಭವಿಷ್ಯ ಉಜ್ವಲವಾಗುವ ರೀತಿಯಲ್ಲಿ ಮಾಡಿ ಆ ಮೂಲಕವಾಗಿ ನನ್ನ ಮನೆತನಕ್ಕೆ ಹಾಗೂ ಸೇರಿದ ಮನೆತನಕ್ಕೆ ಕೀರ್ತಿಯನ್ನ ಬರುವಂತೆ ಮಾಡಬೇಕು ಎಂಬುದಾಗಿ ನನ್ನ ಪ್ರಾರ್ಥನೆ. ಇನ್ನು ನಮ್ಮ ಇಷ್ಟಗಳು ಬಂದ ರೀತಿಯಲ್ಲಿ ಮೂವರು ಹೆಣ್ಣು ಮಕ್ಕಳ ತಂದೆಯಾದಂತಹ ನಿನ್ನ ಮನಸ್ಸು ಇಂತಹ ಸನ್ನಿವೇಶದಲ್ಲಿ ಹೇಗೆ ಕರಗುತ್ತಿರಬಹುದು, ಅಗಲಿಕೆಯಾಗಿ ಹೇಗೆ ನೋಯುತ್ತಿರಬಹುದು ನಮ್ಮ ಪೂರ್ವ ಸಂಕಲ್ಪದಂತೆ ರಥವನ್ನೇ ಎತ್ತಿಕೊಂಡು ಹೋಗುತ್ತೇವೆ. ಯುಕ್ತವಾದಂತಹ ಕಾಲದಲ್ಲಿ ಅವರ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿ ತಂದೆಯಾದಂತಹ ನಿಮಗೆ ಹಾಗೂ ನಿನ್ನ ಮಡವಿಗೆ ಹೇಳಿಕೊಳ್ಳುವಾಗುತ್ತದೆ. ಆಗ ಅಲ್ಲಿಯ ತನಕ ಬಂದು ನಿಮಗಾದಂತಹ ಕರ್ತವ್ಯವನ್ನು ಪೂರೈಸಿಕೊಳ್ಳಬೇಕಾಗಿದೆ. ರಾಜಕುಮಾರಿಯರೇ, ನಿಮ್ಮ ತಂದೆತಾಯಿಗಳಿಂದಲೂ ಕಂಡುಕೊಂಡವರಿಗೂ ಅಪೇಕ್ಷ ಪಡೆದುಕೊಂಡಂತಾಗಿ ಮಹಾರಾಷ್ಟ್ರ ಸಂಜೀವನಿ ಹೇಳುವಂತೆ
ಚಂದ್ರದಿಂದ ಬುಧ, ಬುಧದಿಂದ ಆಯುಕುಮಾರ, ಆಯುಕುಮಾರದಿಂದ ನಹುಷ, ನಹುಷದಿಂದ ಯಯಾತಿ. ಹೀಗೆ ಅನೇಕ ಚಕ್ರವರ್ತಿಗಳು ನಮ್ಮ ವಂಶದಲ್ಲಿ ಆಗಿ ಹೋಗಿದ್ದಾರೆ. ನಮ್ಮ ಭೌತಿಕ ಜೀವನದಲ್ಲಿ ಮಾಡಿದಂತಹ ವಿಶಿಷ್ಟವಾದ ವಿಶೇಷವಾದಂತಹ ಕಾರ್ಯಕಲಾಪದ ಪ್ರತಿಫಲವಾಗಿ ಸಾಕ್ಷಾತ್ ಇಂದ್ರದೇವರ ಕಥೆಯಲ್ಲಿ ಇರುವಂತಹ ಮಹಾನುಭಾವರು ನಮ್ಮ ವಂಶದಲ್ಲಿ ಆಗಿ ಹೋಗಿದ್ದಾರೆ. ಹೀಗೆ ಘನತೆ ಇದ್ದಂತಹ ನಮ್ಮ ಮನೆತನದಲ್ಲಿ ಆಗಿ ಹೋದಂತಹ ಅನೇಕ ಅರಸರಲ್ಲಿ ಸದ್ಯಕ್ಕೆ ನಮ್ಮ ತಮ್ಮನಾದಂತಹ ವಿಚಿತ್ರ ರೀತಿಯ ಹಸ್ತಿನಾವತಿಯ ಸಾಮ್ರಾಜ್ಯವನ್ನು ಆಳುವಂತಹ ಸಾಮ್ರಾಜ್ಯನಾಗಿದ್ದಾರೆ. ನಮ್ಮ ತಮ್ಮ ಸಾಮ್ರಾಜ್ಯ ಎನ್ನುವುದಕ್ಕಾಗಿ ಅಷ್ಟೇ ಆಗುವ ವಿಶೇಷ ಯೋಗ್ಯತೆಯವ ಎನ್ನುವುದು ನಮ್ಮ ಮಾತಿನ ಅಭಿಪ್ರಾಯವಲ್ಲ. ಮನುಷ್ಯನ ಉತ್ಕರ್ಷಕ್ಕೆ ಏಳಿಗೆಗೆ ಅನೈಸಿಕೊಳ್ಳುವಂತಹ ವಿದ್ಯೋನ್ನತಿ, ಮಾನವೋನ್ನತಿ, ವಂಶೋನ್ನತಿ ಮೊದಲಾದಂತಹ ಅನೇಕ ಔನ್ನತ್ಯವನ್ನು ಆತ ಸಾಧಿಸಿಕೊಂಡಿರುವಂತಹ ಮಾತಿನ ಮಾನವ ಆತನ ನೆಚ್ಚಿನ ತಮ್ಮನಾದಂತಹ ವಿಚಿತ್ರ ರೀತಿಯಲ್ಲಿ ಮಂಗಳಾಂಗಿಯಾದಂತಹ ನನ್ನನ್ನು ಮದುವೆ ಮಾಡಿಸಿ ಆ ಮೂಲಕವಾಗಿ ನಾನು ಹುಟ್ಟಿ ಬೆಳೆದಿರುವಂತಹ ನನ್ನ ವಂಶ ಏಳಿಗೆಯನ್ನು ಹೊಂದುವುದನ್ನು ತುಂಬ ಕಂಡು ಚಂದನಾಗಬೇಕೆನ್ನುವಂತಹ ಆತ್ಮಾಕಾಂಕ್ಷೆಯನ್ನು ತಿಳ್ಕೊಂಡು ನಿಮ್ಮನ್ನು ಕಂಡಿದ್ದಾರೆ. ಸಂಸ್ಕಾರವಂತರಾಗಿರುವಂತಹ ನೀವು ನಮ್ಮ ಧ್ಯೇಯೋದ್ದೇಶಗಳ ಆಳ ವಿಸ್ತಾರಗಳನ್ನು ಅಳೆದು ತಿಳಿದು ನಮ್ಮ ಉದ್ದೇಶ ಈಡೇರುವಂತೆ ಸಹಕರಿಸುತ್ತೀರಿ ಎಂದು ಭಾವಿಸುತ್ತಾ ಇದ್ದೇನೆ. ನೀವು ಹೇಳಿದ ಮಕ್ಕಳನ್ನೆಲ್ಲ ಕೇಳಿದ್ದೇನೆ, ಬರೀ ಕೇಳಿದ ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೀವು ಹೇಳಿದಂತೆ ನಿಮ್ಮ ತಮ್ಮನಾದ ವಿಚಿತ್ರವೇ ನಿಮಗೆ ಒಂದೇ ಸಹಪಾಠಿಗಳಾಗಿ ಹೋಗಬೇಕು. ಸಂತೋಷ. ರಾಜಕುಮಾರಿ, ನಿಮ್ಮ ತಂಗಿಯರಾದಂತಹ ಅನೇಕ ಪಾಲಿಕೆಯರು ಈಗಾಗಲೇ ನಮ್ಮ ಅಭಿಪ್ರಾಯವನ್ನು ಪ್ರಕಟಿಸಿದ್ದಾಯಿತು. ಹಿರಿಯರಾಗಿರುವಂತಹ ನೀನು ನಿನ್ನ ಅಭಿಪ್ರಾಯ ಏನೆನ್ನುವುದನ್ನು ಸ್ಪಷ್ಟಪಡಿಸಲಿರುವಲ್ಲ ಇವರೆಗೆ. ಅಭಿಪ್ರಾಯವನ್ನು ಕೇಳಿದಾಕ್ಷಣ ಹೇಳಬಹುದು, ಆಗ ಹೇಳಬೇಕಾದ ಯೋಚಿಸಬೇಕು ಹೇಳುವುದೇ. ಹೌದು, ನಮ್ಮ ಅಭಿಪ್ರಾಯವನ್ನು ಪ್ರಕಟಿಸಬೇಕಿದ್ದರೆ ಅದರ ಸಾಧಕ ಬಾಧಕಗಳನ್ನು ಕುರಿತಾಗಿ ಯೋಚಿಸುವುದು ಒಳ್ಳೆಯ ಲಕ್ಷಣ. ಅದನ್ನೇ ವಿಚಾರಿಸುತ್ತಾ ಇದ್ದೇನೆ. ಕೆಲವರ ಅಭಿಪ್ರಾಯವನ್ನು ಬರುತ್ತದೆ, ಯೋಚನೆ ಆಮೇಲೆ ಇರುತ್ತದೆ, ಸಮರ್ಪಕವಾದ ಕಾರ್ಯ ಅಲ್ಲ. ಈಗ ಆ ಕುರಿತು ನಾನು ಯೋಚಿಸುವುದು ಮತ್ತೇನೂ ಅಲ್ಲ. ನಾನೇ ತೀರ್ಮಾನಿಸುವುದಕ್ಕಿಂತ ನಿಮ್ಮಲ್ಲಿ ಆ ಕುರಿತು ವಿಷಯವನ್ನ ಇಟ್ಟು ವಿಮರ್ಶಿಸಿ ಉತ್ತರವನ್ನು ದೊರಕಿಸಿಕೊಳ್ಳುವುದು ಒಳ್ಳೆಯದು ಅಂತ ಅನ್ನಿಸಿದ ಕಾರಣ ತಮ್ಮಲ್ಲಿ ಒಂದೆರಡು ವಿಮರ್ಶೆಗಾಗಿ ನಿನ್ನ ಯಾವೆಲ್ಲ ವಿಚಾರಗಳು ಮಂಡಿತವಾದ ರೀತಿಯಿದೆ ಎನ್ನುವುದರ ಸ್ಪಷ್ಟ ತಿಳುವಳಿಕೆ ನಮಗೆ ಬರಲಿದೆ. ಕೇಳ್ಕೊಳ್ಳಿ. ಯಾಕೆಂದ್ರೆ ದೇವರ
ನಮ್ಮಲ್ಲಿ ಏಕೀಕರಾಗಿ ನಾವು ಈ ಕಾರ್ಯವನ್ನು ಮಾಡಿದ್ದರ ಕಾರಣದಿಂದ ನಾವು ಮಾಡಬಾರದ ಕಾರ್ಯವನ್ನು ಮಾಡಿದ್ದೇವೆ ಹೊರತು ನಮಗೆ ಅನುಕೂಲವಿಲ್ಲ. ಹಿಂದೆ ಹೀಗೆ ಮಾಡಿದವರಿದ್ದಾರೆ ಎಂದು ಪ್ರಶ್ನಿಸ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಅಂತ ಪೂಜ್ಯರಾದಂತಹ ನಮ್ಮ ತಂದೆಯವರಿಗೆ ಶಂಕರ ಚಕ್ರವರ್ತಿಗಳಿಗೆ ಅನುಮೋದನೆ ಮಾಡಿಸಬೇಕಾದಂತಹ ಅನಿವಾರ್ಯ ಆಗ ಚಿಕ್ಕತಾಯಿಯವರಾಗಿರುವಂತಹ ಸತ್ಯದೇವ ಪ್ರತಿದೇವಿಯವರನ್ನು ಸರ್ವ ಸಂದರ್ಭದಲ್ಲಿ ಒಂದಾದ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಪ್ರತಿಜ್ಞೆಯ ಸಾರಾಂಶವೆಂದರೆ ಈ ಮನೆತನದ ಹಿರಿಯವರಾಗಿ ಹುಟ್ಟಿದ ಈ ಸಾಮ್ರಾಜ್ಯಕ್ಕೆ ಸಹಜವಾಗಿ ಬಾಧ್ಯಸ್ಥನಾದ ಅಧಿಕಾರಸ್ಥನಾದಂತಹ ನಾನು ನನ್ನಲ್ಲಿರುವಂತಹ ಅಧಿಕಾರವನ್ನು ತೊರೆದಿದ್ದೇನೆ. ಇದೇ ಅಲ್ಲ, ಅಖಂಡ ಪ್ರಪಂಚವನ್ನು ಪಾಲಿಸುವುದಾಗಿ ಹೇಳುತ್ತಿರುವಂತಹ ಸೂರ್ಯದೇವರ ಸಾಕ್ಷಿಯಾಗಿ ಘೋಷಿಸಿದ್ದೇನೆ. ನಾಳೆ ಪ್ರಮಾಣಗಳನ್ನು ಮಾಡಿದ್ದೇನೆ. ಈ ಎಲ್ಲ ಸಂಗತಿಗಳನ್ನು ಮನಸ್ಸಿನಲ್ಲಿ ವಿಮರ್ಶಿಸಿ ವಿಶ್ಲೇಷಿಸಿ ಚಕ್ರವರ್ತಿಯಾದಂತಹ ನನ್ನ ತಮ್ಮ ವಿಜಯಕವಿಯನ್ನು ನೀವು ಕೈ ಹಿಡಿಯುವುದು ಸೂಕ್ತ ಎನ್ನುವಂತಹ ನಿರ್ಧಾರಕ್ಕೆ ಬಂದು ಅದನ್ನು ಪ್ರಕಟಪಡಿಸುತ್ತೇನೆ. ಆದರೆ ಈಗ ನಿಮ್ಮ ವಿಷಯವನ್ನು ಸತ್ಯವಾಗಿ ಸ್ಪಷ್ಟಪಡಿಸಿದ್ದೀರಿ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಏನೆಂದು ಸತ್ಯವಾಗಿ ಸ್ಪಷ್ಟಪಡಿಸಬೇಕು ಎಂಬುದೇ ಯಾವ ಅನಿಸಿಕೆ ಇದ್ದರೂ ಅದನ್ನು ಮನಸ್ಸಿನಲ್ಲಿ ಒಳಗಿಸುವುದು ಯಾವತ್ತೂ ಲಕ್ಷಣ ಅಲ್ಲ. ನಿನ್ನ ಮನಸ್ಸಿನಲ್ಲಿ ಏನೇ ಇದ್ದರೂ ಅದನ್ನು ಸ್ಪಷ್ಟವಾಗಿ ಪ್ರಕಟಿಸಬಹುದಲ್ಲ. ಈಗ ನೀವು ನಮ್ಮನ್ನು ಮದುವೆ ಆಗುತ್ತಿಲ್ಲ ಅಂತ ಇದೆ. ನಿಮ್ಮ ತಮ್ಮನನ್ನು ನಾನು ಮದುವೆ ಆಗುವುದು ಸರಿ ಅಂತ ನನಗೆ ಅನಿಸ್ತಾ ಇದೆ. ಪ್ರಶ್ನೆ ಇರ್ತಾ ಇದೆ. ಯಾಕೆ ಅಂತ ಹೇಳಿದ್ರು ಒಂದು ಅನುಮಾನ ಇಲ್ಲಿ ಕಾಣುತ್ತಾ ಇದೆಯಲ್ಲ, ಸಾರ್ವಭೌಮತೆಯ ಯೌವನವನ್ನ ರೂಪ ಸೌಂದರ್ಯವನ್ನ ಕಣ್ಣು ಮೋಹಿಸಿ ಮೆಟ್ಟಿ ಮದುವೆಯಾಗುತ್ತೆಂದು ಅವನಿಗೆ ಭರವಸೆಯನ್ನು ನೀನು ನೀಡಿದವಳಾದರೆ ವಿಕ್ರಮವೇ ಬಡವಾಗಿ ಉಳ್ಳಂತಹ ಸ್ವಯಂವರ ಮಂಟಪದಲ್ಲಿ ನಿನ್ನ ತಂಗಿಯರೊಂದಿಗೆ
ಮಾತುಕಟ್ಟಿದೆಯೇ ಎನ್ನುವುದರ ಸುಳಿವೇನಾದರೂ ನಮಗೆ ಸಿಕ್ಕಿದ್ದರೆ
ನಮ್ಮ ವಂಶದ ಮೂಲ ಪುರುಷ ಧರ್ಮದ ಬೆಳೆಯನ್ನು ಬೆಳೆಯುವುದಕ್ಕೆ ಸಿದ್ಧಪಡಿಸಿದ ಕ್ಷೇತ್ರ ಇದು ಮಹಾಶಿಲಾ. ನಮ್ಮಂತಹ ವ್ಯಕ್ತಿಗಳನ್ನು ಕೆತ್ತುವುದಕ್ಕೆ ಇರುವ ತಕ್ಷಶಿಲಾ ಇದು. ಇಲ್ಲಿ ವಿಶ್ವವಿದ್ಯೆಗಳೆಲ್ಲ ಆಲಯವನ್ನು ಪಡೆದು ಲೋಕಕ್ಕೆ ನೆಮ್ಮದಿಯನ್ನು ಕೊಡಬೇಕು. ರಣರಂಗವನ್ನು ವಿಶ್ವವಿದ್ಯಾಲಯ ಮಾಡಿಬಿಟ್ಟಿಯಲ್ಲ, ನೀನು ಒಳ್ಳೆಯದಾಯ್ತು. ಕ್ಷಣಾರ್ಧದಲ್ಲಿ ನನ್ನ ತಲೆ ಹಾರ್ತದೆ, ಹಾರಲಿ, ಅದು ದೊಡ್ಡದಲ್ಲ. ಆದರೆ ತಲೆ ಒಳಗೆ ಏನಿದೆ ಅನ್ನೋದನ್ನು ಹೇಳುವುದಕ್ಕೆ ಒಂದು ಕ್ಷಣದ ಅವಕಾಶ ಕೊಟ್ಟು. ಬದುಕಿಸುವ ತಾಯಿ ಎದೆ ಹಾಲನ್ನು ಕೊಡ್ತಾಳೆ. ಅದೇ ಮಗು ಸಾಯುವಾಗ ಮಾತು ಬರದ ಮಗುವಿನ ಬಾಯಿಗೆ ಆ ತಾಯಿ ಕಿವಿ ಕೊಡ್ತಾಳೆ. ಸಾಯುವ ಮೊದಲು ಮಗು ಒಂದು ತೊದಲು ಮಾತಾಡ್ಲಿ ಅಂತ ಪ್ರತ್ಯಾಶೆಯಿಂದ. ಓ ಲೋಕದ ಮಾತೆ, ಸಾಯುವ ಈ ಮಗುವಿನ ಒಂದು ಮಾತು ಕೇಳಲಾರೆಯ ನೀನು? ಇಂದಿರೇಶ ಇಂದಿರೇಶನೇ ನಾನು ಇವರ ಜಗಳವನು ಇಂದಿರೇಶನೇ ನಾನು ಇವರ ಜಗಳವನು ಇಂದಿರೇಶನೇ ನಾನು ಇವರ ಜಗಳವನು ಇವರ ಜಗಳವನು ಇಂದು ಈಕ್ಷಿಸಲಾರೆ. ಕೋಟಿ ಕಣ್ಣಾರ ಇಂದು ಈಕ್ಷಿಸಲಾರೆ, ಕೋಟಿ ಕಣ್ಣಾರ ಇವರ ಜಗಳವನು ಇಂದು ಈಕ್ಷಿಸಲಾರೆ. ನೋಡಿ ಕಣ್ಣಾರೆ, ನೋಡಿ ಕಣ್ಣಾರೆ, ಇಂದಿರೇಶನೇ ನಾನು ಇವರ ಜಗಳವನ್ನು ಇಂದು ಈಕ್ಷಿಸಲಾರೆ. ನೋಡಿ ಕಣ್ಣಾರ ಇವರ ಜಗಳವನು ಈಕ್ಷಿಸಲಾರೆ, ನೋಡಿ ಕಣ್ಣಾರೆ, ಜಗಳ ನೋಡಿ ಕಣ್ಣಾರೆ. ಎಂದಾದೀ ಕಾಯ ಎರವಿ ನೊಡವೆ ಜೀಯ ಎಂದಾದೀ ಕಾಯ ಎರವಿ ನೊಡವೆ ಜೀಯ ದೇವಾಯ ಎಂದಾದೀ ಕಾಯ ಎರವಿ ನೋಡವೆ ಜಿಯ ಈ ಕಾಯ ಎರವಿ ನೋಡವೆ ಜಿಯ ಎಂದಾದೀ ಕಾಯ ಎರವಿ ನೊಡವೆ ಜೀಯ ಕಾಯ ಎರವಿ ನೊಡವೆ ಜೀಯ ಈ ಕಾಯ ಎರವಿ ನೋಡವೆ ಜಿಯ ಎಂದಾದರಿ ಕಾಯ ದೇವ ದೇವ ಎಂದಾದರಿ ಕಾಯ ಎರವಿ ನೋಡವೆ ಕಾಯ ಎರವಿ ನೋಡವೆ
ಬೆಜಿಯ ಹಿಂದೆ ಹೋಗಲಿ ತೀರ್ತು ಹಿಂದೆ ಹೋಗಲಿ ತೀರ್ತು ಕಾಯ ಹಿಂದೆ ಹೋಗಲಿ ತೀರ್ತು ಚಕ್ರ ನೀನೆತ್ತು ಈ ಕಾಯ ಹಿಂದೆ ಹೋಗಲಿ ತೀರ್ತು ಚಕ್ರ ನೀನೆತ್ತು ಚಕ್ರ ನೀನೆತ್ತು ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ ಮನೋಹರ ಎಂದಾದರಿ ಕಾಯಯ ರವಿ ನೋಡವೆನಿಯ ಹಿಂದೆ ಹೋಗಲಿ ಈ ಕಾಯ ಹಿಂದೆ ಹೋಗಲಿ ಹಿಂದೆ ಹೋಗಲಿ ನೀರು ಚಕ್ರ ನೀನೆತ್ತು ಶ್ರೀ ಮನೋಹರ ಸ್ವಾಮಿ ಮನೋಹರ ಸ್ವಾಮಿ ಪರಾ ಶ್ರೀ ಮನೋಹರ ಶ್ರೀ ಮನೋಹರ ಶ್ರೀ ಮನೋಹರ ಸ್ವಾಮಿ ಪರಾ ಇಂದಿರೇಶ, ಯುದ್ಧದ ಕಾವೇರಿ ಸಾವೇರಿ ನನ್ನ ಮೇಲೆ ಬಂದಾಗ ಒಂದು ಮಾತು ಕೇಳಲಾರೆಯ ಇಂದಿರೇಶ? ಲೋಕದ ಜೀವಿಗಳಲ್ಲಿ ತಂದೆಯಾದ ನಿನ್ನ ಮುಖ ನೋಡುವ ಧೈರ್ಯ ಇಲ್ಲ, ಆದರೆ ತಮ್ಮ ಅಂತರಂಗದ ಪ್ರಾರ್ಥನೆಯನ್ನ ಮಾಡುವ ತವಕ ಮಾತ್ರ ಇದೆ. ಅದನ್ನ ಕೇಳಿಸಿಕೊಳ್ಳುವ ಸ್ಥಾನ ತಾಯಿಯದು. ತಾಯಿಯನ್ನ ನೀನು ಹೊರಗಿಟ್ಟವ ಅಲ್ಲ, ನಿನ್ನ ಎದೆಯ ಒಳಗೆ ಭದ್ರವಾಗಿ ಇರಿಸಿಕೊಂಡಿದ್ದೆ. ಇಂದಿರಾಧವ, ಪ್ರಪಂಚಕ್ಕೆ ಕಾಣುವುದು ಕೌಸ್ತುಭಧಾರಿಯಾದಂತಹ ನಿನ್ನ ಎದೆ ಮಾತ್ರ. ಯಾಕೆ? ಅಲ್ಲಿ ತಾಯಿ ಇದ್ದಾಳೆ. ತಂದೆಗೆ ತಿಳಿಸುವ ಮಾತನ್ನ ತಾಯಿಯಲ್ಲಿ ಹೇಳಿದ ಹಾಗೆ ನಿನ್ನ ವಿಶಾಲವಾದ ವಕ್ಷಸ್ಥಳದಲ್ಲಿ ಆಶ್ರಯವನ್ನ ಪಡೆದಂತಹ ನಮ್ಮ ತಾಯಿ ಆ ಮಹಾಲಕ್ಷ್ಮಿ, ಅವಳೇ ಮಹಾಕಾಳಿ, ಅವಳೇ ಮಹಾಸರಸ್ವತಿ, ಅವಳೇ ಮಹಾಲಕ್ಷ್ಮಿ. ಅವಳ ಮುಖ ನೋಡಿ ನಾನು ಯಾಚನೆ ಮಾಡಿಕೊಳ್ತಾ ಇದ್ದೇನೆ. ದೀರ್ಘವಾದ ಜೀವನ ನನಗೆ ಕಷ್ಟ ಸಂಕಷ್ಟಗಳ ವನವಾಗಿ ಕಂಡಿತು. ಜೀವನವೆಂಬುದು ಹೂವಿನ ಹಾಸಲ್ಲ, ಅದು ಮುಳ್ಳಿನ ಹಸೆ ಎಂಬುದು ಅರ್ಥವಾದರೂ ಬಿಡಲಾರದ ಸಂಕಟದಲ್ಲಿ ನಾನಿದ್ದೇನೆ. ಪಡೆದಂತಹ ಸಂಸಾರ ಅಲ್ಲ ಇದು, ನಾನಾಗಿ ಬಿಟ್ಟುಕೊಟ್ಟ ಸಂಸಾರ. ಆದರೆ ನಾನು ಬಿಟ್ಟರೂ ಆ ಸಂಸಾರ ನನ್ನನ್ನು ಬಿಡಲಿಲ್ಲ, ಗಾಢವಾಗಿ ಅಂಟಿಕೊಂಡಿದೆ. ಹಲವು ಕಾಲ ಮನೆಯಲ್ಲಿ ಮಕ್ಕಳಿಲ್ಲ ಎಂಬ ಚಿಂತೆ, ಕುಲದ ಕುಡಿಗಳು ಈ ಮನೆತನವನ್ನ ಮುಂದೆ ನಡೆಸುವ ಕಂದಮ್ಮಗಳಿಲ್ಲ ಎಂಬಂತಹ ಕೊರಗಿತ್ತು. ತೊಟ್ಟಿಲು ಕಟ್ಟದ ಸಂಕಟದಲ್ಲಿ ಎಷ್ಟು ರಾತ್ರಿಗಳನ್ನು ಕಳೆದನು.
ಆಮೇಲೆ 100 ತೊಟ್ಟಿಲುಗಳನ್ನು ಕಟ್ಟುವ ಅದೃಷ್ಟ ಒಲಿತು ಬಂತು. ಮಕ್ಕಳು ಮೊಮ್ಮಕ್ಕಳೆಲ್ಲ ತುಂಬಿಕೊಂಡ್ರು. ಅವರಿಗೆ ಯೋಗ್ಯ ಗುರುಕುಲದಲ್ಲಿ ಶಿಕ್ಷಣವನ್ನು ಕೊಡಿಸುವ ಪ್ರಯತ್ನ ಮಾಡಿದೆ ಕೃಷ್ಣ. ಆದರೆ ನಮ್ಮ ಗುರುಕುಲ ಅವರಿಗೆ ವಿದ್ಯೆಯನ್ನು ಮಾತ್ರ ಕೊಡಲಿಲ್ಲ, ಬಡಿದಾಡುವುದಕ್ಕೆ ಆಯುಧವನ್ನು ಕೊಟ್ಟಿತು. ಭೂಲೋಕದ ಆಯುಧಗಳು ಮಾತ್ರ ಅಲ್ಲ ಕೃಷ್ಣ, ದೇವಲೋಕದ ಆಯುಧಗಳು. ಭೂಲೋಕದ ಸೈನಿಕರು ಮಾತ್ರ ಅಲ್ಲ, ಪಾತಾಳದ ಘೋರ ರಕ್ಕಸರು ಎಲ್ಲರೂ ನಮ್ಮ ಸೇನೆಗಳಲ್ಲಿ ಸೇರಿಕೊಂಡು ಹೊಡೆದಾಟ, ಬಡಿದಾಟ, ಕಡಿದಾಟ, ನೆತ್ತರೋಟ. ಯಾರಲ್ಲಿ? ಒಂದೇ ರಕ್ತವನ್ನು ಹಂಚಿಕೊಂಡ ಒಂದೇ ಕರುಳಿನ ಕುಳಿಗಳಾದ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ. ಕ್ಷತ್ರಿಯರ ಬದುಕೆಲ್ಲ ಇಷ್ಟು ನಿರರ್ಥಕ ಆಗಿ ಹೋಯ್ತಲ್ಲ ಕೃಷ್ಣ. ಹೊಡಿ ಬಡಿ ಕಡಿ ಅಂತ ಒಂದೇ ಮನೆಯಲ್ಲಿ ಎಲ್ಲ ಕೂಗಿದರೆ ಎತ್ತು ಬರಲಾರದ ವೃದ್ಧ ಪಿತಾಮಹ, ವೃದ್ಧ ಮಾತಾಮಹಿ ಎಷ್ಟು ಸಂಕಟ ಅನುಭವಿಸಬಹುದು. ಎಲ್ಲ ಸಂಕಟವನ್ನು ಎದೆಯೊಳಗೆ ತುಂಬಿಕೊಂಡಿದ್ದೇನೆ. ಯಜಮಾನ ಅಳಬಾರದು, ಯಜಮಾನನಿಗೆ ಅಳುಬಾರದು ಅಂತಲ್ಲ, ಅಳಬಾರದು. ಉಳಿದವರೆಲ್ಲ ಅಳಬಹುದು, ಆದರೆ ಯಜಮಾನ ಅಳಬಾರದು. ಅಳುವುದಕ್ಕೆ ದೇವರ ಮನೆ ಉಂಟು, ಹೊರಮನೆಯಲ್ಲಿ ಅಳಬಾರದು. ಯಜಮಾನ ಅಳಬಹುದಾದರೆ ದೇವರ ಮನೆಯೊಳಗೆ ಅಳಬೇಕು, ಯಾರೂ ಕಾಣದೇ ಇದ್ದಾಗೆ. ಎಲ್ಲರೂ ನಿಸ್ತೇಜರಾಗಿದ್ದಾರೆ, ಕಂಗಾಲಾಗಿದ್ದಾರೆ, ಭೀತಿಯ ಭಿತ್ತಿಯ ಒಳಗೆ ಹುದುಗೆ ಹೋಗಿದ್ದಾರವರು, ಯಾರಿಗೂ ಕಾಣಿಸುವುದಿಲ್ಲ. ಅಂತಹ ಏಕಾಂತ ಭಾಗ್ಯವನ್ನು ಕೊಟ್ಟಿಯಲ್ಲ ಇಂದಿರಾಧವ. ನನ್ನ ಅಳು ನಿನಗಾಗಿ, ನನ್ನ ಅಳುವೆಲ್ಲ ನಿನ್ನ ಪೂಜೆ ಕೃಷ್ಣ, ನಿನ್ನ ಪೂಜೆ ಅಂತ ತಿಳಿ. ಕಣ್ಣೀರಿನಿಂದ ನಿನ್ನ ಪಾದ ತೊಳಿತೇನೋ ನಾನು. ಈ ಮೊಮ್ಮಕ್ಕಳ ಯುದ್ಧವನ್ನು ನೋಡೋದಕ್ಕೆ ಇಷ್ಟಪಡುವುದಿಲ್ಲ. ಇವರ ಈ ಜಗಳವನ್ನ ನಿಂದು ನೋಡಿ ಕಣ್ಣಾರೆ. ಕಣ್ಣುಗಳು ಕಾಣಿಸುವುದಿಲ್ಲ. ಕರ್ಣ ಹೇಳಿದ ಮಾತು, ಬಿದ್ದು ಹೋಗುವ ರೆಪ್ಪೆಯನ್ನು ನೂಲಿಂದ ಮೇಲಕ್ಕೆ ಕಟ್ಟಿಕೊಂಡಿದ್ದೇನೆ. ಯಾಕೆಂದ್ರೆ ನನ್ನ ಪ್ರಾರಬ್ಧವನ್ನು ನಾನೇ ನೋಡ್ಬೇಕಲ್ಲ ಕೃಷ್ಣ. ಎತ್ತಿ ಕಟ್ಟಲ್ಪಟ್ಟ ಕಣ್ಣುಗಳಿಗೆ ಕಾಣುವುದು ಹೊಡೆದಾಟದ ಚಿತ್ರ ಮಾತ್ರ. ಬಡಿದಾಡಿ ಸಾಯುವ ಮಕ್ಕಳಿಗೆ ಗೊತ್ತಿಲ್ವೋ ಎಂದಾದರೀಕಾಯ ಎರವಿನೊಡವೆ ಚೀಯ. ಬಿದ್ದು ಹೋಗುವ ದೇಹ, ಮಣ್ಣಾಗುವ ದೇಹ, ಅದನ್ನ ಹೊನ್ನು ಅಂತ ತಿಳಿದಿದ್ದಾರವರು. ಗೊತ್ತಿಲ್ಲ ಅವರಿಗೆ, ಆದರೆ ಅರ್ಥ ಆದ ನನಗೆ ಬೇರೆ ದಾರಿ ಇಲ್ಲ. ಕೃಷ್ಣ, ಬದುಕುವ ಆಸೆಯನ್ನು ದೇವರು ಅಂತ ಹೇಳ್ತಾರೆ. ನೀನೇ ಮುಂದಿರುವಾಗ ನನಗೆ ಬದುಕುವ ಆಸೆ ಯಾಕೋ? ಸಾಯುವುದಕ್ಕೆ ಮನಸ್ಸೇ ಇರಲಿಲ್ಲ ಇಷ್ಟು ದಿವಸ. ನನಗೆ ಮನಸ್ಸು ಅಂತ ಕೊಟ್ಟು ಉಪಕಾರ ಮಾಡಿದ್ದಿ ಭಗವಂತ. ಸಾಯುವ ಆಸೆ ಆಗ್ತಾ ಇದೆಯಲ್ಲ ಕೃಷ್ಣ. ಇಂದೇ ನನ್ನ ಜೀವ ಹೋಗಲಿ, ನಿನ್ನ ಪಾದದಡಿಯಲ್ಲಿ ಹೋಗಲಿ. ಲೋಕ ಎಲ್ಲ ಕಂಡದ್ದು ನಿನ್ನ ಶ್ರೀಕರವನ್ನು ಮಾತ್ರ. ನನಗೆ ಸಾಯುವುದಕ್ಕೆ ನಿನ್ನ ಶ್ರೀಪಾದ ಇದೆಯಲ್ಲ, ಸಾಕು, ಇನ್ನೇನು ಬೇಡ. ಬದುಕುವುದಕ್ಕೆ ಶ್ರೀಕರ ನನಗೆ ಬೇಡ, ಸಾಯುವುದಕ್ಕೆ ಶ್ರೀಪಾದ ಇದೆಯಲ್ಲ ಅದು ಸಾಕು ಕೃಷ್ಣ. ನನ್ನ ತಾಯಿ ಹುಟ್ಟಿದ ಪಾದ. ಪ್ರತಿಯೊಂದು ಜೀವವು ಸಾಯುವಾಗ ಮಾತಿದ್ರೆ ಅಮ್ಮ ಅಂತ ಕೂಗಿ ಸಾಯ್ತದೆ. ನನಗೊಂದು ಮಾತು ಮಾತ್ರ ಕೊಡು, ಅಮ್ಮ ಅಂತ ಕೂಗಿ ಸಾಯುವ ಯೋಗ ಕೊಡು ಕೃಷ್ಣ, ಸಾಯುವ ಯೋಗ ಕೊಡು ನನಗೆ. ಏನೋ ನನ್ನನ್ನು ಕೊಲ್ಲಿಕ್ಕೆ ಚಕ್ರ ಹಿಡಿದಿದ್ದೇನೆ. ಶ್ರೀ
ಕೊಲ್ತೀಯಲ್ಲ, ಅಲ್ಲಿ ಮುಗ್ದೆ. ಕೊಲ್ಲುವ ಕಾಯಕ ನಿನ್ನದಲ್ಲ. ಯಾಕೆ ಸಂಹಾರದಲ್ಲೂ ಸ್ಥಿತಿ ಉಂಟು ಅಂತ ಭರವಸೆ ಉಂಟು ನನಗೆ. ನೀನು ಕೊಲ್ಲಬಹುದು, ಆದ್ರೆ ನಾನು ಸಾಯುವುದಿಲ್ಲ. ಅದು ಸಾಯುವುದಿಲ್ಲ ಬಿಡು. ಮತ್ತೆ ಇನ್ನು ಎಷ್ಟು ಕಾರ್ಯಕ್ರಮ ನಾನು ಮಾಡಬೇಕು. ಇವತ್ತು ಸತ್ರದಲ್ಲ ಮತ್ತು ನಿಂತು ಹೋಗ್ತದೆ. ಅದು ಸಾಯುವ ಅಲ್ಲವೇ ಅಲ್ಲ ನಾನು. ಹೌದು, ದೇವ ಕಾರ್ಯಕ್ಕಾಗಿ ದೇವವ್ರತನಾಗಿ ಬದುಕಬೇಕಾದವನ್ನ, ದೇವ ಕಾರ್ಯವನ್ನ ವಿರೋಧಿಸುವವರಿಗೆ ಭಯಂಕರ ಭೀಷ್ಮನಾಗಿ ನಾನು ಬದುಕಬೇಕು. ಬದುಕಿನ 2 ಮಾರ್ಗಗಳನ್ನು, 2 ಗುರಿಗಳನ್ನು ನಾನು ಇಟ್ಟುಕೊಂಡವ. ಕೊಲ್ತೀಯನ ಬೇಡ, ಸಾಧ್ಯ ಇಲ್ಲ. ಆದರೆ ಒಂದು ಕೆಲಸ ಮಾಡಬಹುದು, ನನ್ನ ಮೈಯನ್ನು ಕತ್ತರಿಸಿ ಹಾಕಬಹುದು. ಈಗ ಆರ್ಯಾವರ್ತದಲ್ಲಿ ಇರುವುದೆಲ್ಲ ನಮ್ಮ ರಕ್ತದ ಬೀಜ, ನೆನಪಿರಲಿ. ಈ ರಕ್ತ ಬೀಜಗಳನ್ನೆಲ್ಲ ಪೂರ್ಣ ನೀನು ಒಂದೊಂದು ಬಿಂದು ರಕ್ತ ಬಿಡದೆ ಕುಡಿಯುವವರೆಗೆ ನಿನ್ನನ್ನು ಕೊಲ್ಲಿಕ್ಕಾಗೋದಿಲ್ಲ. ಅಷ್ಟು ಗೊತ್ತಾಯ್ತು ನನಗೆ. ಬಹಳ ದೊಡ್ಡ ಕೆಲಸ ಮಾಡಿದೆ. ಚಕ್ರ ಹಿಡಿದು ಗರ 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 ತಿರುಗಿಸ್ತೆ. ಇದು ಪ್ರದರ್ಶನ ಗೊತ್ತಾಯ್ತು ನನಗೆ. ಆಯಾಹಿ ಸುದರ್ಶನ ಬಂದದ್ದು ಹೌದು, ಆದರೆ ಬಿಡಲಿಲ್ಲ. ಅಲ್ಲ, ಬಿಟ್ಟರೆ ನನ್ನ ಕೊರಳನ್ನು ನೀನು ಕತ್ತರಿಸಬಹುದು, ಆದರೆ ಭೀಷ್ಮ ಸಾಯುವುದಿಲ್ಲ. ಕೊರಳು ಕತ್ತರಿಸಿದರೆ ಪ್ರಯೋಜನ ಇಲ್ಲ. ನೀನು ಈ ಕಾರ್ಯಕ್ರಮ ಮಾಡಿದ್ರಿಂದ ಏನಾಯಿತು ಅಂತಂದರೆ, ಒಂದು ಹುಲ್ಲು ಕಡ್ಡಿಯನ್ನು ಕತ್ತರಿಸುವುದಕ್ಕೆ ಕೊಡಲಿ ತೆಗೆದುಕೊಂಡು ಬಂದಾಗಾಯಿತು. ಎಷ್ಟು ವಯಸ್ಸಾಯಿತು. ನಾನೇ ಹೀಗೆ ಆಯ ತಪ್ಪಿ ಕುತ್ತಿಗೆಯನ್ನು ಅಲ್ಲಾಡಿಸಿದ್ರೆ ಕುತ್ತಿಗೆ ಮುರಿದು ಹೋಗ್ತದೆ. ಈ ಕುತ್ತಿಗೆ ಕತ್ತರಿಸಲಿಕ್ಕೆ ನೀವೆಲ್ಲ ಎಷ್ಟು ಹೊಡೆದಾಡ್ತೀರಿ. ಇದು ಬೇಡ, ಇರಲಿ, ಚೆನ್ನಾಯಿತು, ಘನ ಆಯಿತು. ಇದು ಚಕ್ರ ಬರಲಿ. ಅಲ್ಲ, ಒಳಗಿನ ಚಕ್ರಗಳೆಲ್ಲ ಜಾಗೃತವಾಗಲಿ. ಜನ್ಮ ಜನ್ಮಾಂತರದ ಪೀಡೆಯೆಲ್ಲ ತೊಲಗಲಿ. ಅದು ಹೌದು. ಕಾಮಧೇನುವಿನಲ್ಲಿ 3 ಕೋಟಿ ದೇವತೆಗಳು. ಕಾಮಧೇನುವನ್ನ ಮುಳ್ಳಿನಿಂದ ಹೊಡೆದ ಪಾಪಿ ಏಕಕ್ಷಣದಲ್ಲಿ 33 ಕೋಟಿ ದೇವತೆಗಳ ಶಾಪ ತಾಪ ಪಾಪಕ್ಕೆ ಭಾಜನಾಗುತ್ತಾನೆ. ಒಂದು ಬಗೆಯ ಸ್ಫೂರ್ತಿ ಅದು. ಯಾವ ಜನ್ಮದಲ್ಲಿ ಅಂಥ ಪಾಪ ಮಾಡಿದ್ದೇನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ 33 ಕೋಟಿ ದೇವತೆಗಳ ಅನುಗ್ರಹ ಬರುವ ಹಾಗೆ ಬದುಕಿದ್ದೇನೆ. ನನ್ನ ಒಂದು ಬ್ರಹ್ಮಚರ್ಯ ಸಾಕು. ಆದ್ದರಿಂದ ನಿಜವಾದ ನಾನು ಭಾಗವತ ಅಂತ ನೀನು ಒಪ್ಪಿಕೊಂಡ್ರೆ ಒಂದು ಮಂದಹಾಸದ ಅನುಗ್ರಹ ಮಾಡು ನೋಡುವ. ಅದೇ ಅಲ್ವೇ ನನಗೆ ಸ್ವಭಾವ. ಚಕ್ರವ ಧನುಜ ವಿದಳಿತ ಮುಚ್ಚಿ ಕಿರುನಗೆಗೂಡಿ ಚಕ್ರವ ಧನುಜ ವಿದಳಿತ ಮುಚ್ಚಿ ವರ ಚಂದನವಾಯೇರಿ ಕಿರೀಟಿಯ ಭಯಮನೀಯ ಅಚ್ಯುತನು ಭೀಷ್ಮರೇ, ಕೃಷ್ಣ ಆಯಾಹಿ ಸುದರ್ಶನ. ಹೌದು. ಅದಕ್ಕೆ ಆಜ್ಞೆ ಇರುವುದಷ್ಟೇ, ಬರುವುದಕ್ಕೆ ಮಾತ್ರ. ನನ್ನ ಪ್ರತಿಜ್ಞೆಯೇ ಆಗಲ್ವೋ? ಶಕ್ರ ವೈವಸ್ವತರ್ ಮುಸುಕಿದರು ಬಿಡೆನು. ಚಕ್ರ ಬಿಡುವುದಿಲ್ಲ ಅಂತ ಬಿಡೆನು. ಬಿಡದೆ ಹಿಡಿದದ್ದು, ಬಿಡುವುದಕ್ಕಾಗಿ ಹಿಡಿದದ್ದೇ ಅಲ್ಲ. ಅಂದರೆ ಪಡೆಯುವುದಕ್ಕೆ ಹಿಡಿದದ್ದು ಅಂತ ಆಯ್ತು. ಆಚಾರ್ಯರೇ, ನಿಮ್ಮ ಮುಖದಲ್ಲಿ ನಗು ಬಂತಲ್ವ? 800 ವರ್ಷದ ನಗು ಇದು. ಎಷ್ಟು ವರ್ಷ ಆಗಿತ್ತು ನೀವು ನಗದೆ? ಆಲೋಚನೆ ಮಾಡಿ. ಅಲ್ಲ, ಅದು ಹೌದು. ಅಂದ್ರೆ ನಗುವುದು ಮರ್ತೇ ಹೋಗಿತ್ತದು. ಸುದರ್ಶನ ಪ್ರದರ್ಶನವಾದರೂ ನಿಮ್ಮ ಅಂತರಂಗದಲ್ಲಿ ಕೊಟ್ಟ ದರ್ಶನದ ಪ್ರತೀಕ ನಿಮ್ಮ ಮುಖದಲ್ಲಿ ಮೂಡಿದ ಮಂದಹಾಸ. ಒಳ್ಳೆಯದು. ಆಚಾರ್ಯರೇ, ಹುಡುಗರು ಹೊಡೆದಾಡಿ ಸಾಯುವುದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಅಲ್ವಾ? ಆಗುವುದಿಲ್ಲ. ಕಣ್ಣು ಮುಚ್ಚಿ ಆಚಾರ್ಯರೇ. ಆದರೂ ಒಂದು ನಿಂತಲ್ಲಿ ಕಣ್ಣು ಮುಚ್ಚುವ ಅಭ್ಯಾಸ ಇಲ್ಲ. ಒಂದು ಒಳ್ಳೆ ಹಾಸಿಗೆ ಬೇಕೋ ಬೇಡ? ಆಚಾರ್ಯರೇ, ಬಯಸಿದ್ರೆ ಸರಳವಾಗಿ ಬರುವುದಿಲ್ಲ. ಅಲ್ಲ, ಸರಳವಾಗಿ ಬರ್ತದೆ.
ಆದರೆ ಬಾಣದ ಮನೆ ಮಾಡುವ ಆಲೋಚನೆ ಮಾಡಿದ್ದಾರೆ. ಬಾಣದ ಹಾಸಿಗೆ ಮಾಡ್ಲಿ. ಹಾಸಿಗೆ ಮಾಡುವುದು ಕಷ್ಟ ಅಲ್ಲ ಆಚಾರ್ಯರೇ, ಮಲಗುವ ಮನಸ್ಸಿರಬೇಕು. ಅಲ್ಲ, ಅದು ಮಲಗುವ ಮನಸ್ಸುಂಟು, ಮಲಗಿದ್ರು ಪ್ರಾಣ ಹೋಗುದಿಲ್ಲ ಅಂತ ಬೇಸರ ಉಂಟು ಆಚಾರ್ಯರೇ. ಯಾಕೆಂದ್ರೆ ಈಗ ಉತ್ತರಾಯಣ ಬರಲಿಲ್ಲ. ಆಚಾರ್ಯರೇ, ನೋಡುವವನು ನಾನು ನಾನು ಎಂಬ ಭಾವದಲ್ಲಿದ್ದದ್ದರಿಂದ ನಿಮ್ಮ ಕಣ್ಣಿಗೆ ನೋವು. ಹೌದು. ಈ ಹೊಡೆದಾಟ, ಈ ಹೆಣಗಳ ರಾಶಿ, ನೋಡುವವನು ನೀನು ಅಂತ ನೀನೇ ನೋಡು ಅಂತ ಒಮ್ಮೆ ಹೇಳಿ, ಆ ಹೊಣೆ ನನ್ನ ಹೆಗಲಿಗೆ ಬಿಡಿ ನೋಡುವ. ಅಂದ್ರೆ ನೀನೇ ನೋಡು ಅಂತ ನೀವು ನನ್ನ ಹೆಗಲಿಗೆ ಆ ಹೊಣೆಯನ್ನು ಕೊಟ್ಟರೆ ವಾಲಿದ್ರೆ ತಲೆ ಬಿದ್ದು ಹೋಗ್ತದಲ್ವ, ಬಿದ್ದು ಹೋಗುವುದು ಬೇಡ. ನನಗೆ ಸೇರಿಸಿಕೊಳ್ಳುವುದಕ್ಕೆ 1000 ತಲೆ ಉಂಟಲ್ಲ ಆಚಾರ್ಯ, ನಿನ್ನ 1000ದಲ್ಲಿ ಇದು ಒಂದು ತಲೆ ಸೇರಿ ಹೋಗ್ಲಿ ಅಂತ ಯಾಕೆ ಅನ್ನಿಸುವುದಿಲ್ಲ ನಿಮಗೆ? ಅಲ್ಲಲ್ಲ, ಅದು ಅಂದ್ರೆ 1000 ತಲೆ ಆದ್ದರಿಂದ ಅಲ್ಲಿ ಸೇರಬೇಕು ಅಂದ್ರೆ ಈ ಸಾವನ್ನು ಬಿಟ್ಟು ಬರಬೇಕಲ್ಲ. 1000 ತಲೆ ಆಗಬೇಕು ಅಂದ್ರೆ ಇಲ್ಲಿ ಸೇರಿದ ಮೇಲೆ. ಹೌದೌದು ಆಚಾರ್ಯರೇ, ಆದ್ದರಿಂದ ನಿಮ್ಮ ಕಣ್ಣುಗಳಲ್ಲಿ ಇನ್ನು ನೋಡುವುದು ಬೇಡ, ನನ್ನ 1000 ಕಣ್ಣುಗಳಲ್ಲಿಯೇ ನೋಡಿ ಸಾವನ್ನು ಎಷ್ಟು ಬೇಕಾದರೂ ಸಹಿಸ್ಲಿಕ್ಕಾಗುತ್ತದೆ. ಮತ್ತೊಂದು ಭ್ರಮೆ ಉಂಟು ಲೋಕಕ್ಕೆ ಆಚಾರ್ಯರೇ, ಕಣ್ಣನ್ನು ಬಿಚ್ಚಿ ರಪ್ಪೆಯನ್ನು ಮೇಲೆತ್ತಿ ಕಟ್ಟಿದರೆ ತಾನು ಪ್ರಯತ್ನಪೂರ್ವಕವಾಗಿ ಆದರೂ ನೋಡಬಲ್ಲೆ, ಎಲ್ಲವನ್ನೂ ಕಾಣಬಲ್ಲೆ. ನಿಜಾರ್ಥದಲ್ಲಿ ಉಪನಿಷತ್ತನ್ನು ಹೃದ್ಗತ ಮಾಡಿಕೊಂಡ ನಿಮಗರ್ಥ ಆಗುತ್ತದೆ ಆಚಾರ್ಯರೇ, ಕಣ್ಣನ್ನು ಬಿಚ್ಚಿ ನೋಡುವುದಕ್ಕಿಂತ ಹೆಚ್ಚು ಮುಚ್ಚಿ ನೋಡುವುದಕ್ಕಾಗುತ್ತದೆ ಅಲ್ವೋ? ಬಿಚ್ಚಿದರೆ ಅದರ ವ್ಯಾಪ್ತಿ ಎಷ್ಟೋ ಅಷ್ಟೇ ಕಾಣುವುದಲ್ವೋ ಆಚಾರ್ಯರೇ? ದೇವರೇ, ನೋಡಿ ಕಣ್ಣು ಮುಚ್ಚುವ ಆಲೋಚನೆ ಇತ್ತು, ಆದರೆ ಈಗ ದೇವರ ಆಜ್ಞೆ ಸರಿ, ಕಣ್ಣು ಮುಚ್ಚಿ ನೋಡುವುದು ಒಳ್ಳೆಯದು ಅಲ್ವೋ? ಆ ನಿರ್ಧಾರಕ್ಕೆ ನೀವು ಬರ್ತೀರಿ ಅಂತಾದರೆ ಇನ್ನು ಇವನಲ್ಲಿ ಏನು ಮಾತು ಕೇಳ್ತೀರಿ ನೀವು? ನಿಮ್ಮ ಅಂತಃಪುರದಲ್ಲಿ ಇಟ್ಟಿದ್ದೀರಲ್ಲ ಆಳೆತ್ತರದ ವಾಸುದೇವ ಮೂರ್ತಿ, ನೀವು ಈ ಭಾವದಲ್ಲಿಯೇ ಸ್ಥಿರವಾಗಿದ್ರೆ ರಾತ್ರಿ ಅದೇ ಮಾತಾಡೀತು. ಅದಾಗಬಹುದು. ನಿಮ್ಮ ಅಂತರಂಗದಲ್ಲಿರುವ 1000 ಪ್ರಶ್ನೆಗೆ, 1000 ಪ್ರಶ್ನೆಗೆ ನಿಜವಾದ ಬದುಕಿನ ಒಂದು ಉತ್ತರ ಹೊಳೆದೀತು ಸಾಯಂಕಾಲ. ಅದು ಒಳ್ಳೇದು. ಬೆಳಕಿನಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ಆಚಾರ್ಯರೇ. ಮತ್ತೆ ಕತ್ತಲೆಯೇ ಒಂದು ಬಗೆಯ ಉತ್ತರ ಅಂತಲೂ ನಂಬಿದವನ ಅಲ್ವೋ? ಬೆಳಕಿನ ಎಲ್ಲ ಪ್ರಶ್ನೆಗಳಿಗೆ ಕತ್ತಲೆಯೇ ಉತ್ತರ ಅಂತ. ಕತ್ತಲೆಯನ್ನೇ ಮೈಯೊಳಗೆ ಹೊತ್ತು ಬಂದ ಕೃಷ್ಣ ಅಲ್ಲಿ ಕಳ್ಳತನ ಮಾಡಬಾರ್ದು. ಕಳ್ಳತನ ಉಂಟು? ಕಳ್ಳತನ ಯಾಕೆ ಅಂದ್ರೆ ಏನೇ ಆಗಲಿ ನಿನ್ನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಎಂಬ ನನ್ನ ಪ್ರತಿಜ್ಞೆ ಪೂರೈಸುವ ಹಾಗೆ ಮಾಡಿಬಿಟ್ಟಿಯಲ್ಲ. ಹೌದಪ್ಪ ಆಚಾರ್ಯರೇ, ನಾರದರನ್ನು ಮುಟ್ಟದ, ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರನ್ನು ಮುಟ್ಟದ, ಅಂಬರೀಷನನ್ನು ಮುಟ್ಟದ ನನ್ನೊಂದು ಸುದರ್ಶನ ನಿಮ್ಮನ್ನು ಮುಟ್ಟೀತ? ಅದು ಸಾಧ್ಯ ಇಲ್ಲ. ಆ ಸಾಲಿನಲ್ಲಿಯೇ ನೀವಿದ್ದೀರಿ. ಆದ್ದರಿಂದ ಸೇನಾಧಿಪತಿಯಾದ ಭೀಷ್ಮನಿಗೆ ಅರ್ಜುನನ ಬಾಣದ ಪೆಟ್ಟು, ಭಕ್ತ ಭೀಷ್ಮನಿಗೆ ಏನಂತ ನೀವು ಅರ್ಥ ಮಾಡಿಕೊಳ್ಳುವುದು. ಅದು ಹೌದದು, ಅದು ಮಾತಿನ ಪಟ್ಟು. ಆದ್ದರಿಂದಲೇ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ಧನ್ಯ ನಾಶ ಎನ್ನುವುದಿಲ್ಲ. ಅಂದರೆ ಸುದರ್ಶನ ಗ್ರಹಣವೆಂಬ ಈ ಪ್ರದರ್ಶನ ದೇವರಾಟ. ದೇವರಾಟ ಇದು ದೇವರಾಟ. ದೇವರಾಟದಲ್ಲಿಯೂ ಪ್ರತಿಜ್ಞೆ ಉಂಟು. ಪ್ರತಿಜ್ಞೆ ಮಾಡಿ ದೇವರಾಟಕ್ಕೆ ತೊಡಗಿದವರು. ಪಾರ್ಥನ ಬಾಣದ ಪೆಟ್ಟು ನಿಮ್ಮ ಕೈಯಲ್ಲಿರುವ ಧನುಸ್ಸನ್ನು ತುಂಡರಿಸಿತು. ಮಹಾರಥಿಯಾಗಿಯೂ ಪಾರ್ಥನಿಂದ ತನ್ನ ಸಾರಥಿಗೆ ಬಾಣದ ಘಾತ ಆಗದಂತೆ ತಡೆಯುವಲ್ಲ ಆತ ಅಸಮರ್ಥನಾದ. ಅಲ್ಲಿಗೆ ಅವ ಸೋಲ್ಲಿಲ್ಲ, ನೀವು ಗೆಲ್ಲಿಲ್ಲ, ಸರಿಸಮ ಬಲರೆಂದು ತೋರಿ ತಿಂದಿನಲ್ಲಿ. ಒಳ್ಳೇದು. ಅಂದರೆ ಸರಿ ಅಂತ ಅವರಿಗೂ ಹೇಳಿದ್ದು, ನನಗೂ ಹೇಳಿದ್ದು ಅಲ್ವಾ? ಮತ್ತೆ ನೀನು ಆಜ್ಞೆ ಮಾಡಿದರೆ ಸೂರ್ಯನು ಸರಿತಾನೆ ಅಲ್ವಾ? ಇಂತಹ ಸರಿತಾ ಇದ್ದಾನೆ. ಆದ್ದರಿಂದ ಇಂತಹ ಸಂಧ್ಯಾಕಾಲದ ಪರಮ ಮಂಗಲವಾದ ಮುಹೂರ್ತದಲ್ಲಿ ಲೋಕಮಂಗಲನಾದ ನಿನಗೆ ಮಂಗಳ ಆಗಲಿ ಅಂತ ನಾವು ಭಾಗವತರು ಹಾರೈಸ್ತೇವೆ. ವೇದ ಪಾರಾಯಣದ ಫಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ಒಲಿದಿದ್ದ ಫಲ, ಮೇದಿನಿಯ ನೊಲಿದಿದ್ದ ಫಲ,
ವಸ್ತ್ರಾದಿ ಕನ್ಯಾದಾನ ಫಲವಗು ಆಧರಿಸಿ ಭಾರತದೋಳೊಂದಕ್ಷರವ ಕೇಳರಿಗೆ ಆಧರಿಸಿ ಭಾರತದೋಳ್ ಒಂದಕ್ಷರವ ಕೇಳರಿಗೆ ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ಏಳನ್ನುತ್ತ ರಂಗನಾಯಕ ರಾಜೀವಲೋಚನ ರಾಜೀವಲೋಚನ ರಮಣ ನೀ ಬೆಳಗಾಯಿ ತೇಳು ರಮಣ ದೇ ಬೆಳಗಾಯಿ ಏಳನ್ನುತ್ತ ಅಂಗನೇಲ ಕುಮಿತ ಪತಿಜನೆ ಬೇಸಿದಳು ಅಂಗನೇಲ ಕುಮಿತ ಪತಿಜನೆ ಬಿಸಿದಳು ಅಂಗನೇಲ ಕುಮಿತ ಪತಿಜ ಬಿಸಿದಳು ಅಂಗನೆ ಲಕ್ಷ್ಮಿತ ಪತಿಯನ್ನೇ ಬಿಸಿದಳು ಅಂಗನೆ ಲಕ್ಷ್ಮಿತ ಪತಿಯನ್ನೇ ಬಿಸಿದಳು ಶೃಂಗಾರದ ನಿಂದೆ ಸಾಕೆನ್ನುತ್ತ ಈ ಶೃಂಗಾರದ ನಿಂದೆ ಸಾಕು ಏಳೆನ್ನುತ್ತ ಈ ಶೃಂಗಾರದ ನಿಂದೆ ಸಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಗೆನ್ನುತ್ತ ಶೃಂಗಾರದ ನಿದ್ದೆ ಸಾಗೆನ್ನುತ್ತ ನಿದ್ದೆ ಸಾಗೆನ್ನುತ್ತ ನಿದ್ದೆ ಸಾಗೆನ್ನುತ್ತ ರಂಗನಾಯಕ ರಾಜೀವಲೋಚನ 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 ರಮಣ ನೀ ಬೆಳಗಾಯಿ ತೇಳನ್ನುತ್ತ ಸನಕ ಸನಂದನ ಸನ ಸುಜಾತರು ಬಂದು ಸನಕ ಸನಂದನ ಸನ ಸುಜಾತರು ಬಂದು ಬಾಗಿಲೊಳಗೆ ನಿಂತು ಸ್ತುತಿಸುವರು ರಂಗನಾಯಕ ರಾಜೀವಲೋಚನ 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 ರಮಣ ನೀ ಬೆಳಗಾಯಿ ತೇಳುತ್ತ ರಂಗನಾಯಕ ರಾಜೀವ
ರಮಣ ಬೆಳಗಾಯಿತೀಳೆನ್ನುತ್ತ ಪಕ್ಷಿರಾಜನು ಬಂದು ಪಕ್ಷಿ ಕೂತ ಪಕ್ಷಿರಾಜನು ಬಂದು ಬಾಗಿಲೊಳಗೆ ನಿಂದು ಪಕ್ಷಿರಾಜನು ಬಂದು ಬಾಗಿಲೊಳಗೆ ನಿಂದು ಪಕ್ಷಿರಾಜನು ಬಂದು ಬಾಗಿಲೊಳಗೆ ನಿಂದು ಅಕ್ಷಯ ತೆರೆದು ನೀಕ್ಷಿಸೆಂದು ಅಕ್ಷಯ ತೆರೆದು ನೀಕ್ಷಿಸೆಂದು ಬಂದು ಅಕ್ಷಯ ತೆರೆದು ನೀಕ್ಷಿಸೆಂದು ನೀಕ್ಷಿಸೆಂದು ಅಕ್ಷಯ ತೆರೆದು ನೀಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಡ್ಡುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಡ್ಡುತ್ತ ಸೂಕ್ಷ್ಮಕಾರದಿ ನಿನ್ನ ನುತಿಸುವುದು ಪಕ್ಷಿ ರಾಜನು ಬಂದು ಬಾಗಿಲೊಳಗೆ ನಿಂತು ಅಕ್ಷಯ ತೆರೆದು ಯಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿಗೂಟುತ್ತ ರಂಗ ಈ ಕ್ಷಿಪರು ನಿನ್ನ ಈ